You are playing the kirtan? You have to make me co-host, Mataji. Then only I can play. Otherwise, yeah. Yeah. I have made you? Yes, Mataji. Yeah. Screen share ಮಾಡ್ಬೇಕು. Documents are there. Hare Krishna. Hare Krishna. Hare Krishna. Hare Krishna. Have all come? The participants? 33 have come. Fine. You can start. So screen ಬರ್ತಾ ಇದೆ. ಬರ್ತಾ ಇದೆಯಲ್ಲ? ಬರ್ತಾ ಇದೆಯಲ್ಲ? Fine. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ. ನಮ್ಮ ನಿನ್ನೆ ಹಾಗೆ ನಮ್ಮ
ಪರಮ ಗುರುಗಳಾದ ಶ್ರೀಲಾ ಪ್ರಭುಪಾದ ಅವ್ರನ್ನ ನೆನೆಸ್ಕೊಂಡು ನಮ್ಮ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ನಂತೂರ್ ಅವರ ಅನುಗ್ರಹದಿಂದ ನನ್ನ ಶಿಕ್ಷಾ ಗುರು ಆದ ನಾಮಾನಿಷ್ಠ ಪ್ರಭುದಾಸ್ ಅವರ ಆಶೀರ್ವಾದದಿಂದ ನಾ ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಇದ್ದೇನೆ. ಈ 18 ದಿನಗಳ ಭಗವದ್ಗೀತೆಯನ್ನು ಅಧ್ಯಯನ ಮಾಡುವಂತ ತರಗತಿನ ಶುರು ಮಾಡ್ತಾ ಇದ್ದೇನೆ. ಸೊ ನಾವು ಮೊದ್ಲು ಏನ್ ಮಾಡ್ಬೇಕು, ಪ್ರಾರ್ಥನೆ ಹೇಳ್ಬೇಕು. ನಾನು ಅದನ್ನ ನೆನ್ನೆ ಶೇರ್ ಮಾಡಿದ್ದಿಲ್ಲ, ಇವತ್ತು ಮಾಡ್ತೇನೆ, ನಿಮ್ಗೆ ಅದನ್ನ ತೋರಿಸ್ತಾ ಇದ್ದೇನೆ. ಬಿಗಿನಿಂಗ್ ಅಲ್ಲಿ ಹೇಳ್ತೀವಲ್ಲ, ಪ್ರಾರ್ಥನೆ ಹೇಳ್ಬೇಕು. ಯಾರ್ಯಾರು ಪ್ರಾರ್ಥನೆ ಬರುತ್ತೆ ಅದು? ಓಂ ಅಜ್ಞಾನ ತಿಮಿರಂಧಸ್ಯ. ಬುಕ್ ಅಲ್ಲಿ ಇದೆಯಾ ನಿಮ್ಮ ಹತ್ರ? ಆಸ್ ಇಟ್ ಈಸ್ ಬುಕ್ ಇದೆಯಾ ನಿಮ್ಮ ಹತ್ರ ಯಥಾರೂಪ? ಇದೆಯಾ? ಇಲ್ಲ, ಇಟ್ಕೊಂಡಿಲ್ಲ. ದಯವಿಟ್ಟು ಆಮೇಲೆ ಮಾತ್ರ ದಯವಿಟ್ಟು ಮ್ಯೂಟ್ ಮಾಡಿ. ಪಾಠ ನಡ್ತಿರುವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಬೇಡ. ಇವಾಗ ಉತ್ತರ ಕೊಡಿ, ಬೇಕಾಗತ್ತೆ ನನಗೆ. ಬಿಗಿನಿಂಗ್ ಅಲ್ಲಿ ಬರುತ್ತದು ಆಲ್ಮೋಸ್ಟ್. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಿಮ್ಗೆಲ್ಲರಿಗೂ ತೋರ್ಸೋಣ, ನಿಮ್ಮ ಹತ್ರನೂ ಹೇಳ್ಸೋಣ ಅಂತ ಅನ್ಕೋತಿದ್ದೇನೆ ಇವತ್ತಿನ ಪ್ರಾರ್ಥನೆನ. ಸ್ಕ್ರೀನ್ ಅಲ್ಲಿ ಬರುತ್ತಾ ಮಾತಾಜಿ? ಬರುತ್ತೆ ಬರುತ್ತೆ ಬರುತ್ತೆ. ನಿಮ್ ಬುಕ್ಕಲ್ಲೂ ಇರುತ್ತದೆ, ಆಕ್ಚುಲಿ ನಿಮ್ ಬುಕ್ಕಲ್ಲೂ ಇರುತ್ತೆ. ನೀವು ತೆಗೆದ್ರೆ ಫಸ್ಟ್ ಪೇಜ್ ಅಲ್ಲೇ ಬರುತ್ತೆ. ಇದಾದ ತಕ್ಷಣ ಇಲ್ಲಿ ಅದು ಇವತ್ತು ನೆನೆ ತೋರ್ಸಕ್ ಆಗಿಲ್ಲ, ಅದಕ್ಕೆ ತೋರ್ಸೋಣ ಅಂತ ನೀವು ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಸಿಗತ್ತೆ ನಿಮ್ಗೆ. ಈಗಿಂತ ಮೊದಲೇ ಬರ್ಬೇಕಾ? ಓಕೆ, ನಾನು ಹೇಳ್ತೇನೆ ಇವತ್ತು ಬಿಗಿನಿಂಗ್ ಅಲ್ಲಿ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಗದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ಹರೇ ರಾಮ 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 ಹರೇ ಹರೇ ಹರೇ. ಕೃಷ್ಣ ಮತ್ತೆ ರಾಮದೇವ್ರನ್ನ ನಾವು ಸ್ಮರಿಸ್ಕೊಂಡು ಇದರಲ್ಲಿ ಈ ಮಹಾಮಂತ್ರದಲ್ಲಿ ನೆನ್ನೆ ಹೇಳಿದ್ದೆ ನಾನು ನಿಮ್ಗೆ. ನಾನು ಗೋಮುಖ ತೋರಿಸಿ ಹೇಗೆ ಚಾಂಟ್ ಮಾಡ್ಬೇಕು ಅಂತ ನಿಮ್ಗೆ ನೆನ್ನೆ ನಿಮ್ಗೆ ಗಮನಕ್ಕೆ ಬಂತ ಹೇಗ್ ಮಾಡ್ಬೇಕು ಅಂತ ಚಾಂಟಿಂಗು. ಬೀಡ್ಸ್ ನಿಮ್ಮ ಹತ್ರ ಯಾತ್ರ ಬೀಡ್ಸ್ ಇದೆಯಾ ನಿಮ್ಮ ಹತ್ರ ಇವಾಗ ಸದ್ಯದಲ್ಲಿ? ಇದೆ ಮೇಡಮ್. ಇದೆಯಾ? ಸರಿ, ನಾ ಮತ್ತೆ ತೋರಿಸ್ತೇನೆ, ದಯವಿಟ್ಟು ನೋಡಿ. ಇದರಲ್ಲಿ ಕೃಷ್ಣ ಮತ್ತೆ ರಾಮ ನಮಗೆ ಯಾರು ಅಂತ ಗೊತ್ತು. ನಮ್ಮ ನಮ್ಮ ಪರಮ ನಮ್ಮ ಗುರು, ನಮ್ಮ ದೇವರೇ ಪರಬ್ರಹ್ಮ, ಆಕ್ಚುಲಿ ಕೃಷ್ಣ ದೇವರು. ಆಮೇಲೆ ಹರೇ ಅನ್ನೋದು ರಾಧಾರಾಣಿಗೆ ಸೇರಿದ್ದು, ಅದು ಮಹಾಶಕ್ತಿ ಅವಳು. ಆಮೇಲೆ ರಾಮ ಅನ್ನೋದು ಬಲರಾಮ, ಪರಶುರಾಮ, ಆಮೇಲೆ ಶ್ರೀರಾಮಚಂದ್ರ ಎಲ್ಲರಿಗೂ ಅದು ಅನ್ವಯಿಸುತ್ತೆ. ಸೊ 3 ಹೆಸರುಗಳು ಇದರಲ್ಲಿ ಇದೆ. ಇದು ನಾನೇನೇ ಇದೇ ಬೀಡ್ಸ್, ಇದೇ ಮಾಲೆ, ನಮ್ದು ಜಪಮಾಲೆ. ಇದು ಸಾಕ್ಷಿ ಮಣಿ. ಆಮೇಲೆ ಶುರು ಮಾಡ್ತಾ ಹೇಳಿದ್ನಲ್ಲ, ಈಗ ಇಲ್ಲಿಂದ ಶುರು ಮಾಡ್ತೀರಾ, ಫುಲ್ ತೆಗೆದು ತೋರಿಸ್ತೇನೆ. ಇಲ್ಲಿಂದ ಶುರು ಮಾಡ್ತೀರಾ, ಕೊನೆಗೆ ಈ ಪಾಯಿಂಟ್ ತನಕ ಬರ್ತೀರಾ ನೀವು. ಆಮೇಲೆ ಕಂಟಿನ್ಯೂ ಮಾಡಬಾರ್ದು ಅದನ್ನ. ಈಗ ಅದನ್ನ ತಿರ್ಗಿಸ್ಕೋಬೇಕು. ಹೀಗೆ ನಾನು ತೋರಿಸ್ತಾ ಇದ್ದೆ ನೋಡಿ, ಈಗ ಬದಲು ಮಾಡ್ಕೊಂಡು ಇಲ್ಲೇನೆ ತಿರ್ಸ್ಕೊಂಡ್ಬಿಡ್ಬೇಕು ಅದನ್ನ. ಆಮೇಲೆ ಈ ಬಟ್ಟು ತಾಗದಂಗ್ ನೋಡ್ಕೋಬೇಕು. ಈಗ ಉದಾಹರಣೆ ಹೇಳ್ತೀನಿ ನಿಮ್ಗೆ. ಈಗ ನಾನು ಹೀಗೆ ಮಾಡ್ಕೊಂಡು ಹೋಗ್ತಾ ಇದ್ದನ್ನ
ಕೊನೆಗೆ ಇಲ್ಲಿಗೆ ಬರ್ತೇನೆ ನಾನು, ಲಾಸ್ಟಿಗೆ ಬಂದ್ಬಿಡ್ತೇನೆ ಅಂತ ಇಟ್ಕೊಳ್ಳೋಣ. ಈಗ ಇಲ್ಲಿ ಬಂದೆ, ಲಾಸ್ಟ್ ಮಣಿಗೆ ಬರ್ತೇನೆ ಇಲ್ಲಿ. ಮತ್ತೆ ಇಲ್ಲಿ ನಮ್ದು ಕೇಸರಿ ನಮ್ಗೆ ಇದು ಜುಟ್ಟು ಕಾಣ್ತಾ ಇದೆ. ಇದರ ನಂತರ ದಾಟಬಾರ್ದು ನಾವು, ಇದನ್ನ ನಾವು ದಾಟಬಾರ್ದು. ಮತ್ತೇನ್ ಮಾಡ್ಬೇಕು ಹಾಗಿದ್ರೆ, ಇದನ್ನ ಈಗ ತಿರ್ಗಿಸ್ಕೊಂಡು ಮತ್ತೆ ಇದ್ರ ಹತ್ರ ಬರ್ಬೇಕು, ಮೊದ್ಲೇ ಮಣಿಗೆ ಬಂದ್ಬಿಡ್ಬೇಕು ನಾವು. ಈ ಬಟ್ ತಾಗಬಾರ್ದು ಮತ್ತೆ ಮುಂದೆ ದಾಟಬಾರ್ದು, ಅದು ಬಹಳ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಇಂದ ನಿಮ್ಗೆ ಬಂದ್ಬಿಡತ್ತೆ ಅದು. ಸೊ ಇವತ್ತು ನಾವು ಎಲ್ಲರ ಹತ್ರ ಬೀಡ್ಸ್ ಇದೆಯಾ, ಜಪಮಾಲೆ ಇದೆಯಾ ಎಲ್ಲರ ಹತ್ರನು? ಮಾತಾಜಿ ಇನ್ನೊಂದ್ಸಲಿ ಸ್ವಲ್ಪ ಮೇಲ್ ಇಟ್ಕೊಂಡು ತೋರಿಸ್ತೀರಾ? ಹಾ, ಮೇಲ್ ಇಟ್ಕೊಡ್ತಿದ್ದೇನೆ. ತಿರ್ಗಿಸೋದು ನೀವು ಕಾಣ್ತಾ ಇದೆಯಾ? ಹಾ, ಕಾಣ್ತಿದೆ. ನಾನು ಮಾಡ್ಕೊಂಡ್ ಬರ್ತಾ ಇದ್ದೇನೆ ಹೀಗೆ ಅಂತ ಇಟ್ಕೊಳ್ಳೋಣ. ಲಾಸ್ಟಿಗೆ ಬರ್ತೇನೆ ಈಗ ನಾನು, ನಿಮ್ಗೋಸ್ಕರ ಸ್ವಲ್ಪ ಬೇಗ ಮಾಡ್ತಾ ಇದ್ದೇನೆ. ಈ ಪಾಯಿಂಟಿಗೆ ಬಂದ್ಬಿಟ್ಟೆ ಈಗ ನಾನು ಮನೆಗೆ. ಈಗ ಬಂದ ತಕ್ಷಣ ಇವಾಗ ಇದನ್ನ ದಾಟಬಾರ್ದು. ಈ ಸಾಕ್ಷಿ ಮಣಿ ಇದೆಯಲ್ಲ, ಇದು ದಾಟಬಾರ್ದು. ಏನ್ ಮಾಡ್ಬೇಕಾಗಿದ್ರೆ ಈಗ ತಿರ್ಗಿಸ್ಕೊಂಡು ಈ ಕಡೆ ಹೀಗೆ ಮತ್ತೀಗ ವಾಪಸ್ ಬರ್ಬೇಕು, ಈಗ ಬರ್ಬೇಕು. ಗೊತ್ತಾಯ್ತಲ್ಲ? ಗೊತ್ತಾಯ್ತಲ್ಲ? ನೀವು ಅದನ್ನ ಈ ಆರೆಂಜ್ ಥ್ರೆಡ್ ಅನ್ನು ದಾಟಬಾರ್ದು. ಮತ್ತೆ ಹಿಂಗ್ ತಿರ್ಸ್ಕೊಂಡ್ಬಿಟ್ಟು ಮತ್ತೆ ಈ ಮಣಿಗೆ ಬಂದ್ಬಿಡ್ಬೇಕು. ಸೊ ಅದು ಇಂಪಾರ್ಟೆಂಟ್. ದಾಟಬಾರ್ದು, ದಾಟ್ಬಿಟ್ಟು ನಾವು ಮಾಡಬಾರ್ದು. ಅದು ತಪ್ಪಾಗತ್ತೆ, ಅಫೆನ್ಸ್ ಆಗತ್ತೆ, ಅದೊಂದು ಅಪರಾಧ ಆಗತ್ತೆ ಅದು. ಸರಿನಾ? ಆಮೇಲೆ ಭಕ್ತಿಯಿಂದ ಶ್ರದ್ಧೆಯಿಂದ ಚಾಂಟ್ ಮಾಡ್ಬೇಕು, ಜಪ ಹೇಳ್ಬೇಕು. ಇದ್ರ ಮಹತ್ವ ಇವತ್ತಿನ ಚಾಪ್ಟರ್ ತುಂಬಾನೇ ಬರುತ್ತೆ. ಇದು ಈ ಮಹಾಮಂತ್ರದ ಬಗ್ಗೆ ಬಹಳ ಉಲ್ಲೇಖನ ಇದೆ ಇದ್ರಲ್ಲಿ. ನಾನು ಹೇಳಿದ್ದೇನೆ, ದಿನ ಹೇಳ್ತೀನಿ ಅಂತ ಹೇಳಿದ್ದೇನೆ ನಾನು. ನಾವ್ ಏನ್ ಮಾಡ್ಬೇಕು, ಆದಷ್ಟು ಬೇಗ ಇವತ್ತು ಅಫ್ಕೋರ್ಸ್ 9ಕ್ಕೆ ಸೇರಿದ್ದೇವೆ. ಇನ್ ಸ್ವಲ್ಪ ನಾಳೆ ಅಥವಾ ನಾಡಿದ್ದು ಇಂಚೂರು ಬೇಗ ನಾವು ಸೇರ್ಬಿಟ್ಟು, ಯಾಕಿರು ನವರಾತ್ರಿ ಸ್ಟಾರ್ಟ್ ಆಗ್ತದೆ. ನಾಳೆ ತುಂಬಾ ಒಳ್ಳೆ ದಿನ, ಪಾಡ್ಯ ಆಕ್ಚುಲಿ. ನಾಳೆಯಿಂದ ಬೇಕಾದ್ರೆ ನಾವು ಒಂದ್ ಸ್ವಲ್ಪ 5 ನಿಮಿಷ ಮೊದಲು ಸೇರಿ ನಾವು ನಮ್ಮ ಮಹಾ ಪಂಚತತ್ವ ಹೇಳ್ಬಿಟ್ಟು, ಪಂಚತತ್ವ ಮಂತ್ರ ಹೇಳ್ಬಿಟ್ಟು ಒಂದ್ ರೌಂಡ್ ಜಪಮಾಲೆ ನಿಮ್ ಜೊತೆ ನಾನು ಮಾಡ್ತೇನೆ. ಹೇಗ್ ಮಾಡ್ಬೇಕು ತೋರಿಸ್ತೇನೆ ನಿಮಗೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ಕೊಂಡು ಎಷ್ಟು ಮಾಮ ಅಂದ್ರೆ 10 ನಿಮಿಷ ಆಗ್ಬೋದು. ಆಕ್ಚುಲಿ ನಮಗೆಲ್ಲ ಬಹಳ ಬೇಗ ಆಗುತ್ತೆ, 5.5 ನಿಮಿಷದಲ್ಲಿ ಆಗುತ್ತೆ. ನಿಮ್ಗೆ ಸ್ವಲ್ಪ ಫಸ್ಟ್ ಟೈಮ್ ಅಲ್ವಾ, ಒಂದ್ 8 ನಿಮಿಷ 10 ನಿಮಿಷ ತಗೋಬಹುದು, ಪರವಾಗಿಲ್ಲ. ಅದಾದ್ಮೇಲೆ ನಾವು ನಮ್ಮ ಕ್ಲಾಸಿನ ಶುರು ಮಾಡೋಣ. ಇದನ್ನ ಅಭ್ಯಾಸ ನಾವು ಮಾಡ್ಕೊಳ್ಳೇಬೇಕು. ಇನ್ನು ಒಂದ್ಸತಿ ಮಾಡಿದ್ರೆ ಸಾಕು, ನೀವು ಒಂದ್ಸತಿ ಮಾಡ್ದಂಗೆ ಲೆಕ್ಕ ಆಗೋಯ್ತು. ಆಕ್ಚುಲಿ ಒಂದ್ಸತಿ ಕೋರ್ಸ್ ಕೊನೆಯಲ್ಲಿ ಒಂದ್ಸತಿ ಮಾಡ್ಬೇಕು ಅಂತ ನಮ್ದು ಅಭಿಲಾಷೆ ಇದೆ. ಮತ್ತೆ ನಮ್ದು ಬಹಳ ಇಚ್ಛೆ, ನಿಮ್ ಒಳ್ಳೇದಕ್ಕಾಗಿನೇ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಒಂದ್ಸರಿ ಇಟ್ಕೊಂಡು ನಾನು ಇದನ್ನ ಹೇಳ್ತಾ ಇದ್ದೇನೆ. ಸೊ ಮತ್ತೆ ಇವತ್ತು ಇಲ್ಲಿ ಉಲ್ಲೇಖ ತುಂಬಾನೇ ಬರ್ತಾ ಇದೆ ಸರ್ತಿ. ಇವತ್ತು ಚಾಪ್ಟರ್ ನಲ್ಲಿ ಕರ್ಮಯೋಗ ಬರ್ತಾ ಇದೆ. ಸೊ ನಾ ಮೊದ್ಲು ಸ್ವಲ್ಪ ಜೋರಾಗಿ ಮಾತಾಡಿ. ನನ್ ಕೇಳ್ತಾ ಇದ್ದೀರಾ ಏನಾದ್ರು, ಅಥವಾ ನಿಮ್ಮಲ್ಲೇ ಮಾತಾಡ್ಕೊತಾ ಇದ್ದೀರಾ ಗೊತ್ತಾಗ್ಲಿಲ್ಲ ನನಗೆ. ಕೇಳ್ತಾ ಇದ್ದೀರಾ? ಹಾ ಮಾತಾಜಿ, ಇವತ್ತು ನಾನು 16 ಜಪ ಮಾಡಿದೆ ಮಾತಾಜಿ. ಯಾವಾಗ ಮಾಡಿದ್ರಿ? ಇವತ್ತು ನಾನು ಬುಕ್ ಮಾಡಿದೀನಿ ಮಾಲೆಗೆಲ್ಲ. ನನ್ನ ಮನೇಲಿ ಬೇರೆ ಮಾಲೆ ಮಾಡ್ಬಿಟ್ರಾ? ಇವತ್ತು 16 ಸತಿ ಆಗೋಯ್ತಾ? 16 ಜಪ ಮಾಡಿದೆ. ಭಾರಿ ಸಾಧನೆ ಆಯ್ತಲ್ಲ ಇದು. ನಾವು ಒಂದ್ಸತಿ ಅಂತ ಅನ್ಕೋತಾ ಇದ್ದೀನಿ, 1 ಸತಿ 4 ಸತಿ 8 ಸತಿ ಅಂತ ಹೇಳಿ ನೀವು ಬಹಳ ಸಾಧನೆ ಮಾಡಿದ್ದೀರಾ. ಎಷ್ಟ್ ಟೈಮ್ ತಗೊಂಡ್ರಿ 16 ಸತಿ ಮಾಡಕ್ಕೆ? ಒಂದು 60 ನಿಮಿಷ, 5 ನಿಮಿಷ ಕರೆಕ್ಟ್ ಒಂದ್ ಮಾಡಿದೆ, 5 ನಿಮಿಷಕ್ಕೆ ಒಂದ್ ಮಾಡಿದೆ. ಹಾ, ಇದು ಕರೆಕ್ಟ್, ಅದು ಒಳ್ಳೆ ಕರೆಕ್ಟ್ ಟೈಮ್ ಅದು. 5 ನಿಮಿಷಕ್ಕೆ ಮಾಡಿದ್ರೆ ಹಾಗಿದ್ರೆ ನಿಮಗೆ 2 ಅವರ್ಸ್ ಒಳಗನೆ ಆಗಿರ್ಬೇಕಲ್ಲ? ಆಗೈತೆ ಮಾತಾಜಿ. ನೋಡಿ ಪ್ರೇಯರ್ ಇಲ್ಲೇ ಇದೆ. ಸಾರಿ, ಆಗ್ಲೇ ಮಿಸ್ ಆಯ್ತು ನೋಡಿ. ಇಲ್ಲ ಫುಲ್ ಇಲ್ಲ. ಅಮರ ಓಂ ಅಜ್ಞಾನತಿ ವಿರಿಂದಸ್ಯ ಜ್ಞಾನಾಂಧಶಲಾಕಯ. ನಾಳೆಯಿಂದ ಈ ಪ್ರೇಯರು ನಿಂಗೆ ನಾ ಹೇಳಿಸ್ತಾ ಇದ್ದೇನೆ. ಪಾಠ ನಾವು ಯಾವಾಗ್ಲೂ ಮಾಡ್ಲೇಬಹುದು. ಇದು ಯಾವಾಗ್ಲೂ ಹೇಗೆ ಶುರು ಮಾಡ್ತೀವಿ ಅದು ಬಹಳ ಮಹತ್ವ. ಮಾಡೋದು ಬರೀ ಬೇಗ ಮಾಡಿ ಮುಗಿಸೋದು ಅಲ್ಲ, ಅದು ಕರೆಕ್ಟ್ ಆಗಿ ಶುರು ಮಾಡ್ಬೇಕು. ಕರೆಕ್ಟ್ ಆಗಿ ಅದನ್ನ ಮೊದ್ಲು ನಮ್ದು ಜಪ ಆಗ್ಬೇಕು. ಆದ್ಮೇಲೆ ಮೊದಲು ಪ್ರಾರ್ಥನೆ, ಜಪ, ಆಮೇಲೆ ವಂದನೆ. ಅಫ್ಕೋರ್ಸ್ ನಮ್ ಗುರುಗಳಿಗೆ ವಂದನೆ ಮಾಡ್ಲೇಬೇಕು ನಾವು. ಮಾಡ್ಬಿಟ್ಟು ಈ ನಮ್ಮ ಪ್ರಾರ್ಥನೆ ಹೇಳ್ಬಿಟ್ಟು ಇಲ್ಲೇ ಪ್ರಾರ್ಥನೆ. ನಿಮ್ ಬುಕ್ ಅಲ್ಲೆಲ್ಲ ಇರುತ್ತಿದ್ದು. ನಿಮಗ್ PDF ಕೊಟ್ಟಿದೀವಲ್ವಾ ನಾವು? PDF ಕೊಟ್ಟಿದ್ದೇನೆ, ಗ್ರೂಪ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. PDF ಕೊಟ್ಟಿದ್ದಾರೆ ನಿಮ್ಗೆ. ವೆರಿ ಗುಡ್. ಅದರಲ್ಲಿ ಇದೆ, ಅದರಲ್ಲಿ ಪ್ರಾರ್ಥನೆ ಎಲ್ಲಾನು ಇದೆ. ಫಸ್ಟ್ ಅಲ್ಲಿ ಇದೆ. ಇವತ್ತು ನಾವು 3ನೇ ಅಧ್ಯಾಯಕ್ಕೆ ಹೋಗ್ತಾ ಇದ್ದೇವೆ, ಕರ್ಮಯೋಗ. ಅದಕ್ಕಿಂತ ಮೊದಲು ನಾವು ಯಾವಾಗ್ಲೂ ಮಾಡೋ ಹಾಗೆ ನಿನ್ನೆ ನಾವ್ ಏನ್ ಮಾಡಿದ್ವಿ ಅದನ್ನ ಸ್ವಲ್ಪ ನಾವು ಕ್ವಿಕ್ ಆಗಿ ಮಾಡ್ಬೇಕು. ನಾವು ಈಗ ನಿನ್ನೆ ಇದಕ್ಕೆ ಹೋಗ್ತಾ ಇದ್ದೀನಿ ನಾನು. ರಿವಿಷನ್ ಕ್ವಿಕ್ ರಿವಿಷನ್ ಜಾಸ್ತಿ ಹೊತ್ತು ತಗೊಳಂಗಿಲ್ಲ. ಇದೆ ನೋಡಿ, ಇದು ಕ್ವಿಕ್ ರಿವಿಷನ್ ನಮ್ದು. ಇದು
ಇಲ್ಲಿ ನೆನೆ ಇದು ಅರ್ಜುನ ಆಕ್ಷೇಪಣೆಗೆ ಕೃಷ್ಣನ ಪರಿಹಾರಗಳು ಅಂತ ಇದೆ ಇದರಲ್ಲಿ. ಸೊ ಅರ್ಜುನ ಯಾಕೆ ಇದು ಫಸ್ಟ್ ಚಾಪ್ಟರ್ ಬೇಡ, ಸೆಕೆಂಡ್ ಚಾಪ್ಟರ್ ಮಾಡ್ಬೇಕು. ಅರ್ಜುನ ಯಾಕೆ ಹೋರಾಡಲು ಬಯಸಲಿಲ್ಲ ಅಂತ ಪ್ರಶ್ನೆಗಳಿದೆ ಇಲ್ಲಿ. ಮೊದಲು ಸಹಾನುಭೂತಿ ಅಂದ್ಬಿಟ್ಟು ಅಥವಾ ಕೃಷ್ಣ ಏನು ಉತ್ತರ ಕೊಡ್ತಾನೆ ಅದಕ್ಕೆ ಸಹಾನುಭೂತಿ ತೋರಿಸಿದಾಗ? ಉತ್ತರ ಏನಿದೆ? ಇದು ಶ್ಲೋಕ 11ರಿಂದ 30ವರೆಗೆ 2ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ? ನಾವು ದೇಹ ಅಲ್ಲ, ನಾವು ದೇಹವಲ್ಲ. ಹಾಗಿದ್ರೆ ನಾವೇನು? ನಾವೇನು? ಆತ್ಮ ಮಾತಾಜಿ, ಆತ್ಮ ನಾವು ಆತ್ಮ. ಅದನ್ನ ನೀನ್ ಹೆದರ್ಕೋಬೇಡ ಕೃಷ್ಣ, ನೀನು ಯುದ್ಧ ಮಾಡು ಅಂತ ಹೇಳ್ತಾನೆ ಅವನು. ಉತ್ತರ ಕೊಡ್ತಾನೆ ಅವನು. ನೀನ್ ದೇಹತಾನೆ ಹೆದರ್ತಿದ್ಯಾ, ನೀನ್ ಅನ್ಕೋತಿದ್ಯಾ ನನ್ ಗುರುಗಳು ಹೋಗ್ತಾರೆ, ನನ್ನ ಅಣ್ಣಂದ್ರು ಹೋಗ್ತಾರೆ, ತಾತ ಹೋಗ್ತಾರೆ ಅಂತ ಅನ್ಕೋತಿದ್ಯಲ್ಲ. ಇದೆಲ್ಲ ಬರೀ ನಾವು ದೇಹ ಅಲ್ಲೇ ಅಲ್ಲ, ಅವ್ರೊಳಗಿರುವಂತ ಆತ್ಮ ಏನಿದೆ ತಾನೆ ಅದು. ನೀನ್ ಆತ್ಮನೇ ನೋಡು, ನೀನು ಆತ್ಮನೇ ಅದ್ಮೇಲೆ ಗಮನ ಇಡು. ಆತ್ಮಕ್ಕೆ ಸಾವೇ ಇಲ್ಲ, ನಾವು ದೇಹ ಅಲ್ಲ. ಸೊ ನೀವ್ ವರಿ ಮಾಡ್ಬೇಡ, ಯುದ್ಧ ಮಾಡು ಅಂತಾನೆ. ಆಮೇಲೆ ನೆಕ್ಸ್ಟ್ ಸಂತೋಷವಿಲ್ಲ ಅಂತಾನೆ. ಎಲ್ಲಿ 31ರಿಂದ 37ರಲ್ಲಿ ಬರುತ್ತಿದ್ದು. ಅದಕ್ಕೆ ಏನ್ ಕೃಷ್ಣ ಏನ್ ಹೇಳ್ತಾನೆ ಅದಕ್ಕೆ? ಅವನು ಏನ್ ಬರ್ದಿದೆ? ಸ್ವರ್ಗ ಅಥವಾ ರಾಜ್ಯ. ಸ್ವರ್ಗ ಅಥವಾ ರಾಜ್ಯ. ಅವ್ರೇನ್ ಹೇಳ್ತಾನೆ? ನಾನೇನ್ ಹೇಳಿದೀನಿ ನೋಡು, ಯುದ್ಧ ಮಾಡಿ. ಯುದ್ಧ ಅಂತೂ ಮಾಡಿ, ಕ್ಷತ್ರಿಯ ಯುದ್ಧ ಅಂತೂ ಮಾಡ್ಲೇಬೇಕು ನೀನು. ನೀನು ಏನಾಗತ್ತಪ್ಪ ಅಂದ್ರೆ ಸತ್ತೋಗ್ಬಿಡ್ಬೋದು, ಪರವಾಗಿಲ್ಲ. ಆಗ ನಿಂಗೆ ಸ್ವರ್ಗ ಸಿಗತ್ತೆ, ನಿಂಗ ಉತ್ತಮವಾದಂತ ಒಂದು ಸ್ವರ್ಗ ಸಿಗತ್ತೆ ನಿನಗೆ. ಸೊ ಅಲ್ಲಿ ನೀನು ಹೋಗ್ತೀಯ. ಆಮೇಲೆ ಅಕಸ್ಮಾತ್ ಬರ್ತಿದೆ ಅಂತ ಇಟ್ಕೊಳ್ಳ, ನೀ ಗೆದ್ದಿಯ ಅಂತ ಇಟ್ಕೊಳ್ಳ. ಗೆದ್ರಾಗ ಏನಾಗುತ್ತೆ? ನಿಮ್ಗೆ ರಾಜ್ಯ ಸಿಗತ್ತೆ, ರಾಜ್ಯ ನೀನ್ ಆಳು. ಸೊ ಸ್ವರ್ಗ ಅಥವಾ ರಾಜ್ಯ ಅಂತ ಹೇಳ್ತಾನೆ. ಆಮೇಲೆ ಪಾಪ ಚಟುವಟಿಕೆಗಳಿಗೆ ಭಯ, ಅವ್ನ್ ಭಯ, ಓದಿ ಪಾಪ ಮಾಡ್ತಿದ್ದೀನಿ ನಾನು ಅಂತ ಅವನ್ಗೆ, ಅರ್ಜುನನ್ಗೆ. ಅದಕ್ಕೆ ಕೃಷ್ಣ ಏನಂತಾನೆ? ಓದಿದ್ನ? ಭಕ್ತಿ ಚಟುವಟಿಕೆಯಲ್ಲಿ ಯಾವುದೇ ಪಾಪವಿಲ್ಲ. ಈ ಭಕ್ತಿಯಿಂದ ಏನ್ ಮಾಡ್ತೀಯಾ ನೀನು? ಕರ್ಮ ಅಂತ ಏನ್ ಮಾಡ್ತೀಯಾ? ಡ್ಯೂಟಿ ಅಂತ ಏನ್ ಮಾಡ್ತೀಯಾ? ಕರ್ತವ್ಯ ಅಂತ ಏನ್ ಮಾಡ್ತೀಯಾ? ಅದರಲ್ಲಿ ಪಾಪ ಇಲ್ಲ. ಅರ್ಜುನ ಹೆದರ್ಬೇಡ, ನೀನು ಯುದ್ಧ ಮಾಡು ಅಂತ ನಾವು. ಸೊ ಎಲ್ಲ ಕನ್ವಿನ್ಸ್ ಮಾಡ್ತಾ ಇದ್ದೇನೆ ಅವನ್ನ. ಕುಟುಂಬದ ಸಂಪ್ರದಾಯದ ನಾಶ, ಅದು ಹೆದರಿಕೆ ಇರುತ್ತೆ ಅವನ್ಗೆ. ಅದಕ್ಕೆ ವರ್ಣಶಂಕರವನ್ನು ತಡೆಯಲು ಆದರ್ಶ ಪ್ರಾಯರಾಗಿರಿ. ನಾವೆಲ್ಲ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಏನೇನ್ ಅದಕ್ಕೆ ಅನುಕೂಲವಾಗಿ ಕೊಡ್ಬೇಕು, ಆಗ್ಬಾರ್ದು ಅನ್ನೋದಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ನಾವು ಮಾಡ್ಬೇಕು ಅಂತಾನೆ. ನಿರ್ಣಯ ಏನು? ದೃಢ ನಿಶ್ಚಯದಿಂದ ಸ್ವಾಮಿಗೆ ಸೇವೆ ಮಾಡು. ಇದು ಒಂದು ಮಾಡೋದ್ರಿಂದ ನಾವೆಲ್ಲರೂ ಕೂಡ ಸ್ವಾಮಿ ಸೇವೆ ಮಾಡೋದ್ರಿಂದ ಇದರಿಂದ ನಾವು ಪಾರಾಗ್ತೇವೆ, ಆಚೆ ಬರ್ತೇವೆ. ಕ್ವಿಕ್ ರಿವಿಷನ್ ಆಯ್ತು. ಈಗ ನಾವು ನೆಕ್ಸ್ಟ್ ಇವತ್ತಿನ ಚಾಪ್ಟರ್ಗೆ ಹೋಗ್ತಾ ಇದ್ದೇವೆ. ಇವತ್ತಿನ ಚಾಪ್ಟರ್ ಇದು ಕರ್ಮಯೋಗ ಅಂತ ಹೇಳಿ. ಕರ್ಮಯೋಗ ನಾನು PPT ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೇನೆ ನಾನು. ಸೊ ನಿಮ್ಗೆ ಇದರಲ್ಲಿ ಕೂಡ ಗ್ರೂಪ್ ಅಲ್ಲಿ ಕೂಡ ಕೊಟ್ಟಾಗಿದೆ, PPT ಕೊಟ್ಟಾಗಿದೆ. ಸೊ ಇದು ಕರ್ಮಯೋಗ. ಸೊ ಇದ್ರ ಮುಂದಿನ ಅದಕ್ಕೆ ಕೃಷ್ಣ ಏನಂತಾನೆ ನೋಡಪ್ಪ, ನಿನ್ಗೆ ನೆನ್ನೆಲ್ಲವರೇ ಅದೇ ಆಗೋಯ್ತು ಅವ್ನಿಗೆ. ಕೊನೆಗೆ ಏನ್ ಹೇಳ್ತಾನಪ್ಪ ಅಂದ್ರೆ, ಬುದ್ಧಿ ಬಹಳ ಮಹತ್ವದ್ದು. ಅವನಿಗೆ ಸ್ಥಿತಪ್ರಜ್ಞಾ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳ್ತಾನೆ ಅವನು. ಯಾರು? ಈಗ ಅರ್ಜುನ್ಗೆ ಇಮ್ಮನಸ್ಸಾಗಿದೆ ಅವನ್ಗೆ, ಇತ್ಲಾಗೆ ಯುದ್ಧ ಮಾಡೋದ್ ಬೇಡ ಅನ್ಸ್ತಾ ಇದೆ. ಮತ್ತೊಂದ್ ಕಡೆ ನಾ ಮಾಡಿದ್ರೆ ಹೇಗೆ, ಮತ್ತೆ ಹಾಗೆ ಹೇಗಿರ್ಬೇಕು, ಯುದ್ಧ ಮಾಡೋ ಹೇಗಿರ್ಬೇಕು ನಾನು? ಇಕ್ವಾನಿಮಿಟಿ ಆಫ್ ಮೈಂಡ್ ಅಂದ್ರೆ ಶಾಂತವಾಗಿರ್ಬೇಕು, ಎಲ್ಲಾನು ಒಂದೇ ರೀತಿಯಾಗಿ ತಗೋಬೇಕು ಅಂದ್ರೆ ನಾನು ಹೇಗಿರ್ಬೇಕು? ಆಗ ಸ್ಥಿತಪ್ರಜ್ಞ ಆಗಿರ್ಬೇಕು ಅಂತ ಅವನ್ಗೆ ಹೇಳ್ತಾನೆ ಕೃಷ್ಣ. ಹಾಗಾದ್ರೆ ಅವ್ನು ಹೇಗಿರ್ತಾನೆ, ಅವನು ಹೇಗ್ ನಡೀತಾನೆ, ಹೇಗ್ ಕೂತ್ಕೋತಾನೆ, ಅವನ್ನೆಲ್ಲ ಅವನ ಬಗ್ಗೆ ವಿಚಾರಣೆ ಮಾಡ್ತಾನೆ, ಅದನ್ನೆಲ್ಲ ವಿವರಿಸ್ತಾನೆ ಕೃಷ್ಣ. ಕೃಷ್ಣ ಏನ್ ಹೇಳ್ತಾನೆ ಅವನ್ಗೆ? ಬುದ್ಧಿವಂತಿಕೆ ಬಹಳ ಮಹತ್ವಪ್ಪ ಅಂತಂದ್ರೆ ಆಗ ಅಂತ ನೀವು ಮೊದ್ಲೇ ಇದರಲ್ಲಿ ನಮ್ಮ ಕರ್ಮಯೋಗದಲ್ಲಿ ಕೃಷ್ಣ ಇದು ಹೇಳ್ತೀಯ ಅದು ಹೇಳ್ತೀಯ ನೀನು. ಸಾಂಖ್ಯಯೋಗದಲ್ಲಿ ಜ್ಞಾನ ಇದೆ, ಕರ್ಮಯೋಗದಲ್ಲಿ ಕರ್ಮ ಮಾಡ್ಬೇಕು, ನಾನು ನನ್ ಕರ್ತವ್ಯ ಮಾಡ್ಬೇಕು. ಈಗ ನಿನ್ನ ಜ್ಞಾನನು ನಾನು ಅನುಕರಿಸ್ಲೋ ಅಥವಾ ಏನಾದ್ರು ಕರ್ಮ ಮಾಡ್ಲೋ ನಂಗೆ ಗೊತ್ತಾಗ್ತಿಲ್ಲ, ಮತ್ತೆ ನಂಗೆ ಡೌಟ್ ಬರ್ತಾ ಇದೆ ಅಂತ ನಾನು. ಅದಕ್ಕೆ ಕೃಷ್ಣ ಅಂತಾನೆ ಇದ್ರಲ್ಲಿ ಮೊದ್ಲೇ ಇದರಲ್ಲಿ ಇದನ್ನು ಶೇರ್ ಮಾಡ್ತಾ ಇದ್ದೇನೆ ನಾನು ನಿಮ್ಗೆ. 3rd ಚಾಪ್ಟರ್ ಇದು ನಿಮ್ಮ ಹತ್ರ ಇರುತ್ತೆ, ಆಕ್ಚುಲಿ ನೀವು ನೋಡಿ. ಅವನ ಹತ್ರ ಇತ್ಲಾಗಿ ನೀನು ಬುದ್ಧಿ ಉಪಯೋಗಿಸ್ಬೇಕು, ಇಂಟೆಲಿಜೆನ್ಸ್ ಯೂಸ್ ಮಾಡ್ಬೇಕು ಅಂತ ಹೇಳ್ತೀಯ. ಇತ್ಲಾಗೆ ಯುದ್ಧ ಮಾಡು ಅಂತೀಯ. ನಾನು ಏನ್ ಮಾಡ್ಲಿ ನಂಗೆ ಮತ್ತೆ ಗೊತ್ತಾಗ್ತಿಲ್ಲ. ಹಂಗ್ ಬರೀ ಕನ್ಫ್ಯೂಷನ್ ಅವನ್ಗೆ, ಕೃಷ್ಣನ್ಗೆ ಅರ್ಜುನ್ಗೆ ಸ್ವಲ್ಪ ನರ್ವಸ್ ಆಗಿದ್ದಾನೆ. ನರ್ವಸ್ ಅಂದ್ರೆ ಆ ತರ ನರ್ವಸ್ ಅಲ್ಲ, ಅದು ನಮಗೋಸ್ಕರ ಅಂತದ್ದು ಮುಂದೆ ಹೇಳ್ತಾರ ಅದನ್ನ. ಅವ್ನ್ಗೆ ಏನ್ ನರ್ವಸ್ನೆಸ್ ಇಲ್ಲ, ಅವನೆಲ್ಲ ಬಲ್ಲವನು, ಸಾಕಷ್ಟು ಬುದ್ಧಿವಂತನು, ಜ್ಞಾನ ಉಳ್ಳವನು.
ಅದಕ್ಕೆ ಅವನ್ ಕೃಷ್ಣ ಅಂತಾನೆ, ನೀನ್ ನನ್ ಪರಮಾತ್ಮನ್ ಗೆಳೆಯ ಆಗ್ಬಿಟ್ಟು ನೀನು ತೋರಿಸ್ತಾ ಇದೆಯಲ್ವಾ, ಅಜ್ಞಾನ ತೋರಿಸ್ತಾ ಇದೆಯಲ್ಲ, ನಾನು ಏನ್ ಮಾಡ್ಲಿ ಅನ್ಕೋ. ಅದಕ್ಕಂತಾನಿಲ್ಲ. ಅದರ ಸಾರಾಂಶ ಏನಪ್ಪಾ ಅಂತಂದ್ರೆ, ಅದು ಅರ್ಜುನನ ಇದಲ್ಲ, ಅದು ಅವನ್ಗೇನ್ ತೊಂದ್ರೆ ಇರ್ಲಿಲ್ಲ. ನಮಗೋಸ್ಕರ ಅವನು ಇದನ್ನೆಲ್ಲ ಕೇಳ್ತಾ ಇದ್ದಾನೆ. ನಮಗ್ ಬೇಕಲ್ಲ, ನಮಗ್ ಜ್ಞಾನ ಬರ್ಬೇಕಲ್ಲ. ಸೊ ಆ ದೃಷ್ಟಿಯಿಂದ ಅವನು ನಮಗೆ ಇದ್ರಲ್ಲಿ ಉತ್ತರಗಳು ಸಿಗ್ತಾ ಇದೆ. ಇದ್ರಲ್ಲಿ ನಮ್ಮ ಉತ್ತರ ನಾವು ಹುಡ್ಕೋಬೇಕು. ಯಾರ್ಯಾರಿಗೆ ಎಲ್ಲೆಲ್ಲಿ ಒಬ್ಬೊಬ್ರಿಗೆ ಏನೊಂದು ಆಕ್ಚುಲಿ ಏನಂತಾರೆ ಈ ಭಗವದ್ಗೀತೆಯಲ್ಲಿ ಅವ್ರವ್ರಿಗೆ ಬೇಕಾದಂತ ಉತ್ತರಗಳು ಅವ್ರವ್ರಿಗೆ ಇದೆ. ಸೊ ನಮಗೇನ್ ಬೇಕು ನಾವು ಅದನ್ನ ಇದರಲ್ಲಿ ಓದ್ಬಿಟ್ಟು ಪ್ರತಿಯೊಬ್ಬರಿಗೂ ಇದ್ರ ಉತ್ತರ ಇದೆ. ಒಬ್ರಿಗೂ ಉತ್ತರ ಇಲ್ಲ ಅಂತ ಇಲ್ಲ. ಸೊ ನಾವು ನಮ್ಮ ಸಮಸ್ಯೆಗೆ ನಾವು ಉತ್ತರನ ಕಂಡುಹಿಡ್ಕೋಬೇಕು. ಅದೇ ಭಗವದ್ಗೀತೆಯ ಇದು ಮಹತ್ವ. ಆಕ್ಚುಲಿ ಅದರೇ ಇದ್ರದ್ದು ಚಮತ್ಕಾರ ಅಂತ ಹೇಳ್ಬೋದು. ಸೊ 3rd ಚಾಪ್ಟರ್ ಅಧ್ಯಾಯ 2 ನೆನೆ ಆಯ್ತು, ನಮ್ದು ಕಂಪ್ಲೀಟ್ ಆಗಿದೆ. ಸೊ ಈಗ ಕರ್ಮ ಮಾಡು ಅಂತ. ನಾವು ಕರ್ಮ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ನಮ್ಮ ಕರ್ತವ್ಯ ನಾವು ಮಾಡ್ಬೇಕು. ಎಷ್ಟೋ ವಿಚಾರಗಳು, ತುಂಬಾ ವಿಚಾರಗಳು ತುಂಬಾ ಇದೆ ಇದ್ರಲ್ಲಿ ಕೂಡ. ಬಟ್ ನಾನು ಆದಷ್ಟು ನಿಮ್ಗೆ ಎಷ್ಟು ಬೇಕಾಗಿದೆ ಇಂಪಾರ್ಟೆಂಟ್ ಇತ್ತು ಅದನ್ನ ಮಾತ್ರ ನಿಮ್ಗೆ ನಾನು ವಿಸ್ತಾರವಾಗಿ ಹೇಳ್ತೇನೆ. ಸೊ ಬಾಕಿದನ್ನ ನಾವು ನೆನೆ ದೊಡ್ಡ ಚಾಪ್ಟರ್ ಇತ್ತು, 72 ಶ್ಲೋಕ ನಿನ್ನೆ. ಇವತ್ತಿನ ಚಿಕ್ಕ ಚಾಪ್ಟರ್ ಸ್ವಲ್ಪ 46 ಶ್ಲೋಕಗಳೇನೋ ಇದೆ ಇದರಲ್ಲಿ. ಸೊ ಅದು ಇದ್ರ ಸಾರಾಂಶ ನಾವು ತಗೋಬೇಕಾಗತ್ತೆ. ಎಲ್ಲ ಪ್ರತಿಯೊಂದು ಮಾಡಕ್ಕಾಗಲ್ಲ, ತುಂಬಾ ಮಾಡಿದ್ರೆ ಅದ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಾವು ಮಾಡ್ತೀವಿ ಅದನ್ನ ನಿಮ್ಗೆ. ಸೊ ಹೆಚ್ಚಾಗಿ ಸೊ ಈಗ ನೀವು ನನಗೆ ಹೇಳ್ಬೇಕು, ಕರ್ಮಯೋಗ, ಕರ್ಮ ಅಂದ್ರೇನು? ಕರ್ಮ ಮಾಡೋ ನಾವು ಕ್ರಿಯೆ, ಓಕೆನಾ? ಅವನಂತ ನೀವು ಯಾರು ನಮ್ಮ ಕೃಷ್ಣ ಅರ್ಜುನ ಕೇಳ್ತಾನೆ, ಹೇ ಜನಾರ್ದನ, ಹೇ ಕೇಶವ. ಜನಾರ್ದನ ಅಂದ್ರೆ ಯಾರು? ಜ್ಞಾನ ಉಳ್ಳವನು, ಫುಲ್ ಜ್ಞಾನ. ಎಷ್ಟೊಂದು ಹೆಸರಿದೆ ಕೃಷ್ಣನ್ಗೆ, 108 ಹೆಸರಿದೆ ಅವನ್ಗೆ. ಕೇಶವ ಅಂದ್ರೆ ಅವನ್ ಕೃಷ್ಣನ್ ಕೂದಲು ನೋಡಿದೀರಾ? ಈಗ ಒಂಥರ ಮ್ಯಾಟೆಡ್, ಒಂಥರ ಇದು ಕೆಲವರು ಇರ್ತಾರೆ ನೋಡಿ, ಮ್ಯಾಟೆಡ್ ಅಂದ್ರೆ ಹೆಣದಂಗೆ ಇರ್ತವನ್ ಕೂದ್ಲ, ಉಂಗುರ್ ಕೂದ್ಲು, ಹೆಣದಂಗ್ ಕೂದ್ಲು, ಕಪ್ಪು ಕೂದ್ಲು. ಹೇ ಕೇಶವ, ಬುದ್ಧಿ ಅಂದ್ರೆ ಇಂಟೆಲಿಜೆನ್ಸ್, ಕಾಮ್ಯ ಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದರೆ, ಅದು ಇಂಪಾರ್ಟೆಂಟ್ ಆದ್ರೆ, ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸ್ತಾ ಇದೀಯಾ ನೀನು? ಬುದ್ಧಿ ಇಂಪಾರ್ಟೆಂಟ್ ತಾನೆ. ನಾ ಬುದ್ಧಿಯಿಂದಾನೇ ಹೇಳ್ತೀನಪ್ಪ, ನನಗ್ ಬೇಡ ಯುದ್ಧ ಅಂತೀನಿ, ನನ್ ಬಿಟ್ಬಿಡು, ನೀನ್ ಯುದ್ಧ ಮಾಡಲ್ಲ ಅಂತ ನಾನು. ಅದಕ್ಕೆ ಇವನೇನಂತಾನೆ, ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು. ಪಾಪರಹಿತನಾದ ಅರ್ಜುನನೇ, ಅವ್ನ್ ಹೇಳ್ತಾನೆ, ಎಷ್ಟು ಸಂಬೋಧನೆ ನೋಡಿ ಹೇಗಿದೆ. ಅವನಿಗೆ ಹಬ್ಬಕ್ಕೆ ಬಹಳ ಅಭಿಮಾನ, ಅವ್ನು ಬಹಳ ಪ್ರೀತಿನೂ ಇದೆ ಅವನ್ಗೆ. ಅದು ಏನಪ್ಪಾ ಅಂತ ಪ್ರೀತಿಯೊಳಗೆ ಹಿಂಗೆ ಅಜ್ಞಾನದಿಂದ ಬಿಹೇವ್ ಮಾಡ್ತಿದ್ದಾನಲ್ಲ ಇವ ಅಂತ. ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು 2 ಬಗೆಯ ಮನುಷ್ಯರು ಪ್ರಯತ್ನಿಸುತ್ತಾರೆ ಎಂದು ಆಗಲೇ ಹೇಳಿದ್ದೇನೆ. ಯಾರಪ್ಪ? ಕೆಲವರು ಅದನ್ನು ಅನುಭವ ಗಮ್ಯವಾದ ತತ್ವಜ್ಞಾನ ಊಹೆಯ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ. ಅಂದ್ರೆ ಜ್ಞಾನದಿಂದ, ಸಾಂಖ್ಯ ಯೋಗ ಅದು, ಅಲ್ಲಿಂದ ಅವರು ಅದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಯಾವ್ದೇ ತಗೊಳ್ಳಿ ನೀವು, ಯಾವ್ದ್ರ ಬಗ್ಗೆನೇ ಆಗ್ಲಿ, ಅದನ್ನ ಓದ್ಕೊಂಡು ತಿಳ್ಕೊತಾರೆ ಅವರು ಹೇಳಿದ್ ನಂಬಲ್ಲ. ಅವ್ರಿಗೆ ಪ್ರಯೋಗ ಮಾಡಿ ತಿಳ್ಕೊಬೇಕು ಅದನ್ನ. ಅದು ಇದು ಒಂಥರ ಇನ್ಕ್ವಿಸಿಟಿವ್ ಮೈಂಡ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಅದನ್ನ ಪರಿಶೀಲನೆ ಮಾಡಿ ಅದನ್ನ ಇದು ಸರಿನೋ ತಪ್ಪೋ ಓದ್ಬಿಟ್ಟು ತಿಳ್ಕೊಂಡು ಅದನ್ನ ಅವರು ಒಪ್ಕೋತಾರೆ, ಇಲ್ಲ ಸುಮ್ಮನೆ ಒಪ್ಕೊಳ್ಳಲ್ಲ ಅವರು. ಕೆಲವರು ಭಕ್ತಿ ಸೇವೆ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ. ಕೆಲವರು ಏನಿಲ್ಲಪ್ಪ, ಭಕ್ತಿ ಜಸ್ಟ್ ಅನ್ಕಂಡೀಷನಲ್ ಡಿವೋಷನ್, ಅದು ಅಂದ್ರೆ ಏನೋ ಕರಾರಿ ಇಲ್ಲದೆ ಅವರು ಯಾರು ಹೇಳಿದ್ ನಂಬಿಡ್ತಾರೆ, ಅದನ್ನ ನಂಬಿಟ್ಟದನ್ನ ಸ್ವೀಕರಿಸ್ತಾರೆ. ಇಬ್ರು ಇರ್ತಾರೆ ಇದರಲ್ಲಿ. ಯಾರು ಶ್ರೇಷ್ಠ ಅಂದ್ರೆ, ಭಕ್ತಿಯನ್ನ ಅನುಸರಿಸಿ ಹೋಗೋರು ಬಹಳ ಶ್ರೇಷ್ಠ ಆಗ್ತಾರೆ ಅಂತ ಅವನಿಗೆ ಹೇಳ್ತಾನೆ. ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನೂ ಮಾಡಲೇಬೇಕಾಗುತ್ತದೆ. ಈಗ ಮತ್ತೆ ಡೌಟ್ ಏನ್ ಬಂದಿದೆ ಅರ್ಜುನನ್ಗೆ, ನಾ ಯುದ್ಧ ಮಾಡ್ಲೋ ಬೇಡ, ನಾ ಮಾಡೋದಿಲ್ಲ, ನಾನು ಹೋಗ್ತೀನಿ, ನಂಗೆ ಬೇಡ ಅಂತ ನಾನು. ಅದಕ್ಕೆ ಅಂತಾನೆ, ಪ್ರತಿಯೊಬ್ಬರಿಗೂ ಕರ್ಮ ಅಂತಿದೆ, ಅಂದ್ರೆ ನಮ್ದು ಡ್ಯೂಟಿ ಅಂತ ಇದೆ. ಈಗ ನಮ್ ಡ್ಯೂಟಿ ಹೆಂಗ್ ಬಂತು, ಯಾರ್ಯಾರಿಗೆ ಏನೇನ್ ಬಂತು? ಅದಕ್ಕೆ ನಾನ್ ನೆನ್ನೆ ಮನೆ ಒಂದು ಸೆಷನ್ ಅಲ್ಲಿ ಹೇಳಿದ್ದೇನೆ, ನಾವ್ ಯಾರು ಅಂತ. ನಾವು ಪರಮಾತ್ಮನ ಒಳಗಿನ ಅಂಶದಿಂದ, ಅಂದ್ರೆ ಅದು ಶ್ರೇಷ್ಠವಾದ ಅಂಶ, ಅದಕ್ಕೆ ಸುಪೀರಿಯರ್ ಎನರ್ಜಿ ಅಂತ ಹೇಳ್ತೀವಿ ನಾವು. ಸುಪೀರಿಯರ್, ಶ್ರೇಷ್ಠವಾದಂತ ಒಂದು ಶಕ್ತಿ ಅದು, ಅಲ್ಲಿಂದ ನಾವು ಹುಟ್ಟಿತ್ತು. ಅವಾಗ ನಾವು ತುಂಬಾ ಶುದ್ಧವಾಗೇ ಇದ್ವಿ. ಅದ್ ಒಂದ್ಸತಿ ನಾವು ಆಚೆ ಬಂದ ತಕ್ಷಣ, ದೇವರಿಂದ ನಾವು ಬೇರ್ಪಟ್ಟ ಅಂಶ, ಆ ಪರಮಾತ್ಮನಿಂದ ಆತ್ಮ ಬೇರೆ ಆದ ತಕ್ಷಣ ಏನಾಗುತ್ತೆ, ನಾವು ಮಟೀರಿಯಲ್ ಅಂದ್ರೆ ಆಚೆ ಪ್ರಕೃತಿಗೆ ನಮ್ ಸಂಪರ್ಕ ಆಗೋಗುತ್ತೆ. ಈ ಸಂಪರ್ಕ ಆದ ತಕ್ಷಣ ನಮಗೆ ಎಲ್ಲಾ ತರದ್ದು ಇದು ರಜೋಗುಣ, ತಮೋಗುಣ, ಸತೋಗುಣ ಎಲ್ಲ ಪರಿಣಾಮ ಆಗುತ್ತೆ. ಎಕ್ಸಾಂಪಲ್ ಕೊಡ್ತೀನಿ ನಮಗೆ. ಈಗ ಎಲ್ಲಿ ಇಷ್ಟ ಜನ ಇದೀವಿ ನಾವು ಸಹಸ್ರಾರು, ಎಣ್ಸಕ್ಕೆ ಆಗ ನಮ್ ಜನಸಂಖ್ಯೆ ಇದೆ. ನಾವು ಎಲ್ಲರಿಗೂ ಒಂದೇ ತರ ಪರಿಸರ ಸಿಕ್ಕಿದೆಯಾ?
ಯೋಚನೆ ಮಾಡಿ. ಈಗ ನಮಗೆ ದೈವಾನುಗ್ರಹದಿಂದ ಒಳ್ಳೆ ಮನೆ ಸಿಕ್ಕಿದೆ, ಒಳ್ಳೆ ಸಂಪರ್ಕ ಸಿಕ್ಕಿದೆ, ಒಳ್ಳೆ ಜನ ಸಿಕ್ಕಿದ್ದಾರೆ, ಒಳ್ಳೆ ನಮ್ಗೆ ಸಂಸ್ಕಾರ ಆಗ್ತಾ ಇದೆ, ಆಗಿದೆ. ಮತ್ತೆ ನಾವು ಅದನ್ನೇ ಇನ್ನೊಬ್ಬ ನಮ್ಮ ಮಕ್ಕಳ ಮೇಲೆ ಹರಡ್ತೀವಿ, ನಾವು ಅವ್ರಿಗೆ ಹರಡ್ತೀವಿ. ಆದ್ರೆ ಕೆಲವ್ರಿಗೆ ಎಲ್ಲರಿಗೂ ಇದು ಸಿಕ್ಕಿರತ್ತಾ? ಇಲ್ಲ. ಕೆಲವ್ರಿಗೆ ಪಾಪ ತುಂಬಾ ಸುಮಾರಾದಂತ ಒಂದು ಸಂಸಾರ ಸಿಕ್ಕಿರತ್ತೆ, ಅವ್ರ ಕರ್ಮಾನುಸಾರಕ್ಕೆ ಸಿಕ್ಕಿರತ್ತೆ. ಅವರು ಈ ಸತ್ವಗುಣ ಅಂತೀವಲ್ಲ ನಾವು, ಶುದ್ಧವಾದಂತ ಜನರ ಜೊತೆ ಕಂಪೇರ್ ಮಾಡಿದಾಗ, ಅವ್ರ ಜೊತೆ ಹೋಲಿಸಿ ನೋಡಿದಾಗ ಅವರಷ್ಟು ಶ್ರೇಷ್ಠವಾಗಿರೋದಿಲ್ಲ, ಖಂಡಿತ. ಯಾಕಂದ್ರೆ ಮನೇಲಿ 3 ಹೊತ್ತು ಜಗಳ ಆಗ್ತಿದ್ರೆ, 3 ಹೊತ್ತು ತಂದೆ ತಾಯಿ ಯಾವಾಗ್ಲೂ ಒಂಥರ ಆಸೆಯಿಂದ ಎಲ್ಲ ಕೆಲಸ ಮಾಡ್ತಿದ್ರೆ, ಎಲ್ಲದಕ್ಕೂ ಒಂಥರ ಪ್ಯೂರ್ ಶುದ್ಧ ಮನಸ್ಸಿಂದ ಮಾಡ್ತಾ ಇರ್ಲಿಲ್ಲ ಅಂತಂದ್ರೆ ಮಗು ಮೇಲೆ ಅದೇ ಪರಿಣಾಮ ಬೀರುತ್ತೆ. ಸೊ ಮಗು ಡೆಫಿನೆಟ್ಲಿ ಸತ್ವಗುಣದಲ್ಲಿ ಇರೋದಿಲ್ಲ, ಅದು ಶುದ್ಧವಾದಂತ ಗುಣವನ್ನು ಪಡೆಯೋದಿಲ್ಲ. ಅದೇ ಇದ್ರಕ್ಕಿಂತ ಕೆಳಗಂತಂದ್ರೆ ಕೆಲವು ಮನೇಲಿ ದುಃಖ ಅಂದ್ರೆ ಏನಂದ್ರೆ, ಮನೇಲಿ ಕುಡುಕ ತಂದೆ, ಆಮೇಲೆ ತಾಯಿ ಒಂಥರ ತಂದೆ ಒಂಥರ, ಮನೇಲಿ 100 ಹೊತ್ತು ಜಗಳ. ಇದು ತಮೋ ಗುಣ. ಇದು ಆಮೇಲೆ ಬರೇ ನಿದ್ದೆ ಮಾಡ್ತಿರ್ತಾರೆ ಮನೇಲಿ, ಅಷ್ಟು ಎಲ್ಲಾ ಸಿಕ್ಕಾಪಟ್ಟೆ ಎಲ್ಲ ವ್ಯಸನಗಳು ಆದಾಗ ಅವ್ರು ಸರಿಯಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅವರು ಒಂಥರ ಯಾವಾಗ್ಲೂ ಮನೇಲಿ ತಮೋ ಗುಣನೇ. ಪಾಪ ಈ ಮಗುಗೆ ನೋಡಿ, ಮಗು ಏನ್ ತಪ್ಪು ಪಾಪ ಹೇಳಿ ನೋಡ. ಆ ಮಗು 3 ಪರಿಸರದಲ್ಲಿ ಇರುತ್ತೆ. ಒಂದು ಒಳ್ಳೆ ಪರಿಸರ, ಇನ್ನೊಂದು ಸುಮಾರು ಪರಿಸರ, ಇನ್ನೊಂದು ಕೀಳವಾದ ಪರಿಸರ. ಆ ಪರಿಸರದ ಪ್ರಭೆಯಿಂದ ಪಾಪ ಅವರು ಕೆಲವೊಂದೆಲ್ಲ ಒಂದು ಗುಣಗಳು ಸೊ ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನು ಮಾಡಲೇಬೇಕಾಗುತ್ತೆ. ಅವ್ರ ಮುಂದೆ ಬೆಳಿತಾ ಹೋದಂಗೆ ಆಗುತ್ತೆ. ಈ ಕೆಲಸ ಕಸ ಗುಡಿಸೋನ್ ಮಗ ಈಗಿನ ಕಾಲದಲ್ಲಿ ಬಿಡಿ, ಮನೆ ಕೆಲಸ ಮಾಡೋರು ಮಕ್ಕಳು ಕೂಡ ಅವರು ರ್ಯಾಂಕ್ ತಗೊಂಡು MBA ಕೂಡ ಎಲ್ಲ ಮಾಡ್ಬಿಟ್ಟಿದ್ದಾರೆ, ಅದೆಲ್ಲ ಉಂಟು. ಸಹಜವಾಗಿ ಏನೋ ಪಾಪ ತಂದೆ ತಾಯಿ ಅದೇ ಕಾರ್ಯದಲ್ಲಿ ಮಕ್ಕಳು ಉಳ್ಕೊಂಡ್ಬಿಡ್ತಾರೆ. ಸೊ ಅವ್ರಿಗೆ ಅದು ಅವ್ರದೇ ಕರ್ಮ, ಅದೇ ಅವ್ರದ್ದು ಕರ್ತವ್ಯ ಆಗೋಗುತ್ತೆ. ಅವ್ರು ಅದ್ ಮಾಡ್ಲೇಬೇಕಾಗುತ್ತೆ, ಅವ್ರ ನಿರ್ವಹಣೆ ಇಲ್ಲ. ಅವ್ರ ಹಿಂಗೆ ಅದನ್ನ ಫುಲ್ ಇದನ್ನ ದಾಟ್ಕೊಂಡ್ ಬಂದ್ ಅವ್ರಿಗೆ ಮಾಡಕ್ಕೆ ಅವ್ರಿಗೆ ಧೈರ್ಯ ಇರೋದಿಲ್ಲ, ಮತ್ ಮಾಡಕ್ ಆಗೋದಿಲ್ಲ. ಕೆಲವ್ರು ಮಾತ್ರ ಆ ತರ ಮಾಡ್ತಾರೆ. ಸಾಮಾನ್ಯವಾಗಿ ಮನೇಲಿ ನಡೆದಿದ್ದರೆ ಅವ್ರು ಅನ್ಕೋಸ್ಕೊಂಡು ಹೋಗ್ತಿರ್ತಾರೆ. ಆದುದರಿಂದ ಯಾರು ಒಂದು ಕ್ಷಣವಾದರೂ ಏನನ್ನೂ ಮಾಡದೆ ಇರಲು ಸಾಧ್ಯವೇ ಇಲ್ಲ. ಸೊ ಏನಾದ್ರೂ ಕೆಲಸ ಮಾಡ್ತಾ ಇರ್ಬೇಕು. ನಾವು ಏನ್ ಕೆಲಸ ಮಾಡ್ತೀವಿ ನಾವು ಗೊತ್ತಿಲ್ಲ, ಅದೇ ಸಮಥಿಂಗ್. ಈಗ ಕೆಲವರು ಇಂಜಿನಿಯರ್, ಈಗ ಇದು ತಗೊಂಡ್ರೆ ಪ್ರೊಫೆಷನ್ಸ್ ತಗೋತಾ ಇದ್ರೆ, ಈಗ ಇಂಜಿನಿಯರ್ ತನ್ನ ಕೆಲಸ ಮಾಡ್ತಾನೆ, ಡಾಕ್ಟರ್ ತನ್ನ ಕೆಲಸ ಮಾಡ್ತಾನೆ, ಈ ಕಸ ಗುಡಿಸೋರು ನಮ್ ರೋಡ್ ನಲ್ಲಿ ತಮ್ಮ ಕೆಲಸ ಮಾಡ್ತಿರ್ತಾರೆ. ಅವ್ರು ತಮ್ಮ ಕೆಲಸ ಯಾರು ಸುಮ್ನೆ ಕೂತ್ಕೊಳ್ಳೋಕ್ ಸಾಧ್ಯನೇ ಇಲ್ಲ. ಸುಮ್ನೆ ಕೊಡೋರು ಯಾರಪ್ಪ ಅಂದ್ರೆ ತಮೋ ಗುಣದಲ್ಲಿ ಇರ್ತಾರಲ್ಲ, ಅವ್ರಿಗೆ ಏನು ತಮಸ್ಸು, ಬರೀ ಏನೋ ಒಂದು, ಅದು ಊಟನೂ ಅಲ್ಲ, ಅದೇನೋ ಒಂದು ಒಂಥರ ತಿನ್ಬೇಕು, ಹೊಟ್ಟೆಗೆ ಹಾಕೋಬೇಕು ಅಂತ ಏನೋ ಎಲ್ಲ ಬೇಡವಾಗಿದ್ ಬೇಡರನ್ನ ತಿನ್ಕೊಂಡು ಏನೇನೋ ಮಾಡ್ಕೊಂಡು ಅವರು ನಿದ್ದೆ ಮಾಡ್ಕೊಂಡಿರ್ತಾರೆ. ಅವ್ರು ಬೇರೆ, ಅವ್ರು ಏನ್ ಬರೀ ನಿದ್ದೆನೆ ಮಾಡ್ತಾರೆ, ಅವ್ರ ಕೆಲಸ ನಿದ್ದೆ ಮಾಡೋದೇನೆ. ಸೊ ಅದು ಬಿಟ್ರೆ ಬಾಕಿಯವರೆಲ್ಲ ಏನಾದ್ರೂ ಕೆಲಸ ಒಂದು ಇರುವೆ ಕೂಡ ಕೆಲಸ ಮಾಡುತ್ತೆ, ಒಂದು ಪಕ್ಷಿ ಕೆಲಸ ಮಾಡುತ್ತೆ, ಪ್ರತಿಯೊಂದು ಪ್ರಾಣಿಗಳು ನಮ್ಮ ಇದ್ರಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಯಾವುದೇ ನೋಡಿ, ನಾಯಿ ತನ್ನ ಕೆಲಸ ಮಾಡ್ತಿರುತ್ತೆ. ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ಜೀವಿ ತನಗೆ ಮೀಸಲಾದಂತ ಅಥವಾ ಬಂದಂತ ಕಾರ್ಯ ಮಾಡ್ಕೊಂಡು ಹೋಗ್ತಾನೆ ಇರುತ್ತದು. ಸೊ ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢ ಆತ್ಮನೆಂದು ಮಿಥ್ಯಾಚಾರಿ ಎಂದು ಕರೆಯುವರು. ಈಗ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಈಗ ನಾವು ನಿಗ್ರಹಿಸ್ಬೇಕು, ಇದೆಲ್ಲ ಕರ್ಮ ಮಾಡ್ತಿರ್ತಾರಲ್ಲ, ಆಗ ನಾವು ಉಪದೇಶ ಏನವ್ರಿಗೆ ಏನಪ್ಪಾ ಅಂದ್ರೆ, ನೀವು ನಿಯಂತ್ರಣ, ನಿಮ್ಮ ಇದನ್ನ ಇಂದ್ರಿಯ ನಿಯಂತ್ರಿಸ್ಕೊಳ್ಬೇಕು, ಕಂಟ್ರೋಲ್ ಯುವರ್ ಸೆನ್ಸಸ್ ಅಂತೀವಲ್ಲ ನಾವು. ನೀವು ಒಂದ್ ಸ್ವಲ್ಪ ಅತಿ ಕೋಪ ಇರಬಾರ್ದು, ಅತಿ ಯಾವ್ದು ಕಾಮ ಇರಬಾರ್ದು, ಅತಿಯಾಗಿ ಯಾವ್ದು ಇರಬಾರ್ದು ಅಂತ ಹೇಳ್ತಿರ್ತೀವಿ. ಸೊ ಅವರು ಏನ್ ಮಾಡ್ತಾರೆ, ಇವರು ಒಂಥರ ಸ್ವಲ್ಪ ಹೇಳ್ಬೇಕಾದ್ರೆ ಆಷಾಢ ಬುದ್ಧಿ ತರ ಇವ್ರು ಏನ್ ಮಾಡ್ತಾರೆ, ಇವರು ನಿಗ್ರಹಿಸಿ ಪ್ರಪಂಚಕ್ಕೆ ಕಾಣೋ ತರ ಇಂದ್ರಿಯಗಳು ನಿಗ್ರಹಿಸ್ಕೊಂಡಿರ್ತಾರೆ, ಅದನ್ನ ಕಂಟ್ರೋಲ್ ಮಾಡ್ಕೊಂಡಿರ್ತಾರೆ. ಆದ್ರೆ ಮನಸ್ಸೆಲ್ಲ ಮಾತ್ರ ಇಂದ್ರಿಯಗಳ ಸುಖದ ಕಡೆನೆ ಇರುತ್ತೆ. ಅರೆ ಎಲ್ಲ ಕಂಟ್ರೋಲ್ ಮಾಡಿದೀನಿ ಅಂತ ಎಲ್ಲ ಹೇಳ್ಕೊತಾರೆ, ಆದ್ರೆ ಮನಸ್ಸೆಲ್ಲ ಎಲ್ಲಿ ವಿಷಯ ಸುಖದಲ್ಲಿ ಇರುತ್ತೆ ಅವ್ರದ್ದು. ಅವ್ರನ್ನ ನಾವೇನ್ ಕರಿಬೇಕು, ಅವ್ರ ಮಿಥ್ಯಾಚಾರಿಗಳು, ಅವರು ನಿಜವಾಗ್ಲೂ ಕಂಟ್ರೋಲ್ ಮಾಡಿದವರಲ್ಲ. ಈ ಮಾತು ಯಾಕೆ ಬಂತು ಅಂತಂದ್ರೆ, ಕೃಷ್ಣ ಹೇಳ್ತಾನೆ ಮುಖ್ಯವಾಗಿ ಎಲ್ಲದಕ್ಕೂ ಬೇಕಾಗಿದ್ದು ಅಂತಂದ್ರೆ, ನಾವು ಏನೇ ಕರ್ಮ ಮಾಡ್ಲಿ, ಆಗ ಹೇಳಿದ್ರೆ ಕರ್ಮ ನಮ್ದು ಮಾಡ್ತಿರ್ತೀವಿ, ನಾವ್ ಏನೇ ಮಾಡಿದ್ರು ಕೂಡ ಆ ಕರ್ಮದಲ್ಲಿ ಕೂಡ ನಮ್ ಇಂದ್ರಿಯ ನಿಗ್ರಹ ಇರ್ಬೇಕು. ನಾವು ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ನಾವು ಯಶಸ್ಸಾಗೋದಿಲ್ಲ. ಅದಕ್ಕೆ ಮುಂದೆ ಅದನ್ನ ವಿಸ್ತರಿಸ್ಕೊಂಡು ಹೇಳ್ತಾ ಇದ್ದಾನೆ. ಇದು ಮಾಡೋ ಕೆಲವರು ಏನ್ ಮಾಡ್ತಾರೆ, ನಿಜವಾಗ್ಲೂ ಕಂಟ್ರೋಲ್ ಮಾಡ್ಕೊಂಡು ನಿಜವಾಗ್ಲೂ ಕರೆಕ್ಟ್ ಆಗಿರ್ತಾರೆ. ಈಗ ನೀವು ಯಾವ್ದೇ ಕೆಲಸ ತಗೊಳ್ಳಿ, ಈಗ ಇಷ್ಟು ಕೆಲವು ಕೆಲಸಗಳು ಹೇಳಿದ್ನಲ್ಲ, ಈಗ ನೀವು ಇಂಜಿನಿಯರ್ ತನ ಕೆಲಸ ಮಾಡ್ತಾರೆ, ಡಾಕ್ಟರ್ ತನ ಕೆಲಸ ಮಾಡ್ತಾರೆ, ಅವರುಗಳು ಕೂಡ ಕಂಟ್ರೋಲ್ ಮಾಡ್ಬೇಕಾಗಿದೆ. ಡಾಕ್ಟರ್ ಹತ್ರ ಪೇಷಂಟ್ ಹೋಗ್ತಾರೆ,
ಹೋಗ್ಬಿಟ್ಟು ಎಷ್ಟು ಪ್ರಶ್ನೆ ಕೇಳ್ತಾರೆ ಅವ್ರನ್ನ. ಪಾಪ ಅವ್ರಿಗೆ ಗೊತ್ತಿರಲ್ಲ ತಮ್ಮ ಕಾಯಿಲೆ ಬಗ್ಗೆ ತಿಳ್ಕೊಬೇಕಾಗಿರುತ್ತೆ, ಸಿಕ್ಕಾಪಟ್ಟೆ ಕೇಳ್ತಾರೆ. ಅವ್ರದ್ದು ಏನಾಗುತ್ತೆ ಪಾಯಿಂಟ್ ಆಫ್ ಟೈಮ್, ಡಾಕ್ಟರ್ಗೆ ಎಲ್ಲ ಗೊತ್ತಿರುತ್ತೆ. ಇಂಥ ಕೊನೆಗೂ ಸಿಲ್ಲಿ ತುಂಬಾ ಕ್ಷುಲ್ಲಕವಾದ ಪ್ರಶ್ನೆಗಳು ಕೇಳಕ್ ಶುರು ಮಾಡ್ತಾರೆ. ಡಾಕ್ಟರ್ಗೆ ಏನಾಗುತ್ತೆ ಒಂದ್ ಸ್ವಲ್ಪ ಕೋಪನೂ ಬರ್ಬೋದು, ಆದ್ರೆ ತಡ್ಕೋಬೇಕು. ಅದು ಪೇಷಂಟ್ಸ್ ಅಲ್ಲಂತೂ ಪೇಷನ್ಸ್ ಬಹಳನೇ ಬೇಕು ಡಾಕ್ಟರ್ಗೆ. ಪ್ರತಿಯೊಬ್ಬರಿಗೂ ಬೇಕು, ಈ ಜನಕ್ಕೂ ತನ್ನ ಕಾಲದಲ್ಲಿ ಪೇಷನ್ಸ್ ಬೇಕು. ಸೊ ಈ ಪೇಷನ್ಸ್ ಅಂದ್ರೆ ಏನಿದು, ನಾವು ನಮ್ ಕೋಪ ಅನ್ನೋದನ್ನ ನಾವು ಕಂಟ್ರೋಲ್ ಮಾಡ್ಕೊತಾ ಇರ್ತೀವಿ. ನಾವ್ ಎಷ್ಟು ಅಧಿಕಾರದಲ್ಲಿ ಮೇಲ್ ಹೋಗ್ತೀವೋ, ಎಷ್ಟು ನಮ್ಗೆ ಜವಾಬ್ದಾರಿಗಳು ಬರುತ್ತೋ ಅಷ್ಟ್ ನಾವು ಬಗ್ಬೇಕು ಮತ್ತೆ ತಗ್ಗಬೇಕು, ಮತ್ತೆ ನಾವು ನಿಗ್ರಹದಲ್ಲಿ ಇರ್ಬೇಕು. ಆದ್ರೆ ಇವನೇನ್ ಮಾಡ್ತಾನೆ, ಇವನು ಮಿಥ್ಯಾಚಾರಿ ಇದಾನಲ್ಲ, ಅವನು ಮೇಲ್ನೋಟಕ್ಕೆ ಎಲ್ಲ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ದಂಗೆ ಇರ್ತಾನೆ. ಆದ್ರೆ ಅವನ್ ಆಕ್ಚುಲಿ ಅದು ಎಲ್ಲಾ ಸುಖಗಳ ಆ ಕಡೆನೇ ಹೋಗ್ತಿರುತ್ತೆ ಒಂದು. ಈಗ ಉದಾಹರಣೆಗೆ ಈಗ ಇಂಜಿನಿಯರ್ ತಗೊಳ್ಳಿ, ಯಾರೇ ಆಗ್ಲಿ ಕರಪ್ಟ್ ಇರ್ಬಾರ್ದು, ಯಾವ್ದು ಇದ್ ಮಾಡ್ಬಾರ್ದು. ಅಂದ್ರೆ ಅನಾವಶ್ಯಕವಾಗಿ ನಾವು ಅದಕ್ಕಾದ್ರೂ ದುಡ್ಡುಗಳನ್ನ ತಗೋಬಾರ್ದು. ಯಾವ್ದು ಒಂಥರ ಏನ್ ಬೇಕು ಕರೆಕ್ಟ್ ಆಗಿ ಅದನ್ನ ನಾವು ತಗೋಬೇಕು. ಅಂದ್ರೆ ಭ್ರಷ್ಟಾಚಾರ ಇರಬಾರ್ದು ಅಲ್ವಾ. ಅವ್ನ್ ದೊಡ್ಡದಾಗಿ ಹೇಳಿಲ್ಲ, ಎಲ್ಲ ನಾ ಬಹಳ ಕಂಟ್ರೋಲ್, ಏನ್ ತಗೊಳ್ಳಲ್ಲ ಇಲ್ಲ ಅಂತ ಹೇಳಿ. ಬಟ್ ಮನ್ಸೆಲ್ಲ ಇಲ್ಲಿರುತ್ತೆ, ಅವನೇನಿದೆ ಯಾರೋ ಕೆಲಸ ಮಾಡಿಸ್ಕೊಳಕ್ ಬಂದ್ರು ಅಂತಂದ್ರೆ ಏನ್ ತಂದಿದ್ದಾನ ಅವನು, ಬ್ಯಾಗ್ ಅಲ್ಲಿ ಏನಿದೆ ಅಂತ ಇರುತ್ತೆ. ಹಾಗೆ ಆಕ್ಚುಲಿ ಕಂಟ್ರೋಲ್ ಇತ್ತು ಅಂತಂದ್ರೆ ಅದು ಮನ್ಸಲ್ಲಿ ಬರಬಾರ್ದು ಅವನ್ಗೆ. ಆಮೇಲೆ ಅಕಸ್ಮಾತ್ ಬಲವಂತವಾಗಿ ಕೊಟ್ರೆ ತಗೊಂಡು ಬಿಡ್ತಾನ ಅವನು. ಸೊ ಇವನ್ ಯಾರು, ಇವನ್ ಮಿಥ್ಯಾಚಾರಿ, ಇವನ್ ಆಕ್ಚುಲಿ ಇವ್ನ್ ನಂಬಕ್ಕಾಗಲ್ಲ, ಈ ತರ ಇರಬಾರ್ದು. ಇದೆಲ್ಲ ಇದರಲ್ಲಿ ಬಹಳ ಬೋಧನೆಗಳಿದೆ, ನಮಗೂ ತುಂಬಾ ಅನ್ವಯಿಸತ್ತಿದು. ಸೊ ಹೇಗಿರ್ಬೇಕು ಹೇಗಿರ್ಬಾರ್ದು ಅಂದ್ರೆ ಯುದ್ಧ ಮಾಡಪ್ಪ ಅರ್ಜುನ ಅಂತ ಹೇಳಕ್ ಹೋಗ್ಬಿಟ್ಟು ಕೃಷ್ಣ ಎಷ್ಟೊಂದು ಬೋಧನೆಗಳು ನಮ್ಗೆ ಕೊಟ್ಟಿದ್ದಾನ ಅಂತ ನಮ್ ದೈನಂದಿನ ಬಾಳಿಗೆ ತುಂಬಾ ಸಹಾಯಕ ಆಗುವಂತ ವಿಷಯಗಳಿದೆ. ನಮಗೊಂದೇ ಅಲ್ಲ, ಇಡೀ ಸೊಸೈಟಿಗೆ, ನಮ್ಮ ಸಮಾಜಕ್ಕೂ ಬಹಳ ಹೆಲ್ಪ್ ಆಗುತ್ತಿದ್ದು. ಸೊ ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕವನಾದ ಮನುಷ್ಯನು ಕ್ರಿಯಾಶಾಲಿಗಳಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗವನ್ನು ಅನಾಸಕ್ತನಾಗಿ ಪ್ರಾರಂಭಿಸಿದರೆ ಅವನು ಎಷ್ಟೋ ಉತ್ತಮ. ಕೃಷ್ಣ ಪ್ರಜ್ಞೆ ಬಹಳ ಇದರಲ್ಲಿ ಈ ಚಾಪ್ಟರ್ ಅಲ್ಲಿ ತುಂಬಾ ಬರುತ್ತೆ. ಅದಕ್ಕೆ ನಾವು ಕೃಷ್ಣ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಿ. ಆ ಕೃಷ್ಣ ಕಾನ್ಶಿಯಸ್ನೆಸ್ಗೆ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೇಕು ಯಾವಾಗ್ಲೂ. ಅದು ಹೇಳ್ತಾ ಇದ್ರೆ ನಮಗದು ಪ್ರಜ್ಞೆ ತಾನಾಗಿ ಬಂದ್ಬಿಡುತ್ತೆ. ಸೊ ಆ ಮೇಲಿನ ಒಂದು ಮಿಥ್ಯಾಚಾರ ಇದ್ನಲ್ಲ, ಅವನನ್ನ ಹೋಲಿಸಿದಾಗ ಈ ಮನುಷ್ಯ ಇರ್ತಾನಲ್ಲ, ಅವನು ಪ್ರಾಮಾಣಿಕ ಮನುಷ್ಯ. ಅವನು ತುಂಬಾ ಪ್ರಾಮಾಣಿಕವಾಗಿ ತನ್ನ ಪ್ರಯತ್ನಗಳು ಮಾಡ್ತಿರ್ತಾನೆ, ಇಂದ್ರಿಯಗಳು ನಿಗ್ರಹಿಸ್ಕೊಂಡಿರ್ತಾನೆ, ತನ್ನ ಕೆಲಸ ತಾನು ಮಾಡ್ಕೊಂಡಿರ್ತಾನೆ. ಅನಾಸಕ್ತನಾಗಿ, ಇದು ಬಹಳ ಇಂಪಾರ್ಟೆಂಟ್ ವರ್ಡ್ ಈ ಕರ್ಮಯೋಗ ಚಾಪ್ಟರ್ ನಲ್ಲಿ. ಈ ಅನಾಸಕ್ತ ಶಬ್ದ ಬಂದಿದೆ ಇಲ್ಲ, ಅದು ಬಹಳ ಮಹತ್ವವಾದ ಶಬ್ದ. ಅದು ಯಾವ್ದೇ ತನಕ ಮಾಡೋ ಕರ್ಮದಲ್ಲಿ ಅವ್ನಿಗೆ ಆಸಕ್ತಿ ಇರೋದಿಲ್ಲ, ಅಂದ್ರೆ ಅದರದ್ದು ಫಲಾಫಲ ಅವನು ಅಪೇಕ್ಷೆ ಮಾಡೋದಿಲ್ಲ. ಈಗ ಏನಾದ್ರು ಏನೋ ಕೆಲಸ ಮಾಡಿದ ತಕ್ಷಣ ನನಗೆ ಏನೋ ಬೇಕು, ಅದು ಅದ್ರ ಪ್ರತಿಫಲ ಅವನು ಬಯಸೋದಿಲ್ಲ. ಅವನ್ ಧರ್ಮ ಕರ್ಮ ಅಂತ ಮಾಡ್ತಾನೆ, ಆದ್ರೆ ಅದನ್ನ ಪ್ರತಿಫಲದ ಅಪೇಕ್ಷೆ ಇಟ್ಕೊಂಡಿಲ್ಲ. ಪ್ರಾರಂಭಿಸಿದ್ರೆ ಅವನು ಎಷ್ಟೋ ಉತ್ತಮ, ಈ ತರ ಮಾಡಿದ್ರೆ ಅವನು ಎಷ್ಟೋ ಬೆಟರ್ ಅಂತ. ಸೊ ಹೇಗ್ ಮಾಡ್ಬೇಕು ನಾವು ಕರ್ಮನ, ಕೆಲಸ ಮಾಡ್ಬೇಕು, ಅಪೇಕ್ಷೆ ಅದರದ್ದು ಫಲಾಪೇಕ್ಷೆ ಇಟ್ಕೋಬಾರ್ದು ಅಂತ ಕೃಷ್ಣ ಹೇಳ್ತಿರ್ತಾನೆ ಅವನಿಗೆ. ಸೊ ಈಗ ಯುದ್ಧ ಮಾಡು, ಅದೇನಾಗುತ್ತೋ ನಿನ್ಗೆ ಯೋಚನೆ ಮಾಡ, ನಿನ್ಗೆ ಬೇಡ ಅದು ಏನಾಗುತ್ತೆ. ಕೊನೆಗಂತೂ ನಿನ್ ಕರ್ಮಾನನು ಹೇಳ್ತಾನೆ ನೋಡಿ, ನಿನ್ ಕರ್ಮಾನನು ಕೊಟ್ಬಿಡು ಅಂತ ನಾನು. ಆಮೇಲೆ ಕರ್ಮಾನಂತರ ನೀನ್ ಒತ್ತಿ ಇಟ್ಬಿಡು, ನೀ ಯುದ್ಧ ಮಾಡು, ನಿನ್ ಕೆಲಸ ನೀನ್ ಮಾಡು. ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು. ನಾವ್ ಏನೇ ಕೆಲಸ, ನೆನ್ನೆ ನಾ ಇದನ್ನ ಹೇಳಿದ್ದೇನೆ, ನೀವೇನೇ ಮಾಡಿಯಪ್ಪ, ನೀವು ಮನೇಲಿ ಕಸನೇ ಗುಡ್ಸಿ, ಅಥವಾ ಏನೋ ಒಂದು ನಿಮ್ಮ ಆಫೀಸ್ ಕೆಲಸನೇ ಮಾಡಿ, ಅಥವಾ ಅಡಿಗೆ ಮಾಡಿ, ಮಗು ನೋಡಿ ಏನು ಪಾಠ ಹೇಳ್ಕೊಡಿ, ನೀವ್ ಯಾವ್ದೇ XYZ ಬೇಕಾದ ಕೆಲಸ ನೀವು ಮಾಡ್ರಿ, A to Z ಎನಿಥಿಂಗ್ ನೀವು ಬೇಕಾದ ಕೆಲಸ ಮಾಡಿ. ಅದಾದ್ರೆ ಯಾವಾಗ್ಲೂ ನಿಮ್ ವಿಷ್ಣುವನ್ನ ನೀವು ಸ್ಮರಿಸ್ರಿ. ವಿಷ್ಣು ಕೃಷ್ಣ, ನಿಮ್ಗೆ ಯಾವ ದೇವ್ರ ಇಷ್ಟನೋ ಮನ್ಸಲ್ಲಿ ಕೃಷ್ಣನ ನೀವು ಮನ್ಸಲ್ಲಿ ಇಟ್ಕೊಂಡ್ಬಿಟ್ಟು ಕೆಲಸ ಮಾಡಿದ್ರೆ ಅದೇನಾಗುತ್ತೆ, ಅದು ನಿಮ್ಗೆ ಅದ್ರ ಬಂಧನದಿಂದ ನೀವು ಬಿಡುಗಡೆ ಆಗ್ತೀರಾ, ನಿಮ್ಗೆ ಶ್ರೇಯಸ್ಸಾಗುತ್ತೆ. ಇಲ್ಲವಾದರೆ ಕರ್ಮವು ಇಹ ಬಂಧನವನ್ನು ಸೃಷ್ಟಿ ಮಾಡುತ್ತದೆ. ನಿಮಗೆ ಬಾಂಡೇಜ್ ಅಂತೀವಲ್ಲ ನಾವು, ಅಂದ್ರೆ ನೀವು ಅಂಟ್ಕೊಂಡ್ಬಿಡ್ತೀರಾ ಅದಕ್ಕೆ. ಯಾವ್ದು ಕರ್ಮ ಅಂಟ್ಕೋಬಾರ್ದು ನಮ್ಗೆ ನಾವು ಆ ಅಂಟಿನಿಂದ ನಾವು ವಿಮುಕ್ತರಾಗ್ಬೇಕು. ಸೊ ಅದಾಗ್ಬೇಕಾದ್ರೆ ನೀವು ಕೃಷ್ಣಾರ್ಪಣ ಅನ್ಬಿಡಿ. ನೀವು ಎಷ್ಟೇ ನೀವು ಕೆಲಸ ಮಾಡಿಕೊಂಡು ಕೃಷ್ಣಾರ್ಪಣ ಅನ್ಬಿಡಿ. ಅದ್ರಲ್ಲಿ ಎರಡಿದೆ ಲಾಭ. ಒಂದು, ಯಾವ್ದು ಬಾಂಡೇಜ್ ಆಗೋದಿಲ್ಲ. ಇನ್ನೊಂದು, ನಿಮ್ಗೆ ಆಯಾಸನೇ ಆಗೋದಿಲ್ಲ. ನೀವು ಟ್ರೈ ಮಾಡಿ ನೋಡಿ ಇದನ್ನ. ಎಷ್ಟೇ ನೀವು ಕೆಲಸ ಮಾಡಿ ಕೊನೆಗೆ ನಾನ್ ಮಾಡೇ ಇಲ್ಲ ಅನ್ಕೊಂಬಿಡಿ, ನಾನೇನ್ ಮಾಡ್ದೆ, ಕೃಷ್ಣ ಮಾಡ್ದ. ಯಾಕೆ ನೋಡಿ, ಇನ್ನೊಂದು ವಿಚಾರ ಮಾತ್ರ ಸತ್ಯ ಇದೆ ಅಲ್ವಾ, ನಿಮ್ಮ ದೇಹದಲ್ಲಿ, ಹಾರ್ಟ್ ನಲ್ಲಿ, ಹೃದಯದಲ್ಲಿ ಪರಮಾತ್ಮನೂ ಕೂತಿದ್ದಾನೆ. 4 ಕೈ ಉಳ್ಳವನವನು, ನಿಮಗೆ 2 ಕೈ ಇದೆ, ಅವ್ನಿಗೆ 4 ಕೈ ಇದೆ. ಅವ್ನಿಗೆ ಎಷ್ಟು ಶಕ್ತಿ ನೋಡಿ, ಯೋಚನೆ ಮಾಡಿ. ಸೊ ನೀವೇನೇ ಕೆಲಸ ಮಾಡಿ, ನೀವು ಒಬ್ಬರೇ ಮಾಡೋರಲ್ಲ, ಅದನ್ನ ಅವನು ಮಾಡ್ತಿರ್ತಾನೆ.
ಸೊ ನೀವು ಏನೇ ಮಾಡಿದಾಗ ನಾನ್ ಮಾಡೇ ಇಲ್ಲ ಇದನ್ನ ನನ್ಗೆ ಶಕ್ತಿ ಮಾಡಿಸ್ತು ನನಗೆ ಅನ್ಕೊಂಡ್ಬಿಟ್ಟು ನಿಮ್ಗೆ ಆಯಾಸನೇ ಇರೋದಿಲ್ಲ. ಇಲ್ಲವಾದ್ರೆ ಕರ್ಮವು ನಿಮ್ಗೆ ಅಂಟ್ಕೊಂಡ್ಬಿಡುತ್ತೆ. ಆದುದರಿಂದ ಕೌಂತೆಯ ಅಂದ್ರೆ ಅರ್ಜುನ ಹೇಳ್ತಾನೆ, ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು. ನಿನ್ ಕರ್ತವ್ಯ ಏನು? ಕ್ಷತ್ರಿಯನಾಗಿ ನಿನ್ ಕರ್ತವ್ಯ ಏನಿದೆ ಇವಾಗ? ಯುದ್ಧ ಮಾಡೋದು ಒಂದೇ ನಿನ್ ಕರ್ತವ್ಯ, ಮಾಡು ಅಂತ ನಾವು. ಆ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀಯೇ ಅಂತ ಅವನ್ಗೆ ಬೋಧಿಸ್ತಾ. ಇನ್ನ ಅವ್ನ್ ಕನ್ಫ್ಯೂಷನ್ ಅರ್ಜುನನ್ಗೆ, ನಾನು ಏನ್ ಮಾಡ್ಲಿ, ಮಾಡ್ಲೋ ಬೇಡೋ ಅಂತ ಹೇಳಿ ದೇವ್ನ್ ಹೇಳ್ತಾ ಇಲ್ಲ, ನೀನ್ ಮಾಡು ಅಂತ ಹೇಳ್ತಾನೆ. ನಿಮ್ಗೆ ಇದ್ರಲ್ಲಿ ತೋರಿಸ್ತಾ ಇದ್ದೇನೆ ಚಾಪ್ಟರ್. ಇಲ್ಲಿ ನೀವೇನ್ ನೋಡಿದ್ರಿ ಇದಾಯ್ತಲ್ಲ, ಇಲ್ಲಿ ಮತ್ತೆ ಅದೇ ಹೇಳ್ತಿದ್ದಾನೆ ಅವನು. ಕೃಷ್ಣ ಅರ್ಜುನ ಹೇಳ್ತಾ ಇದ್ದಾನೆ, ನೋಡು ಇನ್ನು ಏಕಂ ಪದ ಅಂದ್ರೆ ಏನ್ ಮಾಡ್ಬೇಕು ಇದನ್ನ. ಅದೇ ಹಾಗೆ ಹೇಳಿದ್ನಲ್ಲ, ನಾನು ಇದು ಮಾಡ್ಲು ಅಥವಾ ಏನು ಜ್ಞಾನ ಯೋಗ ತಗೊಳ್ಳೋ ಅಥವಾ ನಾನು ಇದು ಯುದ್ಧ ಮಾಡಕ್ ಹೋಗ್ಲೋ, ನೀನ್ ಏನ್ ನನ್ ಕರೆಕ್ಟ್ ಆಗಿ ಹೇಳು ಅಂತ ಕೃಷ್ಣ ಕೇಳ್ತಾನೆ ಅವನ. ಅದಕ್ಕೆ ಇವನು ಹನುಮಂತ ಈಗ ತನ್ನ ಡ್ಯೂಟಿ ಮಾಡ್ತಿರ್ತಾನ ಹನುಮಂತ. ಅವ್ನ್ಗೆ ಏನ್ ಗೊತ್ತಿಲ್ಲ, ರಾಮ ಹೇಳಿದ್ದೆಲ್ಲ ಮಾಡ್ಕೊಂಡು ಹೋಗೋದಷ್ಟೇ ಒಂದು ಕರೆಕ್ಟ್ ಆಗಿ ಫಾಲೋ ಮಾಡೋದಷ್ಟೇ ಅವ್ನ ಭಕ್ತಿ ಅದು. ಸೊ ಅದೆಲ್ಲ ಅವ್ನು ಯಾವತ್ತು ಅವ್ನ ಭಕ್ತಿ ಮುಂದೆ ಭಕ್ತಿನೇ ಇಲ್ಲ. ದಾಸರಸದಲ್ಲಿ ಹನುಮಂತನೇ ಎಕ್ಸಾಂಪಲ್ ನಮ್ಗೆ. ಸೊ ಇಲ್ಲಿ ಯಾವ ದಾರಿ ನೀನ್ ತಗೋಬೇಕು ಆಗ ನಿಂಗೆ ಗೊತ್ತಾಗತ್ತೆ ಅಂತ ಕೃಷ್ಣ ಹೇಳ್ತಾನೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್, ತುಂಬಾ ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ. ಇದು ಯಾರು ಗೊತ್ತಾಗತ್ತಾ, ಯಾರು ಇವರು ಅಂತ ಹೇಳಿ? ಇವರು ಇಲ್ಲಿ ಯಜ್ಞ ಮಾಡ್ತಿದಾರಲ್ಲ ಇಲ್ಲಿ, ಅರೆ ಮಿಥ್ಯಾಚಾರಿ ಅಂತ ಆಗ್ಲೇ ಬಂತಲ್ಲ. ಕೆಲವರು ಆಕ್ಚುಲಿ ಆ ಕಂಪ್ಯಾರಿಸನ್ ಮಾಡಬಾರ್ದು, ಇವರಿಗೆ ಬಹಳ ದೊಡ್ಡ ವ್ಯಕ್ತಿ ಇವರು. ಆದ್ರೆ ಆಕ್ಚುಲಿ ಅವರು ಆ ಮಟ್ಟಕ್ಕೆ ಇಳಿಯೋ ಪ್ರಸಂಗ ಬಂದ್ಬಿಡುತ್ತೆ. ಭರತ ಮಹಾರಾಜ ಏನಾಗತ್ತಂದ್ರೆ, ಅವ್ರು ಬೇಕಾದಷ್ಟು ಜನ ಇರುತ್ತೆ, ಕೊನೆಗೇನಾಗತ್ತೆ ಅವ್ರಿಗೆ, ಕೊನೆ ಹೊತ್ತಲ್ಲಿ ಅವರು ಒಂದು ಜಿಂಕೆ ಮರಿ ಮೇಲೆ ತಮ್ಮ ಪ್ರಾಣ ಇಟ್ಬಿಡ್ತಾರೆ. ಆ ಜಿಂಕೆ ಮರಿ ಅದ್ರ ಮೇಲೆ ಈ ನೋಡಿ ಯಜ್ಞ ಮಾಡ್ತಿದ್ದಾರೆ ಇಲ್ಲಿ, ನೋಡಕ್ಕೆಲ್ಲ ಇಲ್ಲಿ ಎಲ್ಲ ಆಹುತಿಗಳು ಕೊಡ್ತಾ ಇದ್ದಾರೆ. ಆದ್ರೆ ಲಕ್ಷ್ಯ ಎಲ್ಲ ಇರೋದು ಜಿಂಕೆ ಮರಿ ಮೇಲೆ. ಒಂದ್ ಜಿಂಕೆ ಪಾಪ ಜಿಂಕೆ ಮರಿ ಹಾಕ್ಬಿಟ್ಟು ತಾಯಿ ಸತ್ತೋಗ್ಬಿಟ್ಟಿರ್ತಾಳೆ, ತಾಯಿ ಇರೋದಿಲ್ಲ. ಸೊ ಪಾಪ ಇವ್ರಿಗೆ ಅವ್ರನ್ನ ಮಾಡಿ ತಪ್ಪದನ್ನ ಹೇಳಕ್ ಆಗೋದೇ ಇಲ್ಲ. ಅವ್ರೆಲ್ಲ ಲಕ್ಷ್ಯ ಆ ಜಿಂಕೆ ಮರಿ ಮೇಲೆ ಹೋಗ್ಬಿಡುತ್ತೆ. ಅದು ಏನ್ ಮಾಡ್ತಿದ್ಯೋ, ಅದಕ್ಕೆ ಯಾವ ಪ್ರಾಣಿ ಹಾವು ಏನ್ ಮಾಡತ್ತೋ, ಹುಲಿ ಏನ್ ಮಾಡತ್ತೋ ಅಂತೆಲ್ಲ ಪಾಪ ನೋಡ್ಕೊಂಡು ಆ ಕಡೆ ಲಕ್ಷ್ಯ ಹೋದಾಗ ಇತ್ಲಾಗ ಲಕ್ಷ್ಯ ಕಮ್ಮಿ ಆಗ್ಬಿಡುತ್ತೆ ಅವ್ರಿಗೆ, ಅವ್ರದ್ದು ಗಮನ ಕಮ್ಮಿ ಆಗ್ಬಿಡುತ್ತೆ. ಸೊ ಹಿಂಗ್ ಗಮನ ಇಟ್ಕೊಳ್ದೆ ಮಾಡಿದ್ರೆ ಅದು ನಿಮ್ಗೆ ಫುಲ್ ಪ್ರತಿಫಲ ಸಿಗೋದ್ರ. ಎಷ್ಟ್ರ ಮಟ್ಟಿಗಂದ್ರೆ ಅವ್ರ ಮುಂದಿನ ಜನ್ಮದಲ್ಲಿ ಅವ್ರ ಏನಾಗ್ಬಿಡ್ತಾರೆ, ಜಿಂಕೆ ಮರಿಯಾಗಿ ಹುಟ್ಬಿಡ್ತಾರೆ. ಸೊ ಆತರ ಒಂದು ಬಟ್ ನಿಜ ಜೀವನದಲ್ಲಿ ಅವ್ರು ಬಹಳ ಎತ್ತರವಾದಂತಹ ಒಂದು ವ್ಯಕ್ತಿತ್ವ. ಇದರಲ್ಲಿ ಅಧ್ಯಾತ್ಮದಲ್ಲಿ ಬಹಳ ಮುಂದೆ ಹೋದವರು. ಆ ಜಿಂಕೆ ಮರಿಗಳ ಪ್ರಾಣ ಇಟ್ಟಿದ್ದಕ್ಕೆ ಅವರು ಒಂದು ಜಿಂಕೆ ಮರಿಯಾಗಿ ಹುಟ್ಟೋದೆ. ಆಮೇಲೆ ಜಡಭರತನ ಕಥೆನೂ ಬರುತ್ತೆ, ಮುಂದೆ ಅವರೇ ಜಡಭರತ ಆಗ್ತಾರೆ. ಅದೊಂದು ಬೇರೆ ಅಡ್ಡು ಕಥೆ ಇದೆ ಅದು. ಸೊ ಇದರಲ್ಲಿ ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢ ಆತ್ಮನೆಂದು ಮಿಥ್ಯಾಚಾರಿ ಎಂದು ಕರೆಯುವರು. ಪಾಪ ಎಂತ ದೊಡ್ಡ ವ್ಯಕ್ತಿ ಆದ್ರೆ ಮಿಥ್ಯಾಚಾರಿ ಅನ್ಸ್ಕೊಂಡ್ಬಿಡ್ತಾರೆ, ಯಾಕಂದ್ರೆ ಅವರು ಈ ಮನಸ್ಸಿಂದ ಕೆಲಸ ಮಾಡಿರ್ತಾರೆ. ಅದರಿಂದ ಆತರ ಬರುತ್ತೆ. ಸೊ ಇದು ಅಲ್ಲಿ ಬಂತು. ಸೊ ಅಲ್ಲಲ್ಲಿ ರೆಫರೆನ್ಸ್ ತಗೋತಾ ಇರ್ತೇನೆ ನಾನು. ಇಲ್ಲಿ ನೆಕ್ಸ್ಟ್ ಇದಕ್ಕೆ ಇದು ಯಜ್ಞಚಕ್ರ ಬಹಳ ಚೆನ್ನಾಗಿದೆ. ಸೊ ಅದಕ್ಕಿಂತ ಮೊದಲು ನಾವು ಕೆಲವು ವಿಷಯಗಳು ತಿಳ್ಕೊಬೇಕು. ದೊಡ್ಡ ಚಾಪ್ಟರ್ ಸ್ವಲ್ಪ ನಾವು ಅಲ್ಲಿ ಜಂಪ್ ಮಾಡ್ಬೇಕಾಗತ್ತೆ ಮುಲಾಜಲ್ದೆ. ಸೊ ಬದುಕಿನ ವಿವಿಧ ಅಗತ್ಯಗಳ ಪೂರೈಕೆಯ ಹೊಣೆ ಹೊತ್ತಿರುವ ದೇವತೆಗಳು ಯಜ್ಞದ ಆಚರಣೆಯಿಂದ ಸುಪ್ರೀತರಾಗಿ ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವರು. ಸೊ ಆಕ್ಚುಲಿ ಏನ್ ಗೊತ್ತಾ, ಇವರು ದೇವತೆಗಳಂದ್ರೆ ಯಾರು? ಇಂದ್ರ, ಚಂದ್ರ, ಆಮೇಲೆ ನಮ್ಮ ಸೂರ್ಯ, ಆಮೇಲೆ ಎಲ್ಲಾರು ಇವರು ನಮ್ಗೆ ವರುಣ, ಇಲ್ಲ ನಮ್ಗೆ ಮಳೆ ಕೊಡೋರು, ಬೆಳೆ ಕೊಡೋರು, ಎಲ್ಲ ಬೆಳಕು ಕೊಡೋರು ಎಲ್ಲ. ಆಮೇಲೆ ಈ ಚಂದ್ರನ್ ಕೆಲಸ ಏನ್ ಗೊತ್ತಾ, ಬಹಳ ತುಂಬಾ ಚೆನ್ನಾಗಿದೆ. ಯಾರು ನಿಮಗೆ ಗೊತ್ತಿರ್ಬೋದು ಅಥವಾ ಗೊತ್ತಿರ್ಲಿಕ್ಕಿಲ್ಲ. ಈ ಹಣ್ಣು ಕಾಯಿಗಳಲ್ಲಿ, ತರಕಾರಿಯಲ್ಲಿ ರಸ ತುಂಬೋದೇ ಚಂದ್ರನ ಕಿರಣಗಳಿಂದ ಅದಕ್ಕೆ ಆ ರುಚಿ ಬರುತ್ತೆ. ಸೊ ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸ ಇದೆ. ಇವ್ರು ಯಾರು? ಇವರು ದೇವತೆಗಳಂದ್ರೆ ಯಾರು? ನಮ್ಮ ಪರಮಾತ್ಮನ ಅಂಗಾಂಗದಿಂದ ಹುಟ್ಟಿದಂತ ಅವರು ದೇವತೆಗಳು. ಸೊ ನಾವು ಒಬ್ಬೊಬ್ಬರನ್ನೇ ಪೂಜೆ ಮಾಡ್ತೀವಿ, ದುರ್ಗಾ ಅಂತ ಪೂಜೆ ಮಾಡ್ತೀವಿ, ಬೇರೆ ಪ್ರತ್ಯೇಕ ಒಂದೊಂದು ಪೂಜೆ ಬೇರೆ ಬೇರೆ ದೇವರನ್ನ ಪೂಜೆ ಮಾಡೋದ್ಕಿಂತ ನೀವು ಪರಮಾತ್ಮನ ಒಬ್ಬನ್ನೇ ಪೂಜೆ ಮಾಡ್ಬಿಟ್ರೆ ಎಲ್ರಿಗೂ ಪೂಜೆ ಮಾಡ್ದಂಗ ಆಗೋಗುತ್ತೆ. ಈಗ ಉದಾಹರಣೆ ಕೊಡ್ತೀನಿ ನಾನು ನಿಮ್ಗೆ. ಒಂದು ಗಿಡ ಇದೆ, ಒಂದ್ ಮರ ಇದೆ. ಆ ಮರಕ್ಕೆ ನಾವ್ ಎಲ್ಲಿ ನೀರ್ ಹಾಕ್ತಿವಿ ಹೇಳಿ ನೋಡ? ಮರಕ್ಕೆ ನೀರ್ ಹಾಕ್ತಿವಿ ನಾವು? ಮರಕ್ಕೆ ಏನೇನಿರುತ್ತೆ? ಒಂದು ಹತ್ರ ಒಂದು ಬೇರಿಗೆ, ಮರದ ಬುಡಕ್ಕೆ, ವೆರಿ ಗುಡ್ ಬೇರಿಗೆ, ವೆರಿ ಗುಡ್ ಬೇರಿಗೆ ನೀರ್ ಹಾಕ್ತಿವಿ. ಆರ ಮರಕ್ಕೆ ಏನೇನಿದೆ? ಎಷ್ಟೊಂದು ಶಾಖೆಗಳಿದೆ, ಎಷ್ಟೊಂದು ಎಲೆಗಳಿದೆ, ಎಷ್ಟೊಂದು ಹಣ್ಣು ಹೂ ಎಲ್ಲ ಬಿಟ್ಟಿದೆ. ಪ್ರತಿಯೊಂದು ಹೂವಿಗೊಂದು ಅಥವಾ ನಮ್ಗೆ ಹಣ್ಣಿಗೊಂದು ಅಥವಾ ರೆಂಬೆಗೊಂದು ನೀರ್ ಹಾಕಲ್ಲ ನಾವು ಬೇರಿಗೆ ಹಾಕ್ತಿವಿ. ಬೇರಿಗೆ ಹಾಕಿದ್ರೆ ಏನಾಗುತ್ತೆ? ನೀರ್ ಎಲ್ಲಾ ಕಡೆ
ಹೋಗುತ್ತೆ ಅಲ್ವಾ, ಅವ್ರು ಬೇರ್ ತಗೊಂಡು ಹೋಗುತ್ತೆ. ಅದೇ ರೀತಿ ನಾವು ಪರಮಾತ್ಮನನ್ನ ನಾವು ಇದು ಮಾಡಿದ್ರೆ, ಅವ್ನ ಭಕ್ತಿ ಮಾಡಿದ್ರೆ, ಅವ್ನ ಪೂಜೆ ಮಾಡಿ, ಅವ್ನ ಎಲ್ಲ ನಾವು ಸೇವೆ ಮಾಡಿದ್ರೆ ಅದು ಎಲ್ಲರಿಗೂ ಮುಟ್ಟತ್ತೆ, ಎಲ್ಲಾ ದೇವತೆಗಳಿಗೂ ಅದು ಹೋಗುತ್ತೆ. ಅವ್ರೇನ್ ಮಾಡ್ತಾರೆ ನಂತರ ಅಂತಂದ್ರೆ ನಮಗೆ ಆಶೀರ್ವಾದ ಮಾಡ್ತಾರೆ. ಬೆನೆಡಿಕ್ಷನ್ಸ್ ಅಂತೀವಿ ನಾವು. ಅದು ನಮ್ಗೆ ಹೇಗ್ ಕೊಡ್ತಾರೆ ಆಶೀರ್ವಾದ ಅಂದ್ರೆ, ಅದಕ್ಕೆ ಅವ್ರಿಗೆ ಅವನ ಪ್ರೀತಿ ಮಾಡ್ಲಿಕ್ಕೆ ವೇದಗಳು, ಆಕ್ಚುಲಿ ಪರಮಾತ್ಮ ವೇದಗಳನ್ನ ಸೃಷ್ಟಿಸ್ತಾರೆ. ಓಕೆ, ಆ ವೇದಗಳನ್ನ ಸೃಷ್ಟಿಸಿ ಯಾರ ಕೈಲಿ ಕೊಟ್ಟ? ಬ್ರಹ್ಮನ್ ಕೈಲಿ ಕೊಟ್ಟ. ಬ್ರಹ್ಮ ಅದನ್ನೇನ್ ಮಾಡಿದ್ರು, ವೇದಗಳನ್ನೆಲ್ಲಾನು ಪ್ರತಿಯೊಂದು ವೇದಗಳು ಎಲ್ಲ ಹೇಗಿರ್ಬೇಕು, ನಾವು ವೇದಗಳು ತುಂಬಾ ಅಗಾಧವಾದಂತ ನಮ್ಮ ಅದು ಗ್ರಂಥಗಳು, ಅದರಲ್ಲಿ ಹೇಗಿರ್ಬೇಕು, ನಾವು ಹೇಗ್ ನಡ್ಕೋಬೇಕು ಅಂತೆಲ್ಲ ಕೊಟ್ಟಿದೆ. ಅದರಲ್ಲಿ ಯತ್ನಗಳ ಎಲ್ಲ ಕೊಟ್ಟಿದೆ, ಹೇಗೆ ಯತ್ನ, ಯಾತಕ್ಕೆ ಯಾವ ಯತ್ನ ಮಾಡ್ಬೇಕು. ಅದು ಒಂದು ಮಾತ್ರ ನಿಜ, ವೇದದಲ್ಲಿ ಆದಷ್ಟು ಇದೊಂಥರ ಫಲಾಪೇಕ್ಷೆಯಿಂದ ಮಾಡುವಂತ ಯತ್ನಗಳು ಬಹಳ ಇದೆ. ಇದನ್ ಮಾಡಿದ್ರೆ ಇದು ಸಿಗುತ್ತೆ, ಅದ್ ಮಾಡಿದ್ರೆ ಅದ್ ಸಿಗುತ್ತೆ, ಆ ತರ ಇದೆ. ಸೊ ಅದನ್ನ ಮಾಡಿದಾಗ ಏನಾಗುತ್ತೆ, ಯಜ್ಞ ಚಕ್ರ ಅಂತ, ಈಗ ತೋರಿಸಿದ್ರೆ ನಿಮ್ಗೆ ಯಜ್ಞ ಚಕ್ರ ಅಂತ ತೋರಿಸ್ತೇನೆ. ಈ ಯಜ್ಞ ಚಕ್ರ ಅಂತ ಇದೆ. ಇದು ಬ್ರಹ್ಮ, ಓಕೆನಾ. ಬ್ರಹ್ಮನ್ಗೆ ನಮ್ ಕೃಷ್ಣ, ನಮ್ ದೇವ್ರ ಏನ್ ಮಾಡಿದ್ರು, ವೇದಗಳನ್ನ ಕೊಟ್ರು. ಇದೇ ವೇದಗಳು. ವೇದಗಳಲ್ಲಿ ತುಂಬಾ ಜ್ಞಾನ ಇದೆ, ಎಲ್ಲಾ ಜ್ಞಾನ ಇದೆ, ಏನಿಲ್ಲ ಕೇಳಿ ಅದರಲ್ಲಿ. ವೇದದಲ್ಲಿ ಉಪನಿಷತ್ತು, ಪುರಾಣಗಳೆಲ್ಲ ಇದರಲ್ಲಿ ಜ್ಞಾನ ಇದೆ. ಸೊ ಆ ಜ್ಞಾನದಲ್ಲಿ ಏನ್ ಕೊಟ್ಟಿದೆ ಅಂತಂದ್ರೆ, ಈ ವರ್ಣಾಶ್ರಮ ಅಂದ್ರೆ ಏನು? ವರ್ಣಾಶ್ರಮ ಅಂದ್ರೆ ಏನು, ಯಾರು ಹೇಳ್ಬಲ್ರಾ? ವರ್ಣಗಳು ಯಾವುದು ನಮ್ಮಲ್ಲಿ ಇರೋದು? ವರ್ಣ ಆಶ್ರಮ. ಮಾತಾಜಿ 4 ವರ್ಣ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಓಕೆನಾ. ಈಗ ಅವ್ರವ್ರಿಗೆ ನಾನು ಆಗ್ಲೇ ಹೇಳ್ದಂಗೆ ಅವ್ರವ್ರ ಇದು ಗುಣಗಳಿಗೆ ಅನುಗುಣವಾಗಿ ಅವ್ರಿಗೆ ತಮ್ಮ ಕರ್ತವ್ಯಗಳಿದೆ. ಈಗ ಬ್ರಾಹ್ಮಣ ಏನ್ ಮಾಡ್ಬೇಕು, ತನ್ನ ಧರ್ಮದ ಬಗ್ಗೆ ನೋಡ್ಕೋಬೇಕು, ಇದೆಲ್ಲ ಒಂಥರ ಎಲ್ಲಾ ಧಾರ್ಮಿಕ ಕಾರ್ಯಗಳನ್ನೆಲ್ಲ ಬ್ರಾಹ್ಮಣ ಮಾಡ್ಬೇಕು ಅಂತಿದೆ. ಕ್ಷತ್ರಿಯ ಏನ್ ಮಾಡ್ಬೇಕು, ನಮ್ಮನ್ನ ರಕ್ಷಿಸಬೇಕು. ಎಲ್ಲ ನಮ್ಮ ಸೈನಿಕರು ಎಲ್ಲ ನಮ್ಮನ್ನ ರಕ್ಷಿಸ್ತಾರೆ ಅಲ್ವಾ, ಅವ್ರ ರಕ್ಷಣೆನೇ ಅವ್ರ ಕೆಲಸ. ಅಲ್ಲಿ ವೈಶ್ಯ ಏನ್ ಮಾಡ್ತಾನೆ, ವ್ಯಾಪಾರ ಮಾಡ್ತಾನೆ, ಆಮೇಲೆ ಇದನ್ನ ನೋಡ್ಕೋತಾನೆ, ಹಸುಗಳನ್ನ ನೋಡ್ಕೋತಾನೆ, ಅವಂದ ಆ ಕೆಲಸ ಆಗುತ್ತೆ. ಶೂದ್ರ ಎಲ್ಲಾ ಕೆಲಸ ಮಾಡ್ತಾನೆ, ಪಾಪ ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾನೆ. ಸೊ ಇಲ್ಲಿ ನಾವೇನ್ ನೋಡ್ತಾ ಇದ್ದೇವೆ, ಇಲ್ಲಿ ಈ ವೇದಗಳಲ್ಲಿ ಎಲ್ಲ ಈ ವೇದಗಳಿರೋ ಯಜ್ಞ ಮಾಡ್ಬೇಕು ಅಂತಿದೆ. ಯಜ್ಞಗಳಿಗೆ ಅದಕ್ಕೊಂದು ಇಲ್ಲಿ ಯಜ್ಞ ನಡೀತಾ ಇದೆ ಇಲ್ಲಿ. ಸೊ ಯಜ್ಞಗಳು ಮಾಡಿದಾಗ ಏನಾಗುತ್ತೆ, ಒಳ್ಳೆ ಮಳೆ ಬರುತ್ತೆ, ಭೂಮಿ ಫಲವತ್ತಾಗತ್ತೆ, ಎಲ್ಲ ಒಂದ್ ಆಶೀರ್ವಾದ ಸಿಗುತ್ತೆ, ಆ ದೇವತೆಗಳಿಂದ ಆಶೀರ್ವಾದ ಸಿಗುತ್ತೆ. ಸೊ ಇವನು ಫಾರ್ಮರ್ ಅಂದ್ರೆ ಇವನು ರೈತ, ಅಲ್ಲಿ ಇಲ್ಲಿ ಉಳ್ತಾ ಇದ್ದಾನೆ, ಎಲ್ಲ ಗಿಡಗಳನ್ನೆಲ್ಲ ಬೆಳೆಸ್ತಾ ಇದ್ದಾನೆ, ಧಾನ್ಯ ಬೆಳೀತಾ ಇದ್ದಾನೆ. ಇದನ್ನೇ ಮಳೆನೂ ಬರುತ್ತೆ, ಇಲ್ಲಿ ಬಂದು ಒಳ್ಳೆ ಧಾನ್ಯ ಬಂದ್ಬಿಡುತ್ತೆ, ಚೆನ್ನಾಗಿ ಬಂದ್ಬಿಡುತ್ತೆ. ಸೊ ಇದು ಹೇಗ್ ನಮಗ್ ಬಂತಿದು, ಯಾರ ಆಶೀರ್ವಾದದಿಂದ ಬಂತು? ಬ್ರಹ್ಮನಿಂದ ನಮಗೆ ವೇದಗಳು ಸಿಕ್ತು, ವೇದದಿಂದ ನಮಗೆ ಜ್ಞಾನ ಸಿಕ್ತು, ನಾವು ಯಜ್ಞ ಮಾಡಿದ್ವಿ, ನಮಗೆ ಒಳ್ಳೆ ಬೆಳೆ ಬಂತು. ಆ ಬೆಳೆ ಬಂದ್ಮೇಲೆ ನಾವೇನ್ ಮಾಡಿದ್ವಿ, ಆ ಬೆಳೆ ಬೇರೆ ಇರುತ್ತೆ, ಅಕ್ಕಿ, ಬೇಳೆ, ಎಲ್ಲ ಒಂಥರ ಗೋಧಿ, ಏನೇನೋ ಎಲ್ಲ ತರಾವರಿ ಎಲ್ಲ ಇರುತ್ತೆ, ಸಕ್ಕರೆ, ಬೆಲ್ಲ ಎಲ್ಲ ಇರುತ್ತೆ. ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ತೀವಿ, ಅಡುಗೆ ಮಾಡ್ತೀವಿ. ಅಡುಗೆಯಲ್ಲಿ ನಾವು ಥರ ಅಡುಗೆ ಎಲ್ಲ ಮಾಡ್ತೀವಿ, ದೇವ್ರ ನೈವೇದ್ಯ ಮಾಡುವಂಥದ್ದು. ಮತ್ ನಾನು ನಿನ್ನೆ ಹೇಳ್ದಂಗೆ ಯಾವುದೇ ನಾವು ಅಡುಗೆ ಮಾಡಿದ್ರು ಕೂಡ, ಏನೇ ಮಾಡಿದ್ರು ಕೂಡ ಅದನ್ನ ದೇವ್ರಿಗೆ ಅರ್ಪಿಸಿ ನಾವು ತಿನ್ಬೇಕು ಅಲ್ವಾ, ನೈವೇದ್ಯ ಮಾಡ್ಲೇಬೇಕು. ಸೊ ನಾವ್ ಯಾರಿಗ್ ನೈವೇದ್ಯ ಮಾಡ್ತಾ ಇದೀವಿ, ದೇವ್ರಿಗೆ ಮಾಡ್ತಾ ಇದ್ದೇವೆ. ಯಾಕೆ ದೇವ್ರಿಗೆ? ಇದು ಎಲ್ಲಿಂದ ಬಂತಿದ್ದಿಲ್ಲ ನಮಗೆ, ಈ ತಟ್ಟೆ ಎಷ್ಟು ಚೆನ್ನಾಗ್ ಕಾಣ್ತಾ ಇದೆ, ಎಲ್ಲಾ ಅಡುಗೆ ಇದೆ ಇದರಲ್ಲಿ. ಇದು ಹೀಗಿತ್ತ ಮೊದ್ಲಿದು? ಇಲ್ಲ, ಹೀಗೆ ಧಾನ್ಯವಾಗಿತ್ತು. ಆ ಧಾನ್ಯ ಹೀಗ್ ಮೊದ್ಲಿತ್ತ? ಎಲ್ಲಿ ಬೆಳೀತು ಧಾನ್ಯ? ಅದು ಈ ಭೂಮಿಯಲ್ಲಿ ಬೆಳೀತು. ಎಲ್ಲ ಯಜ್ಞ ಮಾಡೋದ್ರಿಂದ ನಮ್ಗೆ ಎಲ್ಲ ಬೆಳೆ ಬಂದು ದೇವರೇ ಕೊಟ್ಟಿದ್ ನಮಗಿದ್ನ. ಸೊ ದೇವರೇ ಕೊಟ್ಟಿದ್ದನ್ನ ನಾವು ದೇವರಿಗೆ ಅರ್ಪಿಸಿ ನಾವು ಅದನ್ನ ತಗೊಳ್ಬೇಕು. ಈಗ ಅಕಸ್ಮಾತ್ ನಾವು ದೇವರಿಗೆ ಅರ್ಪಿಸ್ತೇನೆ ತಗೊಂಡ್ರೆ ಅದೇನಾಗುತ್ತೆ, ಅವನು ಕಳ್ಳ ಅಂತ. ಯಾರು ನಮ್ಗೆ ಕೃತಜ್ಞತೆಯಿಂದ ಸ್ವೀಕರಿಸೋದಿಲ್ಲ, ತಗೊಳ್ಳೋದಿಲ್ವೋ, ಈಗ ನಮ್ಗೆ ನೋಡಿ ನಾವ್ ಏನೋ ಒಂದು ಕೊಟ್ಟಿರ್ತೇವಪ್ಪ, ಯಾರಿಗೋ ಏನೋ ಯೂಸ್ ಮಾಡಿ ಅಂತ ಕೊಡ್ತೀವಿ, ನಮ್ಮನ್ನ ಮರ್ತೇ ಬಿಟ್ರೆ ಫುಲ್ಲು ನಮ್ಗೇನ್ ಅನ್ಸುತ್ತೆ, ಅಯ್ಯೋ ರಾಮ ನಾನೆಲ್ಲ ಕೊಟ್ಟಿದ್ದೆ ನನ್ನೇ ಮರ್ತ್ ಬಿಟ್ರಲ್ಲ ಇವ್ರು ಅಂತ ಅನ್ಸ್ಬಿಡುತ್ತೆ ಅವ್ರಿಗೆ. ಸೊ ಅವರು ಕಮ್ಮಿ ಕಳ್ಳ ಅಂದ್ರೆ ಆ ತರ ಕಳ್ಳ ಅಲ್ಲ, ಅರಂತರ ಅದು ಅವರು ಕಳ್ಳಿನ ಇದಕ್ಕೆ ಬರ್ತಾರೆ, ಅವರು ಸ್ಥಾನಕ್ಕೆ ಬರ್ತಾರೆ. ಆತರ ಮಾಡ್ಬಾರ್ದು. ನಾವ್ ಯಾರೇ ಏನೇ ಕೊಡ್ಲಿ ಅದನ್ನ ಕೃತಜ್ಞತೆಯಿಂದ ಸ್ವೀಕರಿಸ್ಬೇಕು. ನಾವು ಅದನ್ನ ಬಳಸುವಾಗ ಅವ್ರು ನೆನೆಸ್ಕೊಂಡ್ ಬಳಸ್ಬೇಕು. ಮತ್ತೆ ನಾವು ಅದನ್ನ ಆಫರ್ ಮಾಡಿ, ನೀವು ಸ್ವಲ್ಪ ತಗೊಳ್ಳಿ, ನಾನ್ ತಗೋತೀನಿ, ಅಲ್ಲ ಆಫರ್ ಅವ್ರು ಕೊಟ್ಬಿಟ್ಟು ನಾವು ತಗೋಬೇಕು. ಅದರಲ್ಲಿ ನಮ್ದು ನಮ್ಮ ನಡವಳಿಕೆ ಗೊತ್ತಾಗತ್ತೆ. ಸೊ ಇದಕ್ಕೆ ಯಜ್ಞ ಚಕ್ರ ಅಂತಾರೆ. ಯಜ್ಞದಿಂದ ಬಂದಂತದ್ದು ಮತ್ತೆ ದೇವ್ರಿಗೆ ಅರ್ಪಿಸಿ ಮತ್ತೆ ನಾವು ಅದನ್ನ ಚಕ್ರನ ಮುಂದುವರಿಸ್ತೇವೆ. ಸೊ ಇದು ಒಂದಿದೆ ಇದರಲ್ಲಿ. ಆಮೇಲೆ ನೆಕ್ಸ್ಟ್ ಇದು ಯಜ್ಞ ಚಕ್ರದ ಬಂತು. ಸೊ ಇದು ಆದ್ರೆ ಈ ವರಗಳನ್ನು ದೇವತೆಗಳಿಗೆ ಅರ್ಪಿಸದೆ ನೀವು ಅರ್ಪಿಸಿ ಅದನ್ನ ತಿನ್ಬಿಟ್ಟು ಏನಾಗುತ್ತೆ, ಅನುಭವಿಸುವುದನ್ನು ನಿಜವಾಗಿಯೂ ಕಳ್ಳ, ಅವನು ಕಳ್ಳನೇ, ಅವ್ನು ಕೊಡ್ತೇ ತಿಂತಾನ, ಅವನು ಕಳ್ಳ ಆಗ್ಬಿಡ್ತಾನೆ.
ಸೊ ಇದನ್ನ ಬಹಳ ವಿಷಯಗಳಿದಲ್ಲಿ ಬಹಳ ಚೆನ್ನಾಗಿದೆ. ಯಜ್ಞವನ್ನು ಅತ್ಯಂತ ಸುಲಭವಾಗಿ ನೋಡಿ, ಯಜ್ಞ ಅಂದ್ರೆ ಏನಪ್ಪಾ? ಈಗ ಇದನ್ನ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ತರ ಮಾಡಿದ್ರು. ಸತ್ಯಯುಗದಲ್ಲಿ ಬೇರೆ ತರ ಮಾಡಿದ್ರು, ತ್ರೇತಾದಲ್ಲಿ ಬೇರೆ ತರ ಮಾಡಿದ್ರು, ದ್ವಾಪರದಲ್ಲಿ ಬೇರೆ ತರ ಇತ್ತು. ದ್ವಾಪರದಲ್ಲಿ ದೇವರ ಗುಡಿಗಳನ್ನ ಕಟ್ಸೋದು ಆ ಕಾರ್ಯಕ್ರಮ ಬಹಳ ಪ್ರಚಲಿತವಾಗಿತ್ತು. ಆಮೇಲೆ ಇದರಲ್ಲಿ ತ್ರೇತಾಯುಗದಲ್ಲಿ ಎಲ್ಲ ಪೂಜೆಗಳೆಲ್ಲ ಮಾಡ್ತಾ ಇದ್ರು. ಇದರಲ್ಲಿ ಯಜ್ಞ ಮಾಡ್ತಾ ಇದ್ರು. ಯಜ್ಞ ಮಾಡ್ಬೇಕು ಅಂದ್ರೆ ಏನೇನ್ ಬೇಕು? ತುಪ್ಪ ಬೇಕು, ಎಲ್ಲಾನು ಎಷ್ಟು ಸಾಮಗ್ರಿಗಳು ಬೇಕು. ಯಜ್ಞ ಇವತ್ತು ನೋಡಿ, ಇವತ್ತಿನ ದಿನ ಹೋಮ ಮಾಡ್ಬೇಕು ಅಂತಂದ್ರೆ ಎಷ್ಟೊಂದು ಸಾಮಾನ್ ಬೇಕು. ಅದಕ್ಕೆ ಖರ್ಚಂತೂ ಇದ್ದೇ ಇದೆ, ತುಂಬಾ ಖರ್ಚಿದೆ. ಆಮೇಲೆ ಅಂತವ್ರು ಸಿಗ್ಬೇಕು, ಯೋಗರಾದಂತವ್ರು ಸಿಗ್ಬೇಕು ಅದನ್ನ ಮಾಡಕ್ಕೆ ಅಲ್ವಾ. ನಾವು ನಮಗದ್ ಮಾಡಕ್ಕಾಗಲ್ಲ, ಅರ್ಹರಾಗಿ ಮಾಡ್ಬೇಕು. ಸೊ ಅದು ಇಲ್ಲಿ ಯಜ್ಞವನ್ನು ಅತ್ಯಂತ ಸುಲಭವಾಗಿ ಆಚರಿಸುವುದನ್ನು ಚೈತನ್ಯ ಮಹಾಪ್ರಭುಗಳು ಪ್ರಾರಂಭಿಸಿದರು. ಸೊ ಇದೆಲ್ಲ ನಾನೇನ್ ಹೇಳಿದೆ, ಕರ್ಮಕಾಂಡ ಬೇಡ ಅಂತ ಹೇಳಲ್ಲ. ಕೆಲವ್ರು ಮಾಡೋರು ಮಾಡಿ, ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಮಾಡ್ಬೇಕಾಗತ್ತೆ. ಅದನ್ನ ಮಾಡೋದಿನ್ ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ಅದು ಮಾಡದೇ ಇದ್ರು ಕೂಡ ನೀವು ಇದು ಸಂಕೀರ್ತನ ಯಜ್ಞ ಅಂತಿದೆ. ಅಂದ್ರೆ ಹರೇ ರಾಮ 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 ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಸಂಕೀರ್ತನ ಯಜ್ಞ ಇದನ್ನ ನೀವು ಮಾಡ್ತಾ ಇದ್ರೆ ನಿಮಗೆ ಕೃಷ್ಣ ಪ್ರಜ್ಞೆ ಉಂಟಾಗತ್ತೆ. ಸ್ವೀಕರಿಸುವಾಗ ಯಾರೇ ಆಗ್ಲಿ ಇದನ್ನು ನಡೆಸಬಹುದು, ಏನೂ ತೊಂದರೆ ಇಲ್ಲ. 1 ಪೈಸಾ ಖರ್ಚಿಲ್ಲಪ್ಪ ಇದಕ್ಕೆ. ನೀವು ಸುಮ್ನೆ ಭಕ್ತಿಯಿಂದ ಭಕ್ತಿ ಮಾತ್ರ ಇದೆ, ನೀವು ಭಕ್ತಿಯಿಂದ ಅನ್ಬೇಕು. ಏನು ಖರ್ಚಿಲ್ಲ ಅನ್ಕೊಂಡ್ಬಿಟ್ಟು ಏನೋ ಕಾಟಾಚಾರ ಕಂತೀನಪ್ಪ ಅಂತ ಹೇಳಿ ಒಂದ್ ಕಡೆ ಟಿವಿ ನೋಡ್ತಾ ಅಥವಾ ಒಂದೇನೋ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಬೇರೆ ಯೋಚನೆ ಮಾಡ್ಕೊಂಡು ಹಂಗಲ್ಲ ಅದು. ಅಫ್ಕೋರ್ಸ್ ಬೇರೆ ಕೆಲಸ ಮಾಡ್ಬೋದು, ಮಾಡ್ದು ಅಂತ ಹೇಳಲ್ಲ. ಗಿಡಕ್ಕೆ ನೀರ್ ಹಾಕ್ಬೋದು, ಬೇರೆ ಮನಸ್ಸಲ್ಲಿ ಇಟ್ಕೊಂಡು ನೀವು ಅದನ್ನ ಮಾಡ್ಬೋದು, ಮಾಡ್ಬಾರ್ದಂತ. ಆದ್ರೆ ಈ ಗಣನೆಗೆ ಬರೋದಿಲ್ಲ ಅದು. ಈಗ ನಾ ಈಗ ಬೀಡ್ ತೋರ್ಸಿದ್ನಲ್ಲ, ಈ ಬ್ಯಾಗಲ್ಲಿ ಬೀಡ್ ಇಟ್ಕೊಂಡು ನೀವು ಮಾಡ್ತಿರಲ್ಲ, ಅದು ರೌಂಡ್ಸ್ ಮಾಡುವಾಗ ನೀವು ಒಂದ್ ಕಡೆ ಕೂತ್ಕೊಂಡು ಅಥವಾ ಸ್ವಲ್ಪ ತುಂಬಾ ಕೂತ್ಕೊಳಕ್ಕಾಗಲ್ಲ, ಓಡಾಡ್ಬೋದು. ಸ್ವಲ್ಪ ಓಡಾಡ್ದೇನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಅದನ್ನ ನೀವು ಕೌಂಟ್ ಇಡ್ಬೋದು. ಅದನ್ನ ಇಷ್ಟ್ ಮಾಲೆ ಆಯ್ತು, 1 ಆಯ್ತು, 2 ಆಯ್ತು, 3 ಆಯ್ತು ಅಂತ. ಆದ್ರೆ ಈಗ ಅಡಿಗೆ ಮಾಡ್ತೀನಪ್ಪ ಅಂತಂದ್ರೆ ಏನ್ ಲೆಕ್ಕ ಇರತ್ತೆ ನಮ್ಗೆ? ಇಲ್ಲ. ಬಟ್ ಅಂದ್ರೂ ಕೂಡ ಲೆಕ್ಕ ಇಲ್ಲ ಅಂತ ಬಿಡಬಾರ್ದು. ನಾನ್ ನೆನ್ನೆ ಹೇಳ್ದಂಗೆ 24/7 ಅಂದ್ರೆ ಇಡೀ ಹಗಲು ರಾತ್ರಿ ನಿಮ್ಗೆ ನಿದ್ದೆ ಹತ್ತಾಗ ಬರಾಗಿಲ್ಲ ಬಿಡಿ, ಅದು ಏನ್ ಮಾಡಕ್ಕಾಗಲ್ಲ. ಆದ್ರೆ ಅಲ್ಲಿವರೆಗೂ ನೀವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾನೆ ಇರ್ಬೇಕು. ಆಮೇಲೆ ನಿದ್ದೆ ಬರುತ್ತೆ. ಆಮೇಲೆ ನಾನು ಏನ್ ಹೇಳ್ದೆ, ಹಾಗೆ ನೀವು ರಾತ್ರಿ ಎದ್ಬಿಟ್ರಿ ಅಂದ್ರೆ ನಿಮ್ ಮನ್ಸಲ್ಲಿ ಅದೇ ಇರತ್ತೆ, ಅದೇ ಜಪ ಬರ್ತಾನೆ ಇರುತ್ತೆ. ಅದ್ ನಿಮ್ಮನ್ನ ಕಾಯುತ್ತೆ, ತುಂಬಾ ಚೆನ್ನಾಗಿ ಕಾಯುತ್ತೆ ನಿಮಗದು. ಅದ್ ನೀವು ಅನುಭವಿಸ್ಬೇಕು. ಅದನ್ನ ನಾವು ಹೇಳಕ್ಕಾಗಲ್ಲ. ನೀವು ಪ್ರತಿಯೊಬ್ಬರಿಗೂ ಅದನ್ನ ಅನುಭವಿಸ್ದಾಗ್ಲಿ ಅದ್ರದ್ದು ಮಹತ್ವ ಗೊತ್ತಾಗೋದು. ಭಗವಂತನ ಭಕ್ತರು ಎಲ್ಲ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ. ಏನ್ ಮಾಡಿದಾಗ? ಈ ನಮ್ಮ ಹರಿ ನಾಮ ಸಂಕೀರ್ತನೆ ಮಾಡಿದಾಗ ಎಲ್ಲಾ ಪಾಪಗಳಿಂದ ಮುಕ್ತರಾಗ್ತಾರೆ. ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ಒಂದು ನಮ್ಮ ಹರೇ ಕೃಷ್ಣ ಮಹಾಮಂತ್ರ, ಇನ್ನೊಂದು ನಾನು ನೆನ್ನೆನೂ ಇದನ್ನ ಉಲ್ಲೇಖ ಮಾಡಿದ್ದೇನೆ. ನಾವ್ ಏನ್ ಮಾಡಿದ್ರು ಕೂಡ ಅದನ್ನ ದೇವರಿಗೆ ಕೊಟ್ಟು ಊಟ ಮಾಡಿ ಪ್ರಸಾದ ಅಂತ ತಗೊಂಡಾಗ ಖಂಡಿತ ನಮಗೆ ಒಳ್ಳೇದಾಗತ್ತೆ. ಅದನ್ನ ನಾವು ಯಾರೋ ಅತಜೆನ್ನೆನ್ನೆ ಹೇಳ್ದಂಗೆ ಅದ್ರ ರುಚಿನೂ ಹೆಚ್ಚಾಗತ್ತೆ, ಮತ್ತೆ ನಮಗೆ ಅದ್ರದ್ದು ಫುಲ್ ಲಾಭ ಸಿಗತ್ತೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಇದು ಪಾಕ ಈಗ ದೇವ್ರಿಗೆ ಅರ್ಪಿಸಲ್ಲಪ್ಪ. ನಾನು ಏನೋ ಅಡಿಗೆ ಮಾಡ್ತೀನಿ. ಈಗ ಅಡಿಗೆ ಮಾಡುವಾಗ ಏನಾಗುತ್ತೆ ಗೊತ್ತಾ? ಇವಾಗ ನೀವ್ ಏನೇನೋ ಅಡಿಗೆ ಮಾಡಕ್ಕಾಗ ದೇವ್ರಿಗೆ ಅರ್ಪಿಸ್ಬೇಕಾದ್ರೆ ಏನಾಗುತ್ತೆ? ನೀವ್ ಏನ್ ಮಾಡ್ಬೇಕು? ಈರುಳ್ಳಿ ಬೆಳ್ಳುಳ್ಳಿ ಹಾಕಕ್ಕಾಗಲ್ಲ, ಹಾಕ್ಬಾರ್ದು. ಆಮೇಲೆ ಅಂಥದ್ದೆಲ್ಲಾನು ಉಗ್ರವಾದಂತ ವಿಷಯಗಳನ್ನ ನಾನು ನೈವೇದ್ಯ ಇಡ್ತೀನಿ, ನಾನು ದೇವ್ರಿಗೆ ಕೊಡ್ಬೇಕು ತಾನೆ, ಓಕೆ ಕೊಡ್ತೇನೆ, ನಾನು ಇದೆಲ್ಲ ಅಡಿಗೆ ಮಾಡ್ಕೊಡ್ತೀನಿ ಅಂದ್ರೆ ಕೊಡಕ್ಕಾಗಲ್ಲ. ಅದನ್ನ ದೇವ್ರಿಗೆ ಅದೆಲ್ಲ ತಾಮಸ ಇದನ್ನ ಆಹಾರಗಳನ್ನ ಕೊಡಕ್ಕಾಗಲ್ಲ. ಸೊ ಅದನ್ನ ಅದಕ್ಕೆ ಹಾಕಿದ್ರೆ ನಾನು ದೇವ್ರಿಗೆ ಕೊಡಕ್ಕಾಗಲ್ಲ. ಬಟ್ ನಾನು ತಿನ್ಬೇಕಾಗಿದೆಪ್ಪ, ಈಗ ನನ್ಗೋಸ್ಕರ ಏನೋ ಮಾಡ್ಕೋತೀನಿ, ತಿನ್ಬಿಡ್ತೇನೆ. ಅದು ಅಲ್ಲ, ಅದು ಪಾಪನೇ ತಿಂದಂಗೆ. ಪಾಪ ಕೊಳ್ಳುವವರು ಅಂದ್ರೆ ವೈಯಕ್ತಿಕ ಸಂತೋಷಕ್ಕೋಸ್ಕರ, ನನಗೋಸ್ಕರ ನಂಗೆ ಇಷ್ಟಪ್ಪ ಇದು ಅಂತ ನಾನು ತಿಂದ್ರೆ ನಾನು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ. ಅದನ್ನ ನಾವು ಆಟೋಮ್ಯಾಟಿಕಲಿ ನಮ್ಮ ಇದರಲ್ಲಿ ನಿಯಂತ್ರಣ ತಂದ್ಬಿಡ್ತೇವೆ. ನಮ್ಮ ಆಹಾರದಲ್ಲಿ ನಾವು ಏನೇನೋ ತಿನ್ನಕ್ ಹೋಗಲ್ಲ ನಾವು. ಯಾಕಂದ್ರೆ ದೇವ್ರಿಗೆ ಕೊಡಕ್ಕಾಗಲ್ಲ, ದೇವ್ರಿಗೆ ಕೊಡಕ್ಕಾಗದೇ ನಾವು ತಿನ್ನಕ್ಕಾಗಲ್ಲ. ಸರಿ, ನಾವು ಆಟೋಮ್ಯಾಟಿಕಲಿ ನಾವು ಸಹಜವಾಗಿ ನಾವು ಒಳ್ಳೆ ಆಹಾರದ ಕಡೆ ನಮ್ ಗಮನ ಹೋಗುತ್ತೆ. ಸೊ ನಮ್ಮ ಆರೋಗ್ಯಕ್ಕೂ ಒಳ್ಳೇದೇನೆ ಅದು. ಈಗ ತುಂಬಾ ನೀವು ಇದು ತುಂಬಾ ಖಾರ ತುಂಬಾ ಇದೆಲ್ಲ ತಿನ್ಬಿಟ್ಟು ಅಸಿಡಿಟಿ ಆಗೋಗುತ್ತೆ ನಿಮ್ಗೆ, ಮತ್ತೆ ನಿಮ್ಮ ದೇಹನೇ ಹಾಳಾಗೋಗುತ್ತೆ. ಒಂದಿನಕ್ಕೂ ಆಗಲ್ಲ, ಓವರ್ ಟೈಮ್ ಆಗುತ್ತೆ. ಅದು ನೀವು ತಪ್ಪಿಸ್ಬೇಕಾದ್ರೆ ನೀವು ಸಾತ್ವಿಕ ಆಹಾರ ಬಹಳ ಬಹಳ ಇಂಪಾರ್ಟೆಂಟ್. ವಿಷ್ಣುವಿಗೆ ನೈವೇದ್ಯ ಮಾಡಿ ಸ್ವೀಕರಿಸಿದ ಪ್ರಸಾದವು ಐಹಿಕ ಸೋಂಕಿನಿಂದ ನಮಗೆ ಸಾಕಷ್ಟು ರಕ್ಷಣೆಯನ್ನು ನೀಡುತ್ತದೆ. ನೋಡಿ, ಬೇರೆ ಸೋಂಕಿರುತ್ತ, ಬೇರೆ ಇನ್ಫೆಕ್ಷನ್ಸ್ ಎಲ್ಲ, ಅದಕ್ಕೆ ಔಷಧಿ ಇದೆ, ಆಂಟಿಬಯೋಟಿಕ್ಸ್ ಇದೆ, ಇಂಜೆಕ್ಷನ್ ಇದೆ, ಎಲ್ಲ ಇದೆ. ಆದ್ರೆ
ನಮಗ್ ಮುಖ್ಯವಾದಂತ ದೊಡ್ಡ ನಮಗೆ ಸೋಂಕಿನಿಂದ ನಮ್ಮನ್ನ ಅದು ಪ್ರಾರ ಮಾಡುವಂತದ್ದು ಒಂದು ಶಕ್ತಿ ಅಂತಂದ್ರೆ ನಮ್ಮ ಹರಿನಾಮ ಸಂಕೀರ್ತನೆ. ಸೊ ಈ ಸಂಕೀರ್ತನೆ ಒಂದು, ಇನ್ನೊಂದು ನೀವು ಏನ್ ಕೊಡ್ತೀರಾ ಕೃಷ್ಣನಿಗೆ ಅರ್ಪಿಸಿ ನೀವು ತಗೊಂಡ್ರಿ ಅಂತಂದ್ರೆ ಅದು ನಿಮಗೆ ಆಟೋಮ್ಯಾಟಿಕಲಿ ಮೆಡಿಸಿನ್ ಆಗೋಗುತ್ತೆ. ಆಹಾರ ಒಂದೇ ಇಲ್ಲ, ಅದು ನಿಮಗೆ ಅದು ಔಷಧಿನೂ ಆಗೋಗುತ್ತೆ. ಈ ರೂಢಿಯನ್ನು ಮಾಡಿಕೊಂಡವನನ್ನು ಭಗವದ್ ಭಕ್ತನೆಂದು ಕರೆಯುತ್ತಾರೆ. ಅವನೇ ಭಗವದ್ ಭಕ್ತ. ಏನ್ ಕೊಟ್ಟರು ಕೂಡ ನೀವೇನೇ ಕೊಡಿ, ಈಗ ಪುಟ್ಟ ಮಕ್ಳು ಬರ್ತಾರಲ್ಲ, ನೀವು ಅವ್ರಿಗೆ ಏನೇನೋ ಯಾರೋ ಕೊಡ್ತಾರೆ, ಏನೋ ಅಂತ ಇಟ್ಕೊಳ್ಳ, ಬಿಸ್ಕೆಟ್ ಕೊಡ್ತಾರೆ, ಚಾಕ್ಲೇಟ್ ಕೊಡ್ತಾರೆ, ಅವ್ರ ಒಂದು ಅಮ್ಮ ನೀ ತಗೋ, ಅಪ್ಪ ನೀ ತಗೋ, ಎಷ್ಟು ಖುಷಿ ಆಗತ್ತೆ ನಮಗ್ ನೋಡಿ. ಆ ಮಗು ತೆಗಿಯುತ್ತೆ ಪಾಕೆಟ್ ತೆಗೆದು ತಾನೇ ತಗೊಂಡ್ ತಿನ್ನಕ್ ಶುರು ಮಾಡ್ಬಿಟ್ರೆ ಅದನ್ನ ನಾವು ಅಪ್ರಿಶಿಯೇಟ್ ಅದನ್ನ ಸಂತೋಷನೇ ಪಡ್ತೀವಿ, ಮಗು ತಿಂತಾ ಇದೆ ಅಂತ. ಅದೇ ಮಗು ಬಂದು ನಿಮ್ಗೊಂಚೂರು ನೀವು ತಗೊಳ್ಳಿ ಅಂತಂದು ನಾನು ತಗೊಂಡ್ರೆ ನಾವು ತಗೊಳಕ್ ಹೋಗಲ್ಲ. ಅದ್ ನಮಗ್ ಆಫರ್ ಮಾಡಿ ಅದು ನಮಗೆ ನಮ್ಮ ಎದುರಿಗೆ ಇಟ್ಟು ಅದನ್ನ ತಗೊಂಡಾಗ ನಮ್ಗೆ ಖುಷಿ ಆಗ್ಬಿಡುತ್ತೆ. ದೇವ್ರಿಗೂ ಅಷ್ಟೇನೆ, ನಾವೇನು ಅವ್ನ ಕೊಟ್ಟು ತಗೊಂಡ್ರೆ ಅವನಿಗೆ ಬಹಳ ಸಂತೋಷ ಆಗುತ್ತೆ. ಆದ್ರೆ ಅವ್ನು 10 ಪಟ್ಟು 1000 ಪಟ್ಟು ಎಣ್ಸಕ್ಕಾಗಲ್ಲ, ಅಷ್ಟು ಪಟ್ಟು ನಮಗೆ ಅದನ್ನ ವಾಪಸ್ ಕೊಡ್ತಾನೆ ನಾನು. ಸಸ್ಯಗಳ ಮೇಲೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇದರಲ್ಲಿ ನೀವು ಯಾವುದೇ ಆಹಾರ ತಗೊಳ್ಳಿ, ನೀವು ಅವ್ರ ಪಾಪ ಯಾರು ಆಹಾರಕ್ಕೆ ನಿರ್ಬಂಧ ಮಾಡಿಲ್ಲ, ಬಟ್ ಆದಷ್ಟು ನಮ್ ಇಸ್ಕಾನ್ದಲ್ಲಿ ನಾವು ಈ ನಮ್ಮ 4 ಇದಿದೆ ಬೇಸಿಕ್ ರೆಗ್ಯುಲೇಟಿವ್ ರೂಲ್ಸ್ ಅಂತೀವಿ ನಾವು. ಅಂದ್ರೆ ಏನಪ್ಪಾ ಅಂದ್ರೆ ನಾವು ಇದು ಮಾಡಬಾರ್ದು, ನಾನ್ ವೆಜಿಟೇರಿಯನ್ ತಿನ್ಬಾರ್ದು, ಆಮೇಲೆ ಮದ್ವೆ ಆಚೆ ಅದು ಯಾವ್ದು ಸಂಪರ್ಕ ಇಟ್ಕೊಂಡಿರ್ಬಾರ್ದು, ಮಾದಕ ವಸ್ತುಗಳನ್ನ ತಿನ್ಬಾರ್ದು. ಸೊ ಇದನ್ನ ಕೆಲವು ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಅದಕ್ಕೆ ನಾನ್ ವೆಜಿಟೇರಿಯನ್ ತಿನ್ಬಾರ್ದು ಅಂತ ಇದೆಲ್ಲ ಅದರಲ್ಲಿ. ಅದ್ರ ಕೆಲವರು ತಿಂತಾರೆ. ನಾವ್ ಏನೇ ಎಲ್ಲದಕ್ಕೂ ಕೊನೆಗೆ ಏನೇ ನೀವು ತಗೊಳ್ಳಿ ಅದು ಪರವಾಗಿಲ್ಲ, ಅದಕ್ಕೆ ನಮ್ಗೆ ಮೇನ್ ಶಕ್ತಿ ಬರೋದು ಎಲ್ಲಿಂದ ಹೇಳಿ ನೋಡೋಣ. ಎಲ್ಲಿಂದ ನಮ್ಗೆ ಮುಖ್ಯವಾದ ಶಕ್ತಿ ಎಲ್ಲಿಂದ ಬರ್ತಿರುತ್ತೆ? ನಾವು ವೆಜಿಟೇರಿಯನ್ಸ್, ನಾವು ಸಸ್ಯಾಹಾರಿಗಳಂತೆ ಇಟ್ಕೊಳ್ಳೋಣ, ಇನ್ನೊಬ್ರು ಬೇರೆ ತಿಂತಾರೆ ಅಂತ ಇಟ್ಕೊಳ್ಳೋಣ. ಆದ್ರೆ ಇಬ್ಬರಿಗೂ ಎಲ್ಲಿಂದ ಮುಖ್ಯವಾದ ಶಕ್ತಿ ಎಲ್ಲಿಂದ ಬರ್ತಾ ಇರುತ್ತೆ? ನಮ್ ಆಹಾರಕ್ಕೆ ಆಹಾರ ಸೂರ್ಯನಿಂದ. ವೆರಿ ಗುಡ್, ಬಹಳ ಚೆನ್ನಾಗಿ ಹೇಳ್ತಿದ್ರ ಉತ್ತರ ನೀವು. ತಮ್ಮ ಹೆಸರೇನು? ವೀರಣ್ಣ ಅಂತ ಹೇಳಿ, ವೀರಣ್ಣ, ರಾಯಚೂರು. ವೆರಿ ಗುಡ್. ಸೂರ್ಯನಿಂದ ಬರ್ತಿರತ್ತೆ ನಮ್ಗೆ. ನೀವ್ ಯಾವುದೇ ಸೂರ್ಯ ನಮಗ್ ಬೆಳಕು ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಸಸ್ಯಗಳು ನಮ್ಗೆ ಆಹಾರ ತಯಾರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಸಸ್ಯಾಹಾರಿ ಆಗಿದ್ರೆ ಸಸ್ಯ ತಿಂತೀರಾ ಪರವಾಗಿಲ್ಲ, ಅರೆ ನಾನ್ ವೆಜಿಟೇರಿಯನ್ ಆಗಿದ್ರೆ ನೀವು ಯಾವ ಪ್ರಾಣಿ ತಿಂತೀರೋ ಆ ಪ್ರಾಣಿ ಆ ಸಸ್ಯನ ತಿಂದಿರತ್ತೆ. ಸೊ ಅದಕ್ಕೆ ಆ ಸಸ್ಯ ಇಲ್ಲ ಅಂತಂದ್ರೆ ಅದ್ ಹೆಂಗ್ ಬದುಕಕ್ ಸಾಧ್ಯ? ಸೊ ಅಲ್ಟಿಮೇಟ್ಲಿ ನಮಗ್ ಬರೋದು, ನಮ್ಗೆ ಎಲ್ಲಾ ಶಕ್ತಿ ಬರೋದು ಸೂರ್ಯನಿಂದ. ಸೊ ಸಸ್ಯಗಳ ಬಳಕೆಯಲ್ಲಿ ನೆಚ್ಚಬೇಕು. ಎಲ್ಲದಕ್ಕೂ ಎಲ್ಲಾರು ಸಸ್ಯ ಮೇಲೆ ಡಿಪೆಂಡ್ ಆಗ್ಲೇಬೇಕು. ಮಳೆಯನ್ನು ಇಂದ್ರ, ಸೂರ್ಯ, ಚಂದ್ರ ಮೊದಲಾದ ದೇವತೆಗಳು ನಿಯಂತ್ರಿಸುತ್ತಾರೆ. ಅವರೆಲ್ಲರೂ ಭಗವಂತನ ಸೇವಕರು, ಅವನ ಅಂಗಾಗ್ರಿಂದ ಹುಟ್ಟಿದಂತ ಅವರು ದೇವತೆಗಳು. ಭಗವಂತನು ಯಜ್ಞಗಳಿಂದ ಸುಪ್ರೀತನಾಗುತ್ತಾನೆ. ಆದುದರಿಂದ ಯಜ್ಞಗಳನ್ನು ಮಾಡಲಾರದವನಿಗೆ ಅಭಾವವೇ ಗತಿ. ಇದು ನಿಸರ್ಗದ ನಿಯಮ. ಆದುದರಿಂದ ನಮಗೆ ಆಹಾರದ ಅಭಾವ ಉಂಟುವಾಗುವಂತೆ ಆಗದಂತೆ ಕಾಪಾಡಿಕೊಳ್ಳುವುದಕ್ಕಾಗಿ ಆದರೂ ಯಜ್ಞವನ್ನು ನಾವು ಮಾಡ್ಬೇಕು. ಅದ್ರಲ್ಲಿ ವಿಶೇಷವಾಗಿ ಈ ಯುಗಕ್ಕೆ, ಕಲಿಯುಗದಲ್ಲಿ ಏನಪ್ಪಾ ದೊಡ್ಡ ಯಂತ್ರ ಯಜ್ಞ ಯಾವುದು? ನಮ್ದು ನಿಯಮಿತವಾಗಿದ್ದು ಸಂಕೀರ್ತನ ಯಜ್ಞ. ಅದನ್ನ ನಾವು ಮಾಡ್ಬೇಕು, ಚಾಚು ತಪ್ಪದಂಗದನ್ನ ಮಾಡ್ಬೇಕು. ವೇದಗಳಲ್ಲಿ ನಿಯಂತ್ರಿತವಾದ ಕರ್ಮಗಳನ್ನು ವಿಧಿಸಿದೆ. ಆಗ್ಲೇ ಹೇಳಿದ್ದೇನೆ ನಿಮ್ಗೆ, ನಮ್ ಜಸ್ಟ್ ಇನ್ಫಾರ್ಮೇಶನ್ಗೆ. ವೇದಗಳು ದೇವೋತ್ತಮ ಪರಮ ಪುರುಷನಿಂದ ನೇರವಾಗಿ ವ್ಯಕ್ತವಾಗಿತ್ತು. ಅವನೇ ಅಪೌರುಷಿ ಅಂತಾರೆ. ಅಪೌರುಷಿ ಅಂದ್ರೆ ಏನು? ಯಾವ ಪುರುಷ ಮಾತಾಡಿದ್ದಲ್ಲ, ಅದನ್ನ ಕೃಷ್ಣನೇ ಅದನ್ನ ಬ್ರಹ್ಮನಿಗೆ ಕೊಟ್ಟಿದ್ದು. ಸೊ ಅದಕ್ಕೆ ಯಾವ ಪುರುಷಂದು ಇನ್ವಾಲ್ವ್ಮೆಂಟ್ ಇಲ್ಲ. ಆದುದರಿಂದ ಸರ್ವಾಂತರ್ಯಾಮಿ ಪರಬ್ರಹ್ಮನು ನಿತ್ಯವಾಗಿ ಯಜ್ಞ ಕರ್ಮಗಳಲ್ಲಿ ಪ್ರತಿಷ್ಠಿತನಾಗಿರುತ್ತಾನೆ. ಸೊ ಅದು ಪಾಯಿಂಟ್ ನ ಮತ್ತೆ ರೀಇನ್ಫೋರ್ಸ್ ಮತ್ತೆ ಒತ್ತಿ ನಿಮ್ಗೆ ಅದನ್ನ ತೋರಿಸ್ತಾ ಇದ್ದೀನಿ. ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆ ಇದ್ದು, ಅಂದ್ರೆ ಕೃಷ್ಣ ಕಾನ್ಶಿಯಸ್ನೆಸ್ ಪೂರ್ತಿ ಇತ್ತು ಅಂದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ತಾನು ಮಾಡುವ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ಸಂತುಷ್ಟನಾದವನು ಮಾಡಬೇಕಾದ ಯಾವ ಕರ್ತವ್ಯವೂ ಇರುವುದಿಲ್ಲ. ಸೊ ನೀವು ಅದು ಅಫ್ಕೋರ್ಸ್ ಇದನ್ನ ನಾವು ಜಪ ಅಂತ ತಗೊಳ್ಬಾರ್ದು. ಭಕ್ತಿಯಿಂದ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ನಮ್ಗೇನು ಕೆಲಸ ಮಾಡುವಂತ ನಮ್ಗೆ ಪ್ರಮೇಯ ಇಲ್ಲ. ನಾವು ಅದನ್ನ ಭಗವದ್ ಭಕ್ತಿಯಲ್ಲಿ ಇರ್ತೇವೆ, ನಾವು ಅದನ್ನ ಮಾಡ್ದಂಗ್ ಲೆಕ್ಕ ಆಗತ್ತೆ. ಅದ್ರ ಮಾತ್ರ ಡಿವೋಷನ್, ನಿಮ್ಮ ಭಕ್ತಿ ಮಾತ್ರ ಕರೆಕ್ಟ್ ಆಗಿ ಮಾಡ್ಬೇಕು. ನೀವು ಭಕ್ತಿಯಿಂದ ಮಾಡ್ಬೇಕು. ಅವನಿಗೆ ಕೃಷ್ಣ ಪ್ರಜ್ಞೆ ಇರುವುದರಿಂದ ಒಳಗಿನ ಕಲ್ಮಶವೆಲ್ಲ ಒಂದೇ ಕ್ಷಣದಲ್ಲಿ ತೊಡೆದು ಹೋಗುತ್ತದೆ. ಇದು ಸಹಸ್ರ ಯಜ್ಞಗಳ
ಆಚರಣೆಯಿಂದ ಉಂಟಾಗುವ ಪರಿಣಾಮ. ನೀವು ಎಷ್ಟೇ ಸಾವಿರಾರು ಯಜ್ಞ ಮಾಡಿ ಇದು ಹೋಲಿಸ್ತಾ ಇದ್ರೆ ನಮ್ಮ ಸಂಕೀರ್ತನ ಯಜ್ಞ ಬಹಳ ಶ್ರೇಷ್ಠವಾಗಿದ್ದು ಅಂತ. ಬಹಳ ಸುಲಭ. ಒಂದೇ ಒಂದಪ್ಪ, ನಿಮ್ಗೆ ಭಕ್ತಿಯಿಂದ ನೀವು ಮಾಡ್ಬೇಕು ಚಾಚು ತಪ್ಪದಂಗೆ. ಸೊ ನಾಳೆಯಿಂದ ದಯವಿಟ್ಟು ಎಲ್ರು ನಿಮ್ಮ ಮಾಲೆಗಳನ್ನು ತಗೊಂಡ್ ಬನ್ನಿ. ಬಂದ ತಕ್ಷಣ ಮೊದ್ಲು ನಾಳೆ ಸ್ವಲ್ಪ ಬಂದ ತಕ್ಷಣ ಒಂದ್ ಸ್ವಲ್ಪ ಇದು ಮಾಡ್ಬಿಡೋಣ, ಜಪ ಮಾಡ್ಬಿಡೋಣ. ಆಮೇಲೆ ಪ್ರಾರ್ಥನೆ ಹೇಳಿ ಶುರು ಮಾಡಿ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ, ಡಿಸ್ಟರ್ಬ್ ಆಗತ್ತೆ. ಆದುದರಿಂದ ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದೆ ಕರ್ತವ್ಯವೆಂದು ಕರ್ಮವನ್ನು ಮಾಡ್ಬೇಕು. ಸೊ ಕರ್ಮಯೋಗದಲ್ಲಿ ಏನ್ ಬರತ್ತಂದ್ರೆ ನೀವು ಏನ್ ಕರ್ಮ ಮಾಡ್ತೀರಾ. ಈಗ ಈ ಯಜ್ಞ ಸಂಕೀರ್ತನ ಯಜ್ಞ ಅಷ್ಟೇನೆ. ನೀವು ನಾ ಒಂದ್ ಮಾಲೆ ಜಪ ಮಾಡಿದೀನಿ, ನಂಗೆ ಇದ್ ಬೇಕು ದೇವ್ರೆ ಇಟ್ಕೊಡಿ, ಹಂಗ್ ಮಾಡ್ಬಾರ್ದು. ನಾವು ಏನು ಯಾವ್ದು ಅಪೇಕ್ಷೆ ಇಟ್ಕೊಳ್ದೆ ದೇವರ ಭಕ್ತಿ ಅಂತಾನೆ ದಿನ ದೇವ್ರ ನಾವು ನಮಸ್ಕಾರ ಮಾಡ್ತೀವಿ. ಏನು ಕೇಳ್ಕೋಬಾರ್ದು ದೇವ್ರ ಹತ್ರ. ಅವ್ನಿಗೆಲ್ಲಾ ಗೊತ್ತು, ಅವನ ಅಂತರ್ಯಾಮಿ. ನನಗೇನ್ ಬೇಕು, ನಿಮಗೇನ್ ಬೇಕು, ಇನ್ನೊಬ್ಬರಿಗೇನ್ ಬೇಕು, ಅದನ್ನ ಅವನಿಗೆಲ್ಲಾ ಗೊತ್ತು. ಅವ್ನ್ ಕೇಳ್ಬೇಕಾ ನಾವು ಇದನ್ ಕೊಡು ಅದು ಕೊಡು ಅಂತ? ಅವನ್ ಗೊತ್ತಿಲ್ಲ, ನನಗೇನ್ ಗೊತ್ತಿಲ್ಲ, ಅವ್ನ್ ಗೊತ್ತಿದೆ. ಆಕ್ಚುಲಿ ಅಷ್ಟೊಂದು ಗೊತ್ತಿರುತ್ತೆ. ನಮ್ಗೇನ್ ಬೇಕು ಅವ್ನ್ ಕೊಟ್ಟೇ ಕೊಡ್ತಾನೆ ಅದನ್ನ. ಸೊ ಭಕ್ತಿಯಿಂದ ಏನ್ ಕೇಳ್ಕೋಬೇಕು, ನೀವೆಲ್ರೂ ಏನ್ ಕೇಳ್ಕೋಬೇಕಪ್ಪ, ನಾವೆಲ್ರೂ ನಾನು ಕೂಡ ಏನ್ ಕೇಳ್ಕೋಬೇಕಂದ್ರೆ, ತಂದೆ ನಮ್ಗೆ ಪ್ರತಿ ದಿನಕ್ಕೂ ನಿನ್ನ ಭಕ್ತಿ ಜಾಸ್ತಿ ಕೊಡು. ಇವತ್ತಿನಕ್ಕಿಂತ ನಾಳೆ ನನ್ ಭಕ್ತಿ ಸ್ವಲ್ಪ ಜಾಸ್ತಿ ಆಗ್ಲಿ, ನಾಳೆ ಸ್ವಲ್ಪ ಜಾಸ್ತಿ ಆಗ್ಲಿ. ನನಗೆ ಏನ್ ಬೇಕು ಅಂತ ನಾ ಕೇಳ್ಕೊಡಲ್ಲ. ಕುಂತಿದೇವಿ ಏನ್ ಕೇಳ್ತಾಳೆ? ಕುಂತಿದೇವಿ ಹೇಳಿ ನೋಡ. ಕುಂತಿದೇವಿ ನಮ್ಮಿಂದ ಮಹಾರಾಣಿ ಕುಂತಿದೇವಿ, ಪಾಂಡವರ ತಾಯಿ. ಅವಳು ಕೃಷ್ಣ ಎಲ್ಲ ಯುದ್ಧ ಆಗಿ ವಾಪಸ್ ದ್ವಾರಕೆಗೆ ಹೋಗುವಾಗ ಕೇಳ್ತಾಳೆ. ಬಹಳ ಚೆನ್ನಾಗಿದೆ ಕುಂತಿ ಸ್ತುತಿ, ಬಹಳ ಚೆನ್ನಾಗಿದೆ. ಅಂತಾಳೆ, ಕೃಷ್ಣ ನಂಗೆ ಯಾವಾಗ್ಲೂ ಕಷ್ಟನೇ ಕೊಡು, ಯಾಕಂದ್ರೆ ಕಷ್ಟ ಕೊಟ್ಟಾಗ ನಿನ್ನ ನೆನೆಸ್ದಾಗ ನನಗೆ ನಿನ್ನ ಅನುಗ್ರಹ ಆಗತ್ತೆ ಅಂತ ಅವಳು ಕೇಳ್ಕೊಳ್ತಾಳೆ. ಸೊ ಅದು ಬಹಳ ಶ್ರೇಷ್ಠವಾದಂತ ಪ್ರಾರ್ಥನೆ ಅದು. ಸೊ ಕೃಷ್ಣನನ್ನು ಭಗವಂತನ ನಿತ್ಯ ಸ್ನೇಹಿತನಾದ ಅರ್ಜುನನು ದಿನ ಅವನು ಫ್ರೆಂಡ್ ಕೂಡ್ತಾನಿದ್ದ ಫ್ರೆಂಡ್. ಅವನು ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಬೇಕಾದ ಅಗತ್ಯವಿರಲಿ. ಆಕ್ಚುಲಿ ಅವ್ನು ಯುದ್ಧ ಮಾಡ್ಬೇಕಾ? ಕೃಷ್ಣನಿಗೆ ಎಲ್ಲಾ ಗೊತ್ತು. ಒಂದು ಸುದರ್ಶನ ಚಕ್ರ ಬಿಟ್ಟ ಅಂದ್ರೆ ಎಲ್ರು ಅಲ್ಲಿ ಬಿದ್ಬಿಡ್ತಿದ್ರು, ಎಲ್ಲ ಹಂಗೇನ ಅಗತ್ಯ ಇರ್ಲಿಲ್ಲ. ಆದರೆ ಒಳ್ಳೆಯ ವಾದಗಳು ನಿಷ್ಫಲವಾದಾಗ, ನೆನೆ ಮನ್ನಿಕ ಹೇಳಿದನಿದ್ನ ಪಾಪ ಕೃಷ್ಣ ಕೇಳ್ಕೊತಾನೆ. ಆದಷ್ಟು ಸಂಧಾನ ತರಕ್ಕೆ ಒಂಥರ ಕಾಂಪ್ರಮೈಸ್ ಮಾಡಕ್ಕೆ ಹೋಗಿ ಧೃತರಾಷ್ಟ್ರ ಹತ್ರ ಮಾತಾಡ್ತಾನೆ, ಯುದ್ಧ ಬೇಡ, ನೀವೆಲ್ಲ ಕೊಟ್ಬಿಡಿ, ಅವ್ರಿಗೆ 5 ರಾಜ್ಯ ಬೇಕಂತ ಕೊಟ್ಬಿಡಿ, ಎತ್ಲಾಗೆ ನೀವು ಸುಖವಾಗಿ ಅವರು ಸುಖವಾಗಿರ್ರಿ ಅಂತ. ಕೇಳಲ್ಲ ಅವ್ರಿಗೆ ದುರಹಂಕಾರ ಇರುತ್ತೆ. ಆದ್ರಿಂದ ಕುರುಕ್ಷೇತ್ರ ಯುದ್ಧ ಆಗ್ಲೇಬೇಕಾಯ್ತು. ಕುರುಕ್ಷೇತ್ರ ಯುದ್ಧಕ್ಕೆ ಮೊದಲು ಯುದ್ಧವನ್ನು ತಪ್ಪಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡಲಾಯಿತು. ದೇವೋತ್ತಮ ಪರಮ ಪುರುಷನು ಸಹ ಪ್ರಯತ್ನಿಸಿದ್ರು. ಪಾಪ ಅವರು ಹೋಗ್ಬಿಟ್ಟು ಕೃಷ್ಣ ಪ್ರಯತ್ನ ಮಾಡಿದ್ರು. ಆದ್ರೆ ಇನ್ನೊಂದು ಪಕ್ಷವು, ಈಗ ನೋಡಿ ನಮಗ್ ಜಗಳ ಬೇಡಪ್ಪ, ಆದ್ರೆ ಇನ್ನೊಬ್ಬನ್ ಜಗಳ ಬೇಕಲ್ಲ, ಏನ್ ಮಾಡೋಣ? ಅವ್ನ್ ಕಾಲ್ ಕೆದ್ರ ಜಗಳಾಡುವಂತ ಒಂದು ಇದಿರುತ್ತೆ. ಸೊ ನಾವೇನು ಮಾಡಕ್ಕಾಗಲ್ಲ. ಪಕ್ಷಿ ಯುದ್ಧ ಮಾಡಲು ದೃಢ ನಿಶ್ಚಯವನ್ನು ಮಾಡಿತ್ತು. ಹೀಗೆ ನ್ಯಾಯವಾದ ಗುರಿಗಾಗಿ ಹೋರಾಡುವ ಅಗತ್ಯವಾಗುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಯಾಗಿರುವನಿಗೆ ಜಗತ್ತಿನಲ್ಲಿ ಯಾವ ಆಸಕ್ತಿಯೂ ಇಲ್ಲದಿರಬಹುದು. ಪಾಪ ಅವ್ನಿಗೇನಿಲ್ಲ, ಅವ್ನಿಗೇನ್ ಬೇಕಂತ ಸುಮ್ಮನೆ ಕೂತ್ಕೊಂಡು ಕೇಳ್ಕೊಂಡು ಅವ್ನು ಪ್ರಾರ್ಥನೆ ಮಾಡ್ತಿರ್ತಾನೆ, ಜಪ ಹೇಳ್ತಿರ್ತಾನೆ. ಯಾರೋ ಬಂದು ಅವ್ನಿಗೆ ಗಲಾಟೆ ಮಾಡಿದ್ರೆ ಆಗ ಅವ್ನು ಹೇಳಲೇಬೇಕಾಗತ್ತೆ. ಜಪ ಮಾಡ್ತೀನಿ ಅಂತ ಕೂತ್ಕೊಂಡು ತಾನು ಪ್ರೊಟೆಕ್ಟ್ ಮಾಡ್ಕೋಬೇಕಲ್ಲ. ಆದ್ರೂ ಆತನು ಹೀಗೆ ಬದುಕಬೇಕು ಮತ್ತು ಹೀಗೆ ಕೆಲಸ ಮಾಡ್ಬೇಕು ಎಂದು ಜನರಿಗೆ ತೋರಿಸಿಕೊಡಲು ಕೆಲಸ ಮಾಡುತ್ತಾನೆ ಅವನ್ ಮಾದರಿ ಆಗ್ತಾನೆ ಅವನು. ಯಾಕಂದ್ರೆ ಇಲ್ಲ ಇವ್ರು ಹೇಳ್ದಂಗೆ ಒಂದ್ ಕೆನ್ನೆ ಕೊಟ್ರೆ ಇನ್ನೊಂದ್ ಕೆನ್ನೆ ತೋರಿಸ್ಬಿಟ್ಟು ಇದಕ್ಕೊಂದು ಹೊಡಿ ಅಂತ ಅದು ಒಂದಿದೆ, ಅದೊಂದು ಇದೆ. ಆದ್ರೆ ಅದಷ್ಟು ತುಂಬಾ ನಮ್ಮನ್ನ ಕೆರಳಕ್ಕೆ ಯಾರಾದ್ರೂ ಬಂದ್ರೆ ನಾವು ಸರಿಯಾಗಿ ಅವ್ರಿಗೆ ಉತ್ತರ ಕೊಡ್ಬೇಕು. ಅದು ಕೃಷ್ಣ ಹೇಳ್ಕೊಟ್ಟಿದ್ದಾನೆ ನಮ್ಗೆ. ಕೃಷ್ಣ ಪ್ರಜ್ಞೆಯಲ್ಲಿ ಅನುಭವಿಗಳಾದ ಇತರರು ತಮ್ಮನ್ನು ಅನುಸರಿಸುವಂತೆ ಕ್ರಿಯಾ ನಿರತರಾಗಿ ಆಗಬಲ್ಲರು. ಅಂದ್ರೆ ಅವರು ಹೇಗ್ ಫಾಲೋ ಮಾಡ್ತಾರೆ, ಅವ್ರು ಕರೆಕ್ಟ್ ಆಗಿ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಬಹಳ ಚೆನ್ನಾಗಿ ಇದನ್ನ ವಿಶ್ಲೇಷಣೆ ಮಾಡ್ಲಾಗ್ಲಿ. PPT ತೋರಿಸ್ತಾ ಇದ್ದೇವೆ ನಾವಿಲ್ಲಿ. ಇಲ್ಲಿ ಅಪೋಸಿಟ್ ಇಲ್ಲಿ ನೋಡಿ, ಇಲ್ಲಿ ನಾವು ಪ್ರಾಣಿಗಳದ್ ನೋಡ್ತೀವಿ. ಇಲ್ಲಿ ನೋಡಿ ಈ ಚಿತ್ರ ಇದೆ ಇಲ್ಲಿ ನೋಡಿ. ಹೀಗೆ ನಾವು ಹೇಗೆ ಫಾಲೋ ಮಾಡಿ ನಮ್ಮನ್ನು ಜನ ಫಾಲೋ ಮಾಡ್ಕೊಂಡ್ಬಿಡ್ತಾರೆ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ. ಕೃಷ್ಣ ಹೇಳ್ತಾನೆ ಮುಂದೆ ಅಂತಂದ್ರೆ ಅರ್ಜುನನ್ಗೆ, ನಾನೇನೋ ಕೆಲಸ ಮಾಡ್ಬೇಕಾಗಿಲ್ಲಪ್ಪ. ಆಕ್ಚುಲಿ ಅರ್ಜುನ ನನ್ಗೆಲ್ಲ ಇದೆ, ನನಗೆ ಏನ್ ಬೇಕಾಗಿಲ್ಲ. ನನಗೆ ನಾನು ಯಾಕೆ ಕೆಲಸ ಮಾಡ್ತೀನಿ? ನಾನು ಸುಮ್ಮನೆ ಕುತ್ಕೋಬೋದಲ್ಲ.
ಕುತ್ಕೋಬಹುದು. ಅದನ್ನ ಕುತ್ಕೊಳ್ಳಲ್ಲ, ನಾನು ಕೆಲಸ ಮಾಡ್ತೀನಿ, ಹಗಲು ರಾತ್ರಿ ನನ್ ಕೆಲಸ ಇದೆ. ಯಾಕಂದ್ರೆ ನನ್ನನ್ನು ನೋಡಿ ಜನ ಕಲೀಲಿ. ಈಗ ನಾನೇ ಸುಮ್ನೆ ಕುತ್ಕೊಂಡ್ಬಿಟ್ರೆ ಏನು ಬಾಸ್ ಸುಮ್ನೆ ಕುತ್ಕೊಂಡ್ರೆ ಕೆಲಸ ನಿಮ್ ಮಾತು ಕೇಳ್ತಿಲ್ಲ ಮಾತಾಜಿ, ನೆಟ್ವರ್ಕ್ ಹೋಗಿದೆ ಕಾಣುತ್ತೆ. ನಿಮ್ ಮಾತು ಏನಾಯ್ತು? ಕೇಳ್ತಾ ಇಲ್ಲ. ಕೇಳ್ತಾ ಇಲ್ವಾ? ನಾನು ಅನ್ಮ್ಯೂಟೆಡ್ ಇದೇನಲ್ಲ. ನಮಗ್ ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ, ನಮಗ್ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ನಿಮ್ದೇ ಪ್ರಾಬ್ಲಮ್ ಇರ್ಬೇಕು ಪ್ರಭು, ನೋಡಿ ನಿಮ್ದೇನಾದ್ರು ಪ್ರಾಬ್ಲಮ್ ಇರ್ಬೋದು, ಸ್ವಲ್ಪ ಟ್ರೈ ಮಾಡ್ಕೊಳ್ಳಿ. ಶ್ರೇಷ್ಠನಾದವನು ಹೀಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತೆ. ಅದು ಯಾವಾಗ್ಲೂ ನೋಡಿದ್ದೇವೆ ನಾವು ಅದನ್ನ. ನಾವ್ ಏನಾದ್ರು ಅದಕ್ಕೆ ಇಂಗ್ಲಿಷ್ ನಲ್ಲಿ ಪ್ರಾಕ್ಟೀಸ್ ಬಿಫೋರ್ ಯು ಪ್ರೀಚ್ ಅಂತಾರೆ. ನಾವ್ ಮಾಡೋಕ್ಕಿಂತ ಮೊದ್ಲು ಬರೀ ಬೋಧನೆ ಮಾಡಬಾರ್ದು, ನಾವ್ ಮಾಡಿ ತೋರಿಸ್ಬೇಕು. ಅವಾಗ ಜನ ನಮ್ಮನ್ನು ಫಾಲೋ ಮಾಡ್ತಾರೆ. ಈಗ ಮಹಾತ್ಮ ಗಾಂಧಿ ಕೂಡ ಅವ್ರು ಏನ್ ಮಾಡ್ಬೇಕು ತೋರ್ಸಿದ್ರು. ಅವ್ರು ಬರೀ ಕೂತ್ಕೊಂಡು ಕುರ್ಚಿ ಮೇಲೆ ಕೂತ್ಕೊಂಡು ಹೇಳಿದ್ರೆ ಯಾರು ಮಾಡ್ತಿರ್ಲಿಲ್ಲ. ಅವರೇ ಸ್ವತಃ ಹೋಗಿ ಇದು ಉಪ್ಪಿನ ಸತ್ಯಾಗ್ರಹದಲ್ಲಿ ತಾವೇ ಮುಂದಾಳುಗಳಾಗಿ ಅವ್ರು ಹೇಗೆ ಮಾಡಿದ್ರು, ಜನ ಅವ್ರನ್ನ ಫಾಲೋ ಮಾಡಿದ್ರು. ಆ ರೀತಿ ನಾವು ಕೆಲಸ ಮಾಡಿ ತೋರಿಸ್ಬೇಕಾಗತ್ತೆ. ಪ್ರಾರ್ಥನೆ ಟೈಮ್ ಆಗ್ತಾ ಇದೆ ನನಗೆ ಗೊತ್ತು. ಸ್ವಲ್ಪ ಸಹಕರಿಸಿ. ಪ್ರಾರ್ಥನೆ 3 ಲೋಕಗಳಲ್ಲಿಯೂ ಪ್ರಾರ್ಥನೆ 3 ಲೋಕಗಳಲ್ಲಿಯೂ ನನಗೆ ನಿಯತವಾದ ಯಾವುದೇ ಕಾರ್ಯವಿಲ್ಲ. ಇದೇ ನಾಗ್ಲೇ ಹೇಳಿದ್ನಲ್ಲ, ಕೃಷ್ಣನ್ಗೇನೋ ಕೆಲಸ ಇಲ್ಲ. ಆಕ್ಚುಲಿ ಅವನೇನ್ ಮಾಡ್ಬೇಕಾಗೇ ಇಲ್ಲ. ನಾನು ಬಯಸುವ ವಸ್ತು ಯಾವುದೂ ನನಗಿಲ್ಲ. ಇಲ್ಲ, ಅವನ ಹತ್ರ ಎಲ್ಲ ಇದೆ, ಅವನ ಹತ್ರ ಎಲ್ಲ ಐಶ್ವರ್ಯ ಇದೆ. ನಾನು ಪಡೆಯಬೇಕಾದದ್ದು ಏನೂ ಇಲ್ಲ. ಆದರೂ ನಾನು ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿದ್ದೇನೆ. ಯಾಕೆ? ಇನ್ನೊಬ್ಬರಿಗೆ ಅದನ್ನ ಮಾರ್ಗದರ್ಶನ ಮಾಡಬೇಕಂತ ನಾನು ಅದನ್ನ ಫಾಲೋ ಮಾಡ್ತೀನಿ. ಪಾರ್ಥ, ನಾನು ಯಾವಾಗ್ಲೇ ಆಗ್ಲಿ ನಿಯಮಿತ ಕರ್ಮಗಳಲ್ಲಿ ನಿರತನಾಗದೆ ಹೋದರೆ ಎಲ್ಲ ಮನುಷ್ಯರು ನನ್ನ ಮಾರ್ಗವನ್ನು ಅನುಸರಿಸುತ್ತಾರೆ. ಈ ಮನೆಯಲ್ಲಿ ತಂದೆ ತಾಯಿ ಸುಮ್ನೆ ಕೂತ್ಕೊಂಡು ಆರ್ಡರ್ ಮಾಡ್ತಾ ಇದ್ರೆ ಮಕ್ಳಿಗೆ ಮೊದ್ಲು ಪರವಾಗಿಲ್ಲ, ಆಮೇಲೆ ಅನ್ಸುತ್ತೆ ಅವರು ಮಾಡ್ಬೇಕು ನಾವು ಮಾಡ್ಬೇಕು, ಬರೀ ಕೂತ್ಕೊಂಡು ಮಾಡಿಸೋದಲ್ಲ. ಆಕ್ಚುಲಿ ತಾವು ಕೆಲಸ ಮಾಡಿ ಅವರಿಗೆ ಮಾದರಿಯಾಗಿ ಕೆಲಸವನ್ನ ಮಾಡಿಸ್ಕೋಬೇಕು. ಸೊ ಅಜ್ಞಾನಿಗಳಾದವರು ಹೇಗೆ ಫಲಾಸಕ್ತರಾಗಿ ಕರ್ಮವನ್ನು ಮಾಡುತ್ತಾರೆಯೋ ಹಾಗೆಯೇ ವಿದ್ವಾಂಸರು. ಈಗ ಅಜ್ಞಾನ ಅಂದ್ರೆ ಯಾರಿಗೆ ಅಜ್ಞಾನ ಇರೋದಿಲ್ವೋ ಅವ್ರು ಏನ್ ಮಾಡ್ತಾರೆ, ಪ್ರತಿಯೊಂದಕ್ಕೂ ಅವ್ರಿಗೆ ಒಂದು ಫಲ ಬೇಕು. ಇದು ಮಾಡಿದ್ರೆ ಬಲಗೈಯಿಂದ ಮಾಡಿದಕ್ಕೆ ಎಡಗೈಯಿಂದ ಅವ್ರಿಗೆ ಲಾಭ ಬೇಕಾಗುತ್ತೆ. ಅದೇ ತರ ವಿದ್ವಾಂಸರು ಏನ್ ಮಾಡ್ತಾರಪ್ಪ ಅಂದ್ರೆ ಆಸಕ್ತಿ ಇಲ್ಲದೆ ಅವ್ರೇನು ನಿರಾಸಕ್ತರಾಗಿ ಕೆಲಸ ಮಾಡ್ತಾರೆ, ಮಾಡಿ ಮಾದರಿ ಆಗ್ತಾರೆ. ಜನಸಾಮಾನ್ಯರನ್ನು ಯೋಗ್ಯ ಮಾರ್ಗದಲ್ಲಿ ಕರೆದೊಯ್ಯಲು ಕರ್ಮವನ್ನು ಅವ್ರು ಮಾಡ್ತಾರೆ. ಸೊ ನಾವು ಕೂಡ ಹಾಗೆ ನಮ್ಮ ಮಾದರಿ ಆಗ್ಬಿಟ್ಟು ಇನ್ನೊಬ್ಬರಿಗೆ ನಾವು ದಾರಿ ತೋರಿಸ್ಬೇಕಾಗುತ್ತೆ. ವಿದ್ವಾಂಸರು ಅವರ ಕೆಲಸವನ್ನು ನಿಲ್ಲಿಸ್ಬಿಡಬಾರ್ದು, ಅವ್ರು ಮಾಡ್ತಾನೆ ಇರ್ಬೇಕು. ಭಕ್ತಿ ಭಾವದಿಂದ ಕೆಲಸ ಮಾಡಿ ಆತನು ಅಜ್ಞಾನಿಗಳನ್ನು ಎಲ್ಲ ಬಗೆಯ ಚಟುವಟಿಕೆಯಲ್ಲಿ ತೊಡಗಿಸಬೇಕು. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದವರು ಇದನ್ನ ಮಾಡಬಲ್ಲರು. ಸೊ ಇಲ್ಲಿ ಫುಲ್ ಚಾಪ್ಟರ್ ನಲ್ಲಿ ಕೃಷ್ಣ ಪ್ರಜ್ಞೆ ಬಗ್ಗೆ ಬಹಳ ಮಾತಿದೆ. ಮತ್ತೆ ಹೇಗೆ ಅದನ್ನ ಸಂಕೀರ್ತನ ಯತ್ನ ಮಾಡಬೇಕು, ಹೀಗೆ ಇವರು ಚೈತನ್ಯ ಮಹಾಪ್ರಭುಗಳಾಗ್ಲಿ ಹೇಗೆ ಅದನ್ನ ಇದನ್ ಮಾಡಿದ್ರು. ಕಾಣಿಸ್ತಾ ಇದೆಯಾ? ಇಲ್ಲಿ ನಾವು ನೋಡ್ತೇವೆ. ಇದರಲ್ಲಿ ಕೂಡ ಇದು ಬೇಡ, ಇದು ಬಹಳ ಬಹಳ ಇಂಟ್ರೆಸ್ಟಿಂಗ್, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇಂದ್ರಿಯ ನಿಗ್ರಹದಲ್ಲಿ ಇದು ಯಾವಾಗ್ಲೂ ಇಂದ್ರಿಯಗಳನ್ನ 5 ಕುದುರೆಗೆ ಹೋಲಿಸಲಾಗುತ್ತೆ. ಇದು ಇದು ಕಣ್ಣು, ಇಲ್ಲಿ ಚಿತ್ರ ತೋರಿಸಿ, ಕಣ್ಣು, ಇದು ಮೂಗು, ಆಮೇಲೆ ಇಲ್ಲಿ ಕಿವಿ ಇದೆ, ಇಲ್ಲಿ ನಾಲಿಗೆ ಇದೆ, ಸೊ ಇದು ಕೈ ಇದೆ. 5 ಇಂದ್ರಿಯಗಳಿದೆ. ಇಲ್ಲಿ ಚರ್ಮ ಹಂತದಲ್ಲಿ. ಸೊ ಇದು ನಮ್ದು ಬುದ್ಧಿ, ಇದು ನಮ್ಮ ಆತ್ಮ. ಸೊ ಈ ಪ್ರತಿಯೊಂದು ಕುದುರೆಗಳಿದೆಲ್ಲ ತಮ್ ದಿಕ್ಕಿನಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರತ್ತೆ. ಅಕಸ್ಮಾತ್ ಅದನ್ನ ಹೋಗಕ್ ಬಿಟ್ಬಿಟ್ರೆ ನಾವು 5 ದಾರಿಯಲ್ಲಿ ಹೋಗ್ಬೇಕಾಗತ್ತೆ. ಅದನ್ನ ಕಂಟ್ರೋಲ್ ಮಾಡ್ಬೇಕು ನಾವು. ಒಂದೇ ಸತಿಗೆ ನಮ್ಗೆ ಎಲ್ಲಾ ಕಡೆ ಲಕ್ಷ್ಯ ಹೋಗ್ತಿರತ್ತೆ, ಅಲ್ಲಿ ಗಮನ ಹೋಗ್ತಿರತ್ತೆ. ಆ ಗಮನ ನಾವು ಒಂದ್ ಕಡೆ ಕೇಂದ್ರೀಕರಿಸಿ ನಾವು ಕೆಲಸಗಳು ಮಾಡ್ಬೇಕಾಗತ್ತೆ. ಇಲ್ಲೋದ್ರೆ ಕೆಲಸ ಹಾಳಾಗೋಗುತ್ತೆ, ನಮಗೂ ಬುದ್ಧಿ ಭ್ರಮೆ ಆಗೋಗುತ್ತೆ. ಸೊ ಇದು ಬುದ್ಧಿ ಏನ್ ಮಾಡುತ್ತೆ ಅಂದ್ರೆ ಈ ದಾರಗಳು ಕಾಣ್ತಾ ಇದೆಯಲ್ಲ, ಈ ಕುದುರೆಗಳನ್ನ ಎಳೆಯುವಂಥದ್ದು ಅದೇ ಮನಸ್ಸು. ಆ ಮನಸ್ಸಿನಿಂದ ಇದನ್ನ ಹತೋಟಿಗೆ ತಗೊಂಡು ಈ ಬುದ್ಧಿ ಅದನ್ನೋದನ್ನ ಕಂಟ್ರೋಲ್ ಮಾಡ್ತಿರತ್ತೆ. ಇದರಿಂದ ನಮ್ಮ ಆತ್ಮ ಇದೆ. ಸೊ ಇದನ್ನ ನಾವೆಲ್ಲರೂ ಇದನ್ನ ಅನುಕರಿಸ್ಬೇಕು, ಚಾಚು ತಪ್ಪದಂಗೆ ಇದನ್ನ ನಾವು ಪಾಲಿಸ್ಬೇಕು. ಇದರಲ್ಲಿ ಒಂದು ಬಹಳ ಚೆನ್ನಾಗಿ ಕೊಟ್ಟಿದೆ. ಈಗ ಮುಖ್ಯವಾದದ್ದೇನು ಪ್ರಾಬ್ಲಮ್ ನಮಗಿರೋದು ಅಂದ್ರೆ ನಮ್ಗೆ ಇದು ಕಾಮ. ಇಲ್ಲಿ ಕಾಮ, ಅದು ಬೇಕು, ಇದು ಬೇಕು, ಆಸೆ, ತುಂಬಾ ದುರಾಸೆಗಳಿರುತ್ತೆ ನಮಗೆ. ಈ ಕಾಮನ್ ಯಾತಕ್ಕೆ ಕೊಡಿಸಿದಾರಪ್ಪ ಅಂತಂದ್ರೆ, ಈ ಕನ್ನಡಿ ನೋಡಿ, ಇಲ್ಲೊಂದು ಕನ್ನಡಿ ತೋರಿಸಿದೆ, ಇಲ್ಲೊಂದು ಬೆಂಕಿ ಇದೆ, ಇಲ್ಲೊಂದು ಮಗು ಇದೆ. ಈ ಮಗು ಒಂದು ಭ್ರೂಣದಲ್ಲಿ ಅಂದ್ರೆ
ಇದು ಗರ್ಭಕೋಶದಲ್ಲಿರುವಾಗ ಇದಕ್ಕೆ ಒಂದು ನಾವು ಇದಂತೀವಿ, ನಾವು ಪ್ಲಾಸೆಂಟಾ ಅಂತೀವಿ. ಅಂದ್ರೆ ಅದ್ರ ಭ್ರೂಣನ ಒಂದು ಅದಕ್ಕೊಂದು ಪೊರೆ ಇರುತ್ತೆ, ಪೊರೆಯಲ್ಲಿ ಇರುತ್ತದು, ಅದು ಕಾಮ. ಅದರಿಂದ ಅದಕ್ಕೆ ಹೊರಗಿನ ದೇಶ ಇದು ಕಾಂಟ್ಯಾಕ್ಟ್ ಇರೋದಿಲ್ಲ, ಸಂಪರ್ಕ ಇರೋದಿಲ್ಲ. ಇದು ಕನ್ನಡಿ ಮೇಲೆ ಧೂಳು ಕೂತ್ಕೊಂಡ್ಬಿಟ್ಟಿದೆ. ಇದು ಈಗ ಹಿಂಗ್ ಧೂಳು ಕೂತ್ಕೊಂಡ್ಬಿಟ್ರೆ ಕನ್ನಡಿ ಕಾಣಿಸುತ್ತೆ ನಮ್ಗೆ? ಏನೂ ಕಾಣೋದಿಲ್ಲ. ಹಿಂಗಿದ್ದಾಗ ನಮ್ದು ಆಕ್ಚುಲಿ ನಿಜ ಸ್ವರೂಪ ನಮ್ಗೆ ಗೊತ್ತಾಗೋದಿಲ್ಲ. ಇದು ಬೆಂಕಿ ಮೇಲೆ ಇರೋದು, ಇದು ಆಕ್ಚುಲಿ ಹೊಗೆ. ಸೊ ಹೊಗೆ ಮುಚ್ಚಿದ ಬೆಂಕಿ ಕೂಡ ನಮ್ಗೆ ಹೀಗಿದ್ದ ಕಾಮ ಹೀಗಿರುತ್ತೆ, ನಮ್ಗೆ ಈಗ ಕವರ್ ಮಾಡಿರುತ್ತೆ. ಆಕ್ಚುಲಿ ಶಕ್ತಿ ಇರೋದು ಇದು ಬೆಂಕಿ ಶಕ್ತಿ, ಇಲ್ಲಿ ಮಗು ಶಕ್ತಿ, ಇಲ್ಲಿ ಇದರಿಂದ ಇರುವಂತ ಕನ್ನಡಿ ಆಕ್ಚುಲಿ ಕ್ರಿಯಾಶೀಲವಾದಂತ ಒಂದು ವಸ್ತು. ಅದರ ಮೇಲೆ ಇದೆಲ್ಲ ಜಮಾಯಿಸ್ಕೊಂಡ್ಬಿಟ್ರೆ ಹೀಗೆ ನಮಗದು ನಿಷ್ಕ್ರಿಯ, ಅದು ಏನೂ ಅದ್ರ ಪ್ರಯೋಜನ ಇರೋದಿಲ್ಲ. ಹೀಗೆ ಇದನ್ನ ತೆಗೆಯೋದೇ ನಮ್ದು ಬಹಳ ದೊಡ್ಡ ಒಂದು ಕರ್ತವ್ಯ, ಇದು ನಾವು ಮಾಡ್ಬೇಕಾಗತ್ತೆ. ಸೊ ಆಕ್ಚುಲಿ ಇದು ಲಾಸ್ಟಿಗೆ ಬರ್ತಾ ಇದೆ. ಇವಾಗ ನಿಮ್ಗೆ ಬಹಳ ವಿಷಯಗಳಿರುತ್ತೆ, ಅದನ್ನ ಹೇಳದೆ ಇರಕ್ಕೂ ಆಗಲ್ಲ, ತುಂಬಾನು ವಿಸ್ತಾರವಾಗಿ ಮಾಡಿ ಈ ಕೋರ್ಸಲ್ಲೂ ಮಾಡಕ್ಕಾಗಲ್ಲ. ಆದಷ್ಟು ಮಟ್ಟಿಗೆ ನಾನು ಕಮ್ಮಿ ಮಾಡಿ ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ಅದರಿಂದ ಅರ್ಜುನ, ನಿನ್ನ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸು. ಕರ್ಮ ನಂಗೆ ನೀ ಕೊಟ್ಬಿಡು, ನೀ ಕರ್ಮದ ಯೋಚನೆ ಮಾಡ್ಬೇಡ, ನನ್ನನ್ನು ಸಂಪೂರ್ಣವಾಗಿ ಅರಿತುಕೊಂಡು ಫಲಾಪೇಕ್ಷೆ ಇಲ್ಲದೆ ನೀ ಏನೂ ಯೋಚನೆ ನನಗೆ ಏನ್ ಬರುತ್ತೆ, ನೀ ಯಾವ್ದು ಫಲಗಳನ್ನ ಮನಸ್ಸಲ್ಲಿ ಇಟ್ಕೋಬೇಡ. ಒಡೆತನದ ಭಾವವಿಲ್ಲದೆ ಇದು ಜಡತ್ವವಿಲ್ಲದೆ ಯುದ್ಧ ಮಾಡು. ಮತ್ತೆ ಅದೇ ಹೇಳ್ತಾನೆ, ಯುದ್ಧ ಮಾಡು ಅಂತ ಅವನಿಗೆ ಗೋಗರಿತಿರ್ತಾನ ಅವನು. ನನ್ನ ಅಪ್ಪಣೆಗೆ ಅನುಸಾರವಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ ಈ ಬೋಧನೆಯನ್ನು ಅಸೂಯೆ ಇಲ್ಲದೆ. ಈ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ದೇವ್ರ ಬಗ್ಗೆ ಅಸೂಯೆ ಅವ್ರಿಗೆ. ಅವ್ರ ದೇವ್ರನ್ನ ನೋಡ್ಬಿಟ್ಟು ಅದ್ ಏನ್ ಯಾಕ ಅವ್ರಿಗೆ ದೇವ್ರನ್ನ ಪಾಪ ಕಂಡ್ರೆ ಹಾಕುತ್ತಾ ಇಲ್ಲೋ, ಅಸೂಯೆ ಇಲ್ಲದೆ ಮಾಡ್ಬೇಕು ನಾವು ಏನ್ ಮಾಡೋದು ಕೂಡ. ಅದು ಬಹಳ ಇಂಪಾರ್ಟೆಂಟ್. ಶ್ರದ್ಧೆಯಿಂದ ಅನುಸರಿಸುವರು ಕರ್ಮ ಫಲದ ಬಂಧನದಿಂದ ಮುಕ್ತರಾಗುತ್ತಾರೆ. ನಾವೆಲ್ಲರೂ ಅದೇ ಅಪೇಕ್ಷೆ ಪಡ್ಬೇಕು. ಕರ್ಮ ಬಂಧನ ನಮಗ್ ಅಂಟ್ಕೋಬಾರ್ದು, ಕರ್ಮ ಬಂಧನದಿಂದ ವಿಮುಕ್ತರಾಗ್ಬೇಕು. ಅದ್ ನಮ್ದು ಗುರಿ ಆಗಿರ್ಬೇಕು. ಸೊ ಅದಕ್ಕೆ ಅವನಂತಾನೆ ನಾವು ಆತರ ನೀವು ಇದು ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿ, ನೀವು ಬಂಧನ ಇರೋದಿಲ್ಲ ನಿಮ್ಗೆ ಅಂತ. ತನ್ನ ನಿಯತ ಕರ್ತವ್ಯಗಳನ್ನು ಈ ಪ್ರತಿಯೊಬ್ಬರಿಗೂ ನಮ್ಗೆ ಇದೀವಲ್ಲ, ನಮ್ಗೊಬ್ಬೊಬ್ರಿಗೆ ನಮ್ದು ಡ್ಯೂಟಿಗಳಿದೆ, ನಮ್ ಕರ್ತವ್ಯಗಳಿದೆ, ನಾವು ಮಾಡ್ಬೇಕು. ಇನ್ನೊಬ್ಬರ ಕರ್ತವ್ಯ ಮಾಡಕ್ ಹೋಗ್ಬಾರ್ದು. ಅದೇ ನಿಮ್ಗೆ ಎಷ್ಟೇ ಚೆನ್ನಾಗಿ ಬರ್ತಿರ್ಲಿ ಆ ಕರ್ತವ್ಯ, ಅದ್ ನಾವ್ ಮಾಡಕ್ ಹೋಗ್ಬಾರ್ದು. ನಮ್ ಕರ್ತವ್ಯನ ಕರೆಕ್ಟ್ ಆಗಿ ಮಾಡ್ಬೇಕು. ನಮ್ಮ ನಿಯತ ಕರ್ತವ್ಯಗಳನ್ನು ತಪ್ಪಾಗಿ ಆದರೂ ನಿರ್ವಹಿಸುವುದು ಪರಧರ್ಮವು. ಸೊ ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಉತ್ತಮವಾದದ್ದು. ಆಕ್ಚುಲಿ ಇನ್ನೊಬ್ಬರದು ಅರ್ಧಂಬರ್ಧ ಮಾಡೋದಕ್ಕಿಂತ ಮಾಡೋದು ಬೆಟರು. ಸ್ವಧರ್ಮದಲ್ಲಿ ನಾಶವು ಮತ್ತೊಬ್ಬರ ಧರ್ಮವನ್ನು ಆಚರಿಸುವುದಕ್ಕಿಂತ ಉತ್ತಮ. ಏಕೆಂದರೆ ಪರಧರ್ಮವು ಭಯಂಕರವಾದದ್ದು. ಇನ್ನೊಬ್ಬರದ್ದು ನಾವು ವೆಂಚರ್ ಅದನ್ನ ಪ್ರಯತ್ನ ಮಾಡ್ಲಿಕ್ಕೂ ಹೋಗ್ಬಾರ್ದು. ನಾವು ನಿಮ್ ಕರ್ತವ್ಯ ನೀವು ಮಾಡಿ ಅಂತ ಅಷ್ಟೇ ಅವನು. ಇದು ಕರ್ತವ್ಯದ ಬಗ್ಗೆ ಪರವಾದಂತ ಒಂದು ಅಧ್ಯಾಯ ಇದು. ಅರ್ಜುನನು ಹೇಳುತ್ತಾನೆ, ವೃಷ್ಣಿಯ ಸಂತತಿ ಅಂದ್ರೆ ಕೃಷ್ಣನೇ. ಮನುಷ್ಯನು ಇಷ್ಟವಿಲ್ಲದಿದ್ದರು, ನಮ್ಗೆ ಇಷ್ಟ ಇಲ್ಲಪ್ಪ ಇದು, ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಅದಕ್ಕೆ ಹೇಗೆ ಹಂಗೆ ಪ್ರಚೋದನೆ ಸಿಗತ್ತೆ ಅಂತ ಕೇಳ್ತಾನ ಅವನು. ಅದಕ್ಕೇನಂತಾನ ಅವನು ಮುಂದೆ ಆ ಉತ್ತರ ಏನಿದಕ್ಕೆ, ಕಾಮ ಅಂದ್ರೆ ಉತ್ತರ ಬರುತ್ತೆ ಇದಕ್ಕೆ. ಸೊ ಕಾಮದಿಂದ ನಾ ಎಲ್ಲಾನು ಮಾಡಕ್ ಹೋಗ್ತಾನ ಅವನು. ಸೊ ಅದನ್ನ ನಾವು ಗೆಲ್ಬೇಕು ಅಂತ. ಇಲ್ಲಿ ಉದಾಹರಣೆ ಕೊಡ್ತಾರೆ. ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ, ಧೂಳು ಕನ್ನಡಿಯನ್ನು ಮುಚ್ಚುವಂತೆ, ಗರ್ಭಕೋಶವು ಭ್ರೂಣವನ್ನು ಮುಚ್ಚುವಂತೆ ವಿವಿಧ ಪ್ರಮಾಣಗಳ ಕಾಮವು ಇಲ್ಲ ತರ ಕಾಮ ಇದು ಇಲ್ಲ ಕಾಮಗಳಿದೆಲ್ಲಾನು ಜೀವಿಯನ್ನು ಮುಚ್ಚುತ್ತದೆ. ಸೊ ನೀವು ಪ್ರಶ್ನೆ ಬಂದ್ರೆ ಇವೆಲ್ಲ ಕಾಮಗಳ ಒಂದು ಅವತಾರಗಳು, ಅದು ನೀವು ಉತ್ತರಿಸ್ಬೇಕು. ಏನೇನು ಕನ್ನಡಿ ಮೇಲೆ ಧೂಳು, ಹೊಗೆ ಬೆಂಕಿ ಮೇಲೆ ಹೊಗೆ, ಆಮೇಲೆ ಇದು ಭ್ರೂಣದ ಮೇಲೆ ಅದು ಪೊರೆ ಇರುತ್ತಲ್ಲ, ಅದನ್ನ ನೀವು ಉತ್ತರವಾಗಿ ಕೊಡ್ಬೇಕು. ಅದು ಕವರ್ ಮಾಡಿರುತ್ತೆ ಅದನ್ನ. ಸೊ ಈ ಕಾಮಕ್ಕೆ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಆವಾಸ ಸ್ಥಾನಗಳು. ಸೊ ಅಲ್ಲಿ ಕೂತ್ಕೊಂಡಿರ್ತಿದ್ ಕಾಮ. ಇಲ್ಲಂದ್ರೆ ಇಂದ್ರಿಯಗಳು ಎಲ್ಲ ನಮ್ದು ಕಣ್ಣಾಗ್ಲಿ ಏನೋ ನೋಡ್ಬೇಕು ಅಂತ ಆಸೆ ಪಡ್ತಿರ್ತೀವಿ, ಅಲ್ಲ ಒಂದು ಆಸೆ ಉಳ್ಕೊಂಡಿರುತ್ತೆ ಅಲ್ಲಿ ಎಲ್ಲ ಕಿವಿ ಏನೋ ಒಂದು ಕೇಳ್ಬೇಕು ಅಂತ ಆಸೆ ಪಡ್ತೀವಿ, ಅಲ್ಲಿ ನಮ್ದು ಕಾಮ ಕೇಳುವಂತ ಒಂದು ಕಾಮುಕ ನಮ್ಗೆ ಇದಿರುತ್ತೆ, ಆಸೆ ಇರುತ್ತೆ. ಆಮೇಲೆ ನಾಲಿಗೆ ತಿನ್ಬೇಕು ಅನ್ನತ್ತೆ, ಆಮೇಲೆ ಮೂಗು ವಾಸನೆ ಪಡಿಬೇಕು ಅಂತಿರುತ್ತೆ. ಸೊ ಈ ಕಾಮಕ್ಕೆ ವಾಸಸ್ಥಾನಗಳೇ ಇಂದ್ರಿಯಗಳು. ಅವುಗಳ ಮೂಲಕ ಕಾಮವು ಜೀವಿಯ ಜ್ಞಾನವನ್ನು ಆವರಿಸಿ ಅವನನ್ನು ದಿಕ್ಕುಗೆಡಿಸುತ್ತದೆ, ಹಾಳು ಮಾಡ್ಬಿಡುತ್ತೆ ಅವನ. 5 ಕಡೆ ತಗೊಂಡು ಹೋಗ್ಬಿಟ್ರೆ ಪಾಪ ಕುದುರೆ ಏನ್ ಮಾಡ್ಬೇಕು, ಕರೆಕ್ಟ್ ಒಂದ್ ಕಡೆ 5 ದಿಕ್ಕಿನಲ್ಲಿ ಹೋಗೋಕ್ ಶುರು ಮಾಡಿದ್ರೆ ಅದು 3 ಬಟ್ಟೆ ಆಗೋಗುತ್ತೆ, 5 ಬಟ್ಟೆ ಆಗೋಗುತ್ತೆ. ಹಾಗೆ ಮಾಡ್ಬಾರ್ದು. ಕರೆಕ್ಟ್ ಆಗಿ ನಾವು ಅದನ್ನ ಕಂಟ್ರೋಲ್ ಮಾಡ್ಬೇಕು. ಆದುದರಿಂದ ಭರತ ವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ ಪ್ರಾರಂಭದಲ್ಲಿಯೇ ಇಂದ್ರಿಯಗಳನ್ನು ನಿಯಂತ್ರಿಸಿ ಪಾಪದ
ಮಹಾ ಸಂಕೇತವಾದ ಕಾಮಕ್ಕೆ ಕಡಿವಾಣ ಹಾಕು. ನೀ ಕಾಮಕ್ಕೆ ಒಳಗಾಗ್ಬೇಡ. ನೀನು ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ನಾಶ ಮಾಡುವ ಈ ಕಾಮವನ್ನು ಧ್ವಂಸ ಮಾಡು ಅಂತ ಅವನಿಗೆ ನಿರ್ದೇಶ ಮಾಡ್ತಾನೆ. ಸೊ ಆಲ್ಮೋಸ್ಟ್ ನಾವು ಕೊನೆಗೆ ಬರ್ತಾ ಇದ್ದೀವಿ. ಒಂದು ಮುಖ್ಯವಾದ ವಿಚಾರಣೆ ಕೇಳಬೇಕಾಗಿದೆ. ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡ ವಸ್ತುವಿಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಶ್ರೇಷ್ಠ, ಇನ್ನೂ ಬಹು ಶ್ರೇಷ್ಠ, ಮತ್ತು ಆತ್ಮನು ಬುದ್ಧಿಗಿಂತ ಬಹು ಶ್ರೇಷ್ಠ. ಇಲ್ಲಿ ಒಂದು ಬಹಳ ಚೆನ್ನಾಗಿ ನಮ್ದೊಂದು ಇದೆ, ಪ್ರೆಸೆಂಟೇಶನ್ ಇದೆ. ಇಲ್ಲಿ ನೋಡಿ, ತೋರಿಸ್ತೀವಿ ನಾವು. ಇಲ್ಲಿ ಬಾಡಿ ಪ್ಲಾಟ್ಫಾರ್ಮ್ ಅಂದ್ರೆ ದೇಹ ಕೆಳಮಟ್ಟದ್ದು ತೀರಾ. ದೇಹಕ್ಕೆ ಬೇಕಾಗುವಂತ ಎಲ್ಲ, ಚಳಿ ಆದ್ರೆ ನಮ್ಗೆ ಹೊತ್ಕೋಬೇಕಾಗತ್ತೆ, ಶೆಕೆ ಆದ್ರೆ ನಮ್ಗೆ ಫ್ಯಾನ್ ಬೇಕಾಗತ್ತೆ, ದೇಹಕ್ಕೆ ಬೇಕಾಗಿದ್ದೆಲ್ಲ ಇದು. ಇದರ ಮೇಲೆ ಮೀರ್ ಬಂದಿದ್ದು ಅಂದ್ರೆ ನಮ್ದು ಸೆನ್ಶುವಲ್ ಪ್ಲಾಟ್ಫಾರ್ಮ್, ಅಂದ್ರೆ ಇದು ಇಂದ್ರಿಯಗಳು ಕಂಟ್ರೋಲ್ ಮಾಡ್ತೀವಿ ನಾವು. ಇಲ್ಲಪ್ಪ, ಏನ್ ಶಕ್ಯ ಆದ್ರೂ ಕಂಟ್ರೋಲ್ ಮಾಡ್ಕೊತೀವಿ. ನಾವು ಸ್ವಲ್ಪ ನೀವು ನಿಗ್ರಹಿಸ್ಕೊಂಡ್ರೆ ತಕ್ಷಣ ನಾವು ಅದಕ್ಕೆ ನಾವು ಇದಾಗೋದಿಲ್ಲ, ಅಂದ್ರೆ ನಾವು ಬಲಿ ಆಗೋದಿಲ್ಲ. ಇದು ಸ್ವಲ್ಪ ತಡ್ಕೋತೀವಿ, ಶೆಕೆ ಇದ್ರೂ ತಡ್ಕೋತೀವಿ, ಚಳಿ ಇದ್ರೂ ತಡ್ಕೋತೀವಿ. ಇದು ಸೆನ್ಶುವಲ್ ಪ್ಲಾಟ್ಫಾರ್ಮ್ ಅಂದ್ರೆ ನಮ್ಮ ಸೆನ್ಸ್ಗಳನ್ನ ನಾವು ಇಂದ್ರಿಯಗಳನ್ನ ನಿಗ್ರಹದಲ್ಲಿ ಇಟ್ಕೋತೀವಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮೆಂಟಲ್ ಪ್ಲಾಟ್ಫಾರ್ಮ್. ಇದೆಲ್ಲಾನು ಏನಾದ್ರೂ ಇದನ್ನ ಉದ್ಧಾರ ಆಗೋದಿಲ್ಲ. ಯಾವ್ದಾದ್ರು ಇಂದ್ರಿಯಗಳಿಗೆ ನಾವು ಕಂಟ್ರೋಲ್ ಮಾಡಿದ್ರು ಕೂಡ ನಮ್ಗೆ ಮುಕ್ತಿ ಸಿಗೋದಿಲ್ಲ ಅಂತ ನಾವು ಯಾವಾಗ ಕೇಳಿರ್ತಂದ್ರೆ, ಇಲ್ಲ ನಾನು ಬುದ್ಧಿವಂತನಾಗ್ಬೇಕು, ನಾನು ಓದ್ಬೇಕು, ತಿಳ್ಕೋಬೇಕು ವಿಚಾರಗಳನ್ನ ಅಂತ ಹೇಳಿ ಯಾವಾಗ ಸ್ವಲ್ಪ ಹೈಯರ್ ಲೆವೆಲ್ಗೆ ಹೋಗ್ತಾನೋ, ಇದಕ್ಕಿಂತ ಈ ಇಂದ್ರಿಯಗಳ ಪ್ಲಾಟ್ಫಾರ್ಮ್ಗಿಂತ ಇದು ಹೆಚ್ಚಿನ ಪ್ಲಾಟ್ಫಾರ್ಮ್. ಅದ್ರ ಮೇಲೆ ಪ್ಲಾಟ್ಫಾರ್ಮ್ ಅಂದ್ರೆ ಬುದ್ಧಿ. ಆಕ್ಚುಲಿ ಇದು ಬೌದ್ಧಿಕ ವೇದಿಕೆ. ಇನ್ನು ಸ್ವಲ್ಪ ಜಾಸ್ತಿ ಯೋಚನೆ ಮಾಡಕ್ ಶುರು ಮಾಡ್ತಾನೆ ನಾನು. ಅವನು ಓದಿದ್ದನ್ನ ಇಲ್ಲಿ ಓದಿರ್ತಾನಲ್ಲ, ಅದನ್ನ ಇದು ಅಂತ ಪ್ರಯೋಗ ಹೋಗ್ತಾ ಇರ್ತಾನೆ. ಅದನ್ನ ಇಂಟೆಲೆಕ್ಚುಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲರಿಗಿಂತ ಉನ್ನತವಾಗಿದ್ದಂದ್ರೆ ನಮ್ದು ಸ್ಪಿರಿಚುವಲ್ ಆತ್ಮಜ್ಞಾನ, ಆಧ್ಯಾತ್ಮಿಕ ವೇದಿಕೆ. ಇದನ್ನ ಓದ್ತಾ ಅವನು ಒಂಥರ ಇನ್ನ ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗ್ಬಿಟ್ಟು ಅವನಿಗೆ ಪೂರ್ತಿ ಆತ್ಮಜ್ಞಾನ ಕಡೆ ಹೊರಟೋಗ್ತಾನೆ. ಆಗ ಇದೆಲ್ಲಾನು ಅವನಿಗೆ ಎಲ್ಲ ಗೌಣ ಆಗೋಗುತ್ತೆ. ಯಾವುದೋ ಒಂದು ಪರಿಗಣನೆ, ಈ ದೇಹಕ್ಕೆ ಏನಾಗುತ್ತೆ ಅವನಿಗೆ ಗಮನ ಇರೋದಿಲ್ಲ, ಇಂದ್ರಿಯಗಳು ಏನ್ ಮಾಡುತ್ತೆ ಅವನಿಗೆ ಅದು ಸಂಬಂಧ ಬರೋದಿಲ್ಲ. ಆಮೇಲೆ ಮನಸ್ಸು ಕೂಡ ಎಲ್ಲ ಗೆದ್ದು ಬಿಡ್ತಾನೆ ಅವನು. ಅಲ್ಲಿ ಬುದ್ಧಿ ಎಲ್ಲ ಅವನ್ ಇದ್ದೇ ಇರುತ್ತೆ, ಬುದ್ಧಿ ಇದ್ದೇ ಇರುತ್ತೆ. ಅವನು ಸ್ಪಿರಿಚುವಾಲಿಟಿ ಆಧ್ಯಾತ್ಮಿಕತೆಯಲ್ಲಿ ಅವನು ನೆಲೆ ಕಾಣ್ತಾನೆ. ಸೊ ಇದು ನಮ್ದು ಬಹಳ ಚೆನ್ನಾಗಿದೆ, ಹೇಗೆ ನಾವು ಅಡ್ವಾನ್ಸ್ ಆಗ್ತೀವಿ ಲೈಫ್ ಅಲ್ಲಿ ಅಂತೇಳಿ. ಸೊ ಇದನ್ನ ನೀವು ತಿಳ್ಕೋಬೇಕು. ಸೊ ಇದು ಇವತ್ತಿಗೆ ಈ ಅಧ್ಯಾಯ ಮುಗಿತಾ ಇದೆ. ಕರ್ಮಯೋಗದಿಂದ ಅಧಿಕಾರ ಸ್ವಲ್ಪ ಮುಂದೆ ಟೈಮ್ ಆಯ್ತು ಇದು. ಸೊ ಸ್ವಲ್ಪ ಕರೆಕ್ಟ್ ಆಗಿ ಮಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಸಹಕಾರ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಗೇನಾದ್ರೂ ಈಗ ಪ್ರಶ್ನೆ ಇದ್ರೆ ನಾನು ನೀವು ಕೇಳ್ಬೋದು. ದಯವಿಟ್ಟು ಮಾತ್ರ ನಾಳೆ ನಿಮ್ಮ ಜಪಮಾಲೆ ತಗೊಂಬನ್ನಿ. ಆಮೇಲೆ ನೀವು ಜಪ ಮಾಡೋದು ಮಾಡ್ಬಿಟ್ಟು ನಾವು ಶುರು ಮಾಡ್ಬೇಕಾಗುತ್ತೆ. ನಾವು ಚೆನ್ನಾಗಿ ನಮ್ಗೆ ಗೀತಾ ಜ್ಞಾನ ಚೆನ್ನಾಗಿ ಅರ್ಥ ಆಗ್ಬೇಕಂದ್ರೂ ಕೂಡ ಜಪ ಮಾಡಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನಮ್ಗೆ. ಹರೇ ಕೃಷ್ಣ. ನಿಮ್ಗೆ ಮ್ಯೂಟೆಡ್ ಆಗಿದ್ರೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆಗಳನ್ನ ಕೇಳ್ಬೋದು. ನಾನ್ ಕೇಳಿಸ್ತಾ ಇದೀನಾ ಎಲ್ಲರಿಗೂನು? ಕೇಳಿಸ್ತಾ ಇದೆ ಅಲ್ವಾ? ಇವತ್ತೇನಾದ್ರು ಪ್ರಶ್ನೆಗಳಿದೆಯಾ ನಿಮ್ಗೇನು? ಮತ್ತೆ ದಯವಿಟ್ಟು ಈ ಪರ್ಪೋಟ್ ಇದಿರ್ತಲ್ಲ, ಭಾವ ಅಂದ್ರೆ ಇದ್ರ ತಾತ್ಪರ್ಯ ಕೊಡ್ತಾರೆ ನೋಡಿ, ಅದನ್ನ ದಯವಿಟ್ಟು ಓದಿ. ನಿಮ್ಮ ಬುಕ್ಸ್ಗಳೇ ಎಲ್ಲ ಓದಕ್ಕೆ 1 ಗಂಟೆ ಎಲ್ಲ ಆಗೋದಿಲ್ಲ ನಮ್ಗೆ. ಸೊ ನೀವು ಅದನ್ನ ಓದ್ಬೇಕು. ಓದ್ಬಿಟ್ಟು ಪರೀಕ್ಷೆಗೆ ಕ್ವಿಜ್ ಬರೆಯುವಾಗ ಅದನ್ನ ಓದಿದ್ರೆ ನಿಮ್ಗೆ ಸಹಾಯ ಆಗತ್ತೆ. ಅದು ಯಾವ ಪ್ರಶ್ನೆ ಇದು ಕೇಳ್ಬೋದು? ಮಾತಾಜಿ ಹೇಳಿ. ಇದು ಸ್ವಲ್ಪ ಶ್ಲೋಕ ಓದಿ ವಿವರಣೆ ಮಾಡಿ ಮಾತಾಜಿ. ಶ್ಲೋಕ ಸ್ವಲ್ಪ ಪರಿಚಯ ಆಗ್ಲಿ ನಮ್ಗೆ, ಓದೋದು ಅಭ್ಯಾಸ ಮಾಡ್ಕೋಬೇಕು. ಸ್ವಲ್ಪ ಶ್ಲೋಕ ಓದಿದ್ರೆ ಶ್ಲೋಕ ಓದಕ್ ಗೊತ್ತಾಗಲ್ಲ ನಮ್ಗೆ ಯಾವ ತರ ಓದ್ಬೇಕಂತ. ಹೌದು, ಆದ್ರೆ ಏನಾಯ್ತು, ಕಂಟೆಂಟ್ ಭಾಳ ಇತ್ತಲ್ಲ ಇವತ್ತರಿಂದ ಹಾಗೆ ಮಾಡಿದ್ದೇನೆ. ಸೊ ಶ್ಲೋಕ ಇನ್ ಸ್ವಲ್ಪ ಲಿಮಿಟ್ ಮಾಡ್ಬಿಡೋಣ, ಇದನ್ನ ಶ್ಲೋಕ ಲಿಮಿಟ್ ಮಾಡ್ಬಿಡೋಣ. ಈಗ ಯಾವ ಶ್ಲೋಕ ನಿಮ್ಗೆ ಯಾವ್ದು ತಗೊಳ್ಳಿ ಹೇಳಿ ನೋಡ. ಹಾಗೇನಿಲ್ಲ, ಎಲ್ಲಾನು ಒಂದ್ ಸ್ವಲ್ಪ ಒಮ್ಮೆ ಓದಿದ್ರೆ ಅದ್ರದ ಅರ್ಥ ಚೆನ್ನಾಗಿರುತ್ತಂತ. ಡೆಫಿನೆಟ್ಲಿ ಹಾಗೆ ಮಾಡಿ. ಅಷ್ಟ್ ಮಾಡಿ ಮಾತಾಜಿ. ಸ್ವಲ್ಪ ಶ್ಲೋಕ ಓದಿ ಕಡಿಮೆ ಮಾಡಿ, ಬೇಕಾದ್ರೆ ಇನ್ನೂ ಕಡಿಮೆ ಮಾಡಿ ಶ್ಲೋಕ ಓದಿದ್ರೆ ನಮಗೆ ಅದ್ರದ್ದು ನಾವು ಓದೋ ಅಭ್ಯಾಸ ಆಗುತ್ತಂತ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಿ ಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಇದು 6ನೇದು. ನಾವು ಆಕ್ಚುಲಿ ಇಷ್ಟಕ್ಕೆ ನಾವು ಲಿಮಿಟ್ ಮಾಡ್ಬೇಕಾಗಿತ್ತು, ಬಟ್ ನಾನು ಸ್ವಲ್ಪ ಲಿಂಕ್ ಇರ್ಲಿ ಅಂತ ಸ್ವಲ್ಪ ಜಾಸ್ತಿ ವಿಷಯಗಳನ್ನ ತಗೊಂಡೆ. ಆಹಾರ ಶುದ್ಧೋ ಸತ್ವಶುದ್ಧಿ, ಸತ್ವಶುದ್ಧೋ ಸ್ಮೃತಿ ಧ್ರುವ, ಆಮೇಲೆ ಸ್ಮೃತಿ ಲಂಬೆ ಸರ್ವ ಗ್ರಂಥಿನಾಂ ವಿಪು ಮುಕ್ಷ.
ಇದು ಬರುತ್ತೆ. ಇದು ಚಾಂಡೋಗ್ಯ ಉಪನಿಷತ್ತಲ್ಲಿ ಬರುತ್ತೆ. ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಅದ್ರ ಅರ್ಥ ಹೇಳಿದ್ದೆ ಅನ್ಕೊಂಡೆ ನಾನು ಇದರಲ್ಲಿ. ಆಹಾರದ ಶುದ್ಧತೆಯಿಂದ ಮನಸ್ಸಿನ ಶುದ್ಧತೆ ಬರುತ್ತದೆ. ಅಂದ್ರೆ ಸಾತ್ವಿಕ ಆಹಾರ ಅಂತ ಹೇಳಿದ್ದೀನಿ ನಿಮ್ಗೆ. ಅದ್ರ ಬಗ್ಗೆ ಮನಸ್ಸಿನ ಪರಿಶುದ್ಧತೆಯಿಂದ ದೇವರ ನಿರಂತರ ಸ್ಮರಣೆ ಬರುತ್ತದೆ. ಮತ್ತು ದೇವರ ನಿರಂತರ ಸ್ಮರಣೆಯಿಂದ ಒಬ್ಬನು ಎಲ್ಲಾ ಬಂಧನಗಳಿಂದ ಮುಕ್ತನಾಗುತ್ತಾನೆ, ಒಬ್ಬನು ವಿಮೋಚನೆ ಹೊಂದುತ್ತಾನೆ. ಇದು ಈ ಶ್ಲೋಕದ್ದು, ಇದು ನಿಮ್ಗಿರುವಂತಹ ಶ್ಲೋಕಗಳು. ಆಕ್ಚುಲಿ ನೀವು ಇದನ್ನ ತಿಳ್ಕೊಬೇಕಾಗಿತ್ತು. ಇದಂತೂ ಹರೇ ಕೃಷ್ಣ, ಇದು ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ. ಇದೇನ್ ಹೇಳಿ, ಯಾವ ಮಂತ್ರ ಹೇಳಿ ನೋಡ? ಇದು ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಇದಕ್ಕೇನಂತೀವಿ ನಾವು? ಮಹಾಮಂತ್ರನ. ಯಾವ ಮಂತ್ರ? ಮಹಾಮಂತ್ರ ಇದು ಕೆಳಗಿಂದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ಗುರು ರಾಮ ಹರೇ ಮಂತ್ರ. ರಾಮ. ಪಂಚತತ್ವ ಮಂತ್ರ. ಇದು ಯಾವ್ದು ಪಂಚತತ್ವ ಮಂತ್ರ ಅಂದ್ರೆ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಇದು ಪಂಚತತ್ವ ಮಹಾಮಂತ್ರ. ಇದನ್ನ ಹೇಳ್ಬೇಕು. ಇದು ನಿಮ್ದ ಭಗವಂತನ ಭಕ್ತರು ಯಜ್ಞ ಶಿಷ್ಯಾಶಿನ ಸಂತೋ ಮುಚ್ಚಂತೆ ಸರ್ವಕಿಲ್ಬಿಷೈಃ ಭುಜಂತೆ ತೇ ತ್ವಗಂ ಪಾಪಂ ಯೇ ಪಚಾನ್ಯಂತ ಕಾರಣಾತ್. ಅಂದ್ರೆ ಯಾರು ದೇವರಿಗೆ ಅರ್ಪಿಸದೆ ತಿಂತಾರೋ ಅದನ್ನ ಅವರು ಭುಂಕ್ತೆ ತ್ವಗಂ ಪಾಪಂ ಅಂದ್ರೆ ಅವರು ಪಾಪನೇ ಊಟ ಮಾಡ್ತಾರೆ ಅಂತ. ದೇವರಿಗೆ ಅರ್ಪಿಸದೆ ತಿಂದ್ರೆ ಅದು ಪಾಪ ಆಗತ್ತೆ, ಪಾಪನೇ ತಿಂದಂಗ್ ಲೆಕ್ಕ ಆಗತ್ತೆ ಅಂತ. ಇಲ್ಲಿ ಭಗವಂತನ ಭಕ್ತರು ಎಲ್ಲ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ ಅಂತ ಇಲ್ಲಿ ಬರುತ್ತೆ. ಇದೊಂದು ಶ್ಲೋಕ. ನಿಮ್ಗೆ ಶ್ಲೋಕಗಳು ಆಕ್ಚುಲಿ ಕಮ್ಮಿ ಇದೆ, ನಾನು ಅದನ್ನ ನಾಳೆ ಹಾಗೆ ಮಾಡ್ತೀನಿ. ಇದೇನು ಹೇಳಿ ಇಂದ್ರಿಯಾಣಿ, ಇದು ಹೇಳಿದೆ ನಿಮ್ಗೆ ಇಂದ್ರಿಯಗಳ ಬಗ್ಗೆ. ಇದ್ರ ಬಗ್ಗೆ ಯುದ್ಧದಾಚರೇ ಶ್ರೇಷ್ಠ ಸತ್ಯ ದೇವೇತರೋ ಜನಃ ಸಯತ್ವ ಪ್ರಮಾಣಂ ಕುರತೆ ಲೋಕಸ್ತದನು ವರ್ತತೆ. ಇದನ್ನ ಎಕ್ಸಾಂಪಲ್ ಕೊಟ್ಟಿದೆ, ಅಂದ್ರೆ ಫಾಲೋ ಮಾಡ್ತಾರೆ ಅಂತ. ಯಾರು ಲೀಡರ್ ಇರ್ತಾರೆ ಅವ್ರನ್ನೆಲ್ಲರೂ ಫಾಲೋ ಮಾಡ್ತಾರೆ. ಒಳ್ಳೆ ಕಾರ್ಯ ಮಾಡಿದವ್ರನ್ನ ಇಲ್ಲಿ ಈಗ ಹಕ್ಕಿಗಳಿದನ್ನ ಹೇಗೆ ಫಾಲೋ ಮಾಡ್ತಿದೆ, ಈ ಮನುಷ್ಯನ ಹೇಗೆ ಫಾಲೋ ಮಾಡ್ತಾ ಇದ್ದಾರೆ. ಸೊ ಆ ತರ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ವಿ, ಜನ ನಮ್ಮನ್ನ ಅನುಸರಿಸ್ತಾರೆ ಅಂತ. ಇದು ಆಮೇಲೆ ಇದು ಭ್ರೂಣದ ಇದು ಹೇಳಿದೆ. ಇದು ಧೂಮೇ ನಾನು ಬ್ರಿಯತೆ ವನ್ನಿ ಯರ್ಥ ದಶೋ ಮಲಿನ ಚ. ಆಮೇಲೆ ನಂಗೆ ಕನ್ನಡ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಗೆ. ನಾಳೆ ಇಂಗ್ಲಿಷಲ್ಲಿ ನಾನು ಇದನ್ನ ಓದಿ ಹೇಳ್ತೇನೆ ನಿಮ್ಗೆ. ಗರ್ಭ ಸ್ತವಾ ತೇನೇ ಧನಾವೃತಂ. ಆಕ್ಚುಲಿ ನಾವು ಸ್ವಲ್ಪ ಇಂಗ್ಲಿಷ್ ಸ್ವಲ್ಪ ಕಂಫರ್ಟಬಲ್ ಇರುತ್ತೆ, ಪರವಾಗಿಲ್ಲ. ನನ್ನ ಕನ್ನಡದಲ್ಲಿ ನಾನು ಇದು ಮಾಡ್ಕೊಂಡು ಹೇಳ್ತೀನಿ. ಸೊ ಇದ್ರ ಬಗ್ಗೆ ಹೇಳಿದ, ಇದು ಕವರಿಂಗ್ಸ್ ಬಗ್ಗೆ, ಕಾಮ ಹೇಗೆ ಕವರ್ ಆಗತ್ತೆ ಇಲ್ಲಿ ಅದರ ಉದಾಹರಣೆ ಕೊಟ್ಟಿದೆ ಇಲ್ಲಿ. ಸೊ ಇದನ್ನ ಇಷ್ಟೇ ಶ್ಲೋಕಗಳು ಇರುತ್ತೆ ನಿಮ್ಗೆ ಆಕ್ಚುಲಿ. ಸೊ ನಾಳೆ ಶ್ಲೋಕ ಕಮ್ಮಿನೇ ಮಾಡಬೇಡಿ. ಪ್ರಶ್ನೆಗಳಿದ್ರೆ ಕೇಳ್ಬೋದು. Hare Krishna Mataji. ಹೇಳಿ Mataji, Neelam here Mataji. Neelam. Oh, Neelam. Okay. You are Neelam. I thought you were a participant. Okay, tell me. Sorry Mataji, I'm having some network connectivity problem over here. It's often getting disconnected. ನಾನು ಸ್ಕ್ರೀನ್ ಶೇರಿಂಗ್ ಮಾಡುವಾಗ, ಕೀರ್ತನ ಮಾಡುವಾಗ ನಾನು ಕೀರ್ತನ ಎಂಡ್ ಆದ್ಮೇಲೆ ನೋಡ್ತಾ ಇದ್ದೀನಿ ಐ ಆಮ್ ಆಲ್ರೆಡಿ ಡಿಸ್ಕನೆಕ್ಟೆಡ್ ಫ್ರಮ್ ದ ಮೀಟಿಂಗ್ ಅಂತ. ಅರೆ I did not what know. to do in that case? Hotspot, I think you have to put in that case, no? Hotspot. I have Wi-Fi even as well as this both were on my Wi-Fi as well as my data connectivity. Okay. Because of the rain, I think so. It's raining over here. Rain, ಮಳೆ ತುಂಬಾ ಬರ್ತಾ ಇದೆ. ನೀವೆಲ್ಲ ಬೇರೆ ಊರಲ್ಲಿ ಇದ್ದಂಗೆ ಕಾಣುತ್ತಲ್ವಾ? ಎಲ್ಲಿದ್ದೀರಾ ನೀವೆಲ್ಲರೂ? For my place it is there, Mataji. Though so only I could not be today for the whole time. I was getting disconnected and connected, Mataji. That's right. Okay, I see. Same problem I think some people had. ನಿಮ್ಗೂ ಕೆಲವರು ಕನೆಕ್ಷನ್ ಪ್ರಾಬ್ಲಮ್ ಆಯ್ತಾ ಇವತ್ತು? ಇಲ್ಲ ಮಾತಾಜಿ. ಮಾತಾಜಿ ನಮಗೂ ಆಗಿಲ್ಲ. ರಾಯಚೂರು ಮಾತಾಜಿ ನಮ್ಗೆ ಕನೆಕ್ಷನ್ ಪ್ರಾಬ್ಲಮ್ ಆಗಿಲ್ಲ ನಮ್ಗೆ. ಆಗಿಲ್ಲಲ್ಲ? ಮಳೆ ಬಹಳ ಇದೆ ಬೆಂಗಳೂರಿನಲ್ಲಿ, ಮಳೆ ಬಹಳ ಇದೆ ಇವತ್ತು. ಸೊ ಅದರಿಂದ ಸ್ವಲ್ಪ ತೊಂದರೆ ಆಗಿದ್ರೆ ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಾಗ್ತಾ ಇಲ್ಲ. ಬೇರೆಯವ್ರಿಗೆ ಏನ್ ತೊಂದರೆ ಆಗಿಲ್ಲ ಅಲ್ವಾ? ಮಳೆ ಬಂದಲ್ಲಿ ಸ್ವಲ್ಪ ಆಗಿದೆ ಮಾತಾಜಿ, ನಮ್ಮಲ್ಲಿ ಸ್ವಲ್ಪ ಮಳೆ ಬಂದಿದೆ.
ಹೌದು ಕೆಲವು ಕಡೆ. ರಾಯಚೂರು ಮತ್ತೆ ಯಾವ ಊರಿಂದಿದ್ದೀರಾ ನೀವು? ಆಲ್ಮಟ್ಟಿ. ಆಲ್ಮಟ್ಟಿ. ಓ ವೆರಿ ಗುಡ್. ಬ್ಯಾಂಗ್ಳೂರು. ಬ್ಯಾಂಗ್ಳೂರ್. ಹಾ ಮೇಡಮ್. ಪುಣೆ. ಪುಣೆ. ಅಚ್ಚಾ. ಇದೆ ಡೌಟ್ಸ್ ಏನಾದ್ರು ಇದೆ ಕೇಳಿ ನನ್ನ. ಹರೇ ಕೃಷ್ಣ. ನಾಳೆಯಿಂದ ನೀವೊಂದು ಕೆಲಸ ಮಾಡಿ. ಇದು ಎಷ್ಟನೇ ಅಧ್ಯಾಯ ಇದು? ನಾಳೆ 4ನೇ ಅಧ್ಯಾಯಕ್ಕೆ ಹೋಗ್ತಿದೀವಿ ನಾವು. ಸೊ ನೀವು ಸ್ವಲ್ಪ ಒಂದ್ ಸ್ವಲ್ಪ ಶ್ಲೋಕಗಳನ್ನ ಓದ್ಕೊಂಡ್ ಬನ್ನಿ ಕರೆಕ್ಟ್ ಆಗಿ ಹೇಳಕ್ಕೆ, ಸರಿನಾ? ಆಯ್ತು ಮಾತಾಡಿ. ನಿನ್ನೆ ಸರಿಯಾಗಿ ನಡೀತಾ ಇತ್ತದು. ಯಾರೋ ಒಬ್ರು ಬೇಡ ಅಂತಂದ್ರೆ ಇವೆರಡೂ ಒಂದ್ ಕಡೆ ಮಾಡ್ಬೇಕು ಅಂತ ನಾರ್ಮಲಿ ಹಾಗೆ ಮಾಡೋದು ನಾವು. ಶ್ಲೋಕ ಹೇಳಿಸ್ಬಿಟ್ಟು ನಾವು ಒಬ್ರು ಶ್ಲೋಕ ಹೇಳ್ತಾರೆ ಇದ್ರಲ್ಲಿ ಯಾವಾಗ್ಲೂ ಕೋರ್ಸ್ ಅಲ್ಲಿ, ಒಬ್ರು ಹೇಳ್ತಾರೆ ಇನ್ನೊಬ್ರು ಅದನ್ನ ವಿವರಿಸ್ತಾ ಇರ್ತಾರೆ. ಸೊ ನಾವು ನೀವು ನಿನ್ನೆ ಚೆನ್ನಾಗಿ ಹೇಳ್ತಿದ್ರಿ ಅನ್ಕೊಂಡಿದ್ರಿ, ಯಾರೋ ಒಬ್ರು ಅದ್ ಬೇಡ ಈ ತರ ಅಂತಂದ್ರೆ ಮಾತಾಜಿ ನಿನ್ನೆ ಚೆನ್ನಾಗಿತ್ತು ಮಾತಾಜಿ. ನಿನ್ನೆ ತರ ಹೇಳಿ ಮಾತಾಜಿ. ಯಾವಾಗ್ಲೂ ನಿನ್ನೆ ಚೆನ್ನಾಗಿತ್ತು. ಅದೇ ಅದಕ್ಕೆ ಒಬ್ರು ಶ್ಲೋಕ ಹೇಳ್ತಾ ಇದ್ರೆ ಅನುಕೂಲ ಆಗುತ್ತೆ. ಅಂದ್ರೆ ಎರಡು ವಿವರಣೆನೂ ಮಾಡಿ ಶ್ಲೋಕ ಹೇಳ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ತಗೊಳತ್ತದು. ಸೊ ನೀವು ಅದನ್ನ ರೆಡಿ ಮಾಡ್ಕೊಂಬಂದ್ರೆ ಇನ್ನ ಅನುಕೂಲ ಆಗುತ್ತೆ. ಹಾಗೆ ಮಾಡ ನಾಡ್ದು ಹಾಗೆ ಮಾಡಿ. ಮಾತಾಜಿ ನೀವು ನಾಳೆ ಶ್ಲೋಕ ಹೇಳ್ಬೇಕಾರೆ ಒಬ್ರ ಹೆಸರು ಹೇಳಿದ್ರೆ ಅವ್ರ ಹೆಸರು ನಾವ್ ಯಾರ್ ಕೈ ಎತ್ತಾರೋ ಅವ್ರಿಗೆ ನೀವು ಪರ್ಮಿಷನ್ ಕೊಟ್ರೆ ಅವ್ರ ಶ್ಲೋಕ ಹೇಳ್ತಾರೆ ಮಾತಾಜಿ. ಆತರ ಮಾಡಿದ್ರೆ ಒಳ್ಳೇದು. ಅದೇ ವಾಸಿ ಕರೆಕ್ಟ್. ಹಾಗೆ ಮಾಡ ಅಂದ್ರೆ ಕೈ ಎರಡೂ ಎತ್ತಿದ್ರೆ ಅವರು ಶ್ಲೋಕ ಹೇಳ್ತಾರೆ ಅಂದಾಗ ಅವ್ರ ಹೆಸರು ನೀವ್ ಹೇಳಿದ್ರೆ ಅವಾಗ ಅದು ಅನ್ಮ್ಯೂಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತಲ್ಲ ಮಾತಾಜಿ. ಆಕ್ಚುಲಿ ಅದ್ ನಮ್ ಪದ್ಧತಿನೇ ಅದೇ ನಮ್ದು. ಆಕ್ಚುಲಿ ನಾವ್ ಹಾಗೆ ಫಾಲೋ ಮಾಡೋದಿಲ್ಲಿ. ಸೊ ಯಾರೋ ನಿನ್ನೆ ಒಬ್ರು ನನಗೆ ಹೇಳು ಅಂದ್ರೆ ನಾನ್ ಸ್ವಲ್ಪ ಎರಡೂ ಮಾಡಕ್ ಸ್ವಲ್ಪ ಇದಾಗುತ್ತೆ, ಟೈಮ್ ತಗೊಳತ್ತೆ. ಫಸ್ಟೇ ಶ್ಲೋಕ ಹೇಳ್ತೀನಿ ಅಂದವ್ರು ಕೈ ಎತ್ತೋದಕ್ಕೆ ನೀವು ಹೇಳ್ಬಿಡಿ ಮಾತಾಜಿ. ಹಾಗೆ ಮಾಡ ನಾಳಿಂದ ಹಾಗೆ ಮಾಡ. ಹರೇ ಕೃಷ್ಣ. ಇವತ್ತು ಡೌಟ್ಸ್ ಇದ್ರೆ ದಯವಿಟ್ಟು ಕೇಳ್ಬೋದು. ಡೌಟ್ಸ್ ಏನಿಲ್ಲ ಮಾತಾಜಿ ನಮ್ಗೆ. ಯಾರಿಗೂ ಡೌಟ್ಸ್ ಇಲ್ವಾ? ನೋ ಡೌಟ್ಸ್ ಮ್ಯಾಮ್. ಅರ್ಥ ಆಗಿದ್ಯಾ ಚಾಪ್ಟರ್? ಹೋಗ್ಲಿ, ಅರ್ಥ ಆಗಿದೆ ಮಾತಾಜಿ. ಎಲ್ರೂ ಉತ್ತರ ಕೊಡ್ತಿಲ್ವಲ್ಲ, ಒಬ್ರು ಹೇಳ್ತಿದ್ದೀರಾ, ಇನ್ ಬೇರೆಯವರು? ನೋ ಡೌಟ್ಸ್ ಮ್ಯಾಮ್. ಮಾತಾಜಿ ಅರ್ಥ ಆಗಿದೆ ಮಾತಾಜಿ. ಕರ್ಮಯೋಗ ಅರ್ಥ ಆಗಿದೆ. ಕರ್ಮಯೋಗ ಅರ್ಥ ಆಗಿದೆ. ಏನು ಡೌಟ್ ಇಲ್ಲ ಮ್ಯಾಮ್. ಡೌಟ್ ಇಲ್ಲಲ್ಲ ಮಾತಾಜಿ. ಏನಂದ್ರೆ ಕ್ವಶನ್ ಕ್ವಿಜ್ ಕಳ್ಸಿದ್ರೆ ಅದಕ್ಕೆ ರಿಪ್ಲೈ ಮಾಡ್ತೀವಿ ನಾಳೆ. ಕ್ವಿಜ್ ಬರುತ್ತೆ. ಕ್ವಿಜ್ ಕಳ್ಸ್ಕೊಡ್ತಾರೆ, ನೀವು ರಿಪ್ಲೈ ಮಾಡಿ. ಏನು ನೆನ್ನೆ ಕ್ವಿಜ್ ಕಳ್ಸಿದೀವಿ ಮಾತಾಜಿ. ವೆರಿ ಗುಡ್. ಕಳ್ಸಿದಿರಲ್ಲ? ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ನಿಮ್ದೆಲ್ಲ. ನನ್ಗೆ ಖುಷಿ ಆಗಿತ್ತು. ನೀವು ತುಂಬಾ ಮಾತಾಡ್ತಾ ಇದ್ರಿ, ನನ್ಗೆ ಸಂತೋಷ ಆಗ್ತಾ ಇತ್ತು. ಇವತ್ತಕ್ಕೂ ಸ್ವಲ್ಪ ಯಾರು ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ. ಅದಕ್ಕೆ ಅರ್ಥ ಆಯ್ತು ಇಲ್ವಾ ಅಂತ ನನ್ಗೆ ಸ್ವಲ್ಪ ಅರ್ಥ ಆಗಿದೆ ಮಾತಾಜಿ, ಅದಕ್ಕೆ ಕೇಳ್ತಾ ಇಲ್ಲ. ಅರ್ಥ ಆಗದಲ್ಲಿದ್ರೆ ಎಲ್ಲ ಕೇಳ್ತಾರೆ. ಓಕೆ ಫೈನ್. ವೆರಿ ಗುಡ್ ಥ್ಯಾಂಕ್ ಯು. ಹಾಗೆ ಕಾಲ್ ಎಂಡ್ ಮಾಡ್ಬೋದಾ ನಾನು? ಲಾಗಿನ್ ಆಗೋದು ಹೇಗೆ ಮಾತಾಜಿ? ಕ್ವಿಜ್ ಲಾಗಿನ್ ಆಗ್ಬೇಕಂತೆ. ಲಾಗಿನ್ ಅಲ್ಲಿ ಇದು ಪ್ರೆಸ್ ಮಾಡ್ಬೇಕು. ಅಡ್ಮಿನ್ ಅನ್ನು ಕೇಳಿ. ನೀಲಂ, ಆರ್ ಯು ದೇರ್ ನೀಲಂ? ನೋ. ನೀಲಂ ಶಿ ಲೆಫ್ಟ್ ಮ್ಯಾಮ್. ಶಿ ಲೆಫ್ಟ್ ಇಸ್ ಇಟ್? ಓಕೆ. ಯಾ ನಾಳೆ ಹೇಳ್ತೀನಿ. ನಮಗೆ ಲಾಗಿನ್ ಪಾಸ್ವರ್ಡ್ ಸಿಕ್ಕಿಲ್ಲ, ಅದಕ್ಕೋಸ್ಕರ. ಲಾಗಿನ್ ಪಾಸ್ವರ್ಡ್ ಕೊಟ್ಟಿಲ್ವಾ ಅವ್ರು ನಿಮ್ಗೆ? ಹೌದಾ, ನಾನು ಫೋನ್ ಮಾಡಿ ಕೇಳ್ತೇನೆ ಅವ್ರನ್ನ. ನಮ್ಗೆ ಇಮೇಲ್ಗೆ ಆಗ್ತಾರೆ ಅಂತ ಹೇಳಿದ್ರು. ಇಮೇಲ್ಗೆ ಏನು ಬಂದಿಲ್ಲ, ಅದಕ್ಕೋಸ್ಕರ ನಾವು ಕೇಳ್ತಾ ಇದೀನಿ ಈಗ. ಹೌದಾ, ನಾನು ಅವ್ನ್ ಕೇಳ್ತೇನೆ ತಳಿ. ಫೋನ್ ಮಾಡಿ ಕೇಳ್ತೇನೆ. The number you have dialed is currently busy. Please try later. Hare Krishna Mataji. Neelam, I believe they have not got the password, no ma, for the login, quiz login. Shall I now speak? I mean, those who are having problem, ಯಾಕೆ ಈಗ ತೊಂದರೆ ಇದೆ ಪಾಸ್ವರ್ಡ್ ಅಲ್ಲಿ, ಅವರು ಇಸ್ಕಾನ್ ನಂತೂರ್ ಮೇಲ್ ಐಡಿ ಇದೆಯಲ್ವಾ ಅಲ್ಲಿ, ಅದಕ್ಕೆ ಮೇಲ್ ಮಾಡಿದಿರಾ?